ಕನ್ನಡದ ಬಂಧುಗಳೇ, ಬಹಳ ವಿಶೇಷವಾದಂತಹ ಅಪೂರ್ವವಾದ ಸನ್ನಿವೇಶದಲ್ಲಿ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಕನ್ನಡದ ನಾಡು ನಡೆಯ ಇತಿಹಾಸದಲ್ಲಿ ರಾಜ್ಯೋತ್ಸವ ಒಂದು ಅಪೂರ್ವ ಗಳಿಗೆ. ನಾಡು ತನ್ನತನವನ್ನು ಕಂಡುಕೊಂಡಂಥ ಗಳಿಗೆ, ನುಡಿ ತನ್ನನ್ನು ಬೆಳೆಸಿಕೊಂಡಂಥ ಗಳಿಗೆ. ನಾಡು ನುಡಿ ಒಂದಾಗಿ ನಡೆಯಾಗಿ ಕನ್ನಡದ ಸಂಸ್ಕೃತಿ ಮೇಳೈಸಿ ನಾಡೊಂದರ ಚಹರೆಯನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡಂತಹ ಒಂದು ಗಳಿಗೆ. ಅಂಥ ಒಂದು ಸನ್ನಿವೇಶ ನಾಡಿಗೆ ಹೇಗೆ ವಿಶೇಷವೋ, ನಾಡಿನಿಂದ ಹೊರಹೋದಂತಹ ನಾಡಿಗರಿಗೂ ಅಷ್ಟೇ ವಿಶೇಷ. ನಾಡು ನಡೆಯುವುದು ನುಡಿ ಹೆಜ್ಜೆಯಲ್ಲಿ ಅನ್ನುವಂಥದ್ದು ಒಂದು ಹಳೆಯ ಉಕ್ತಿ. ಅದನ್ನು ಅವಲೋಕಿಸಿ ಗಮನಿಸಿ ಮಾತಾಡುವುದಂತಾದರೆ, ಈ ಹೊತ್ತು ಹೊರನಾಡಂಥ ಮುಂಬೈಯಲ್ಲಿ ಕೂಡ ಆ ನಾಡು ಕನ್ನಡ ನುಡಿಯಾಗಿ ನಡೆಯುತ್ತಿದೆ. ನಾಡು ನಡೆದಲ್ಲೆಲ್ಲ ನುಡಿ ಜೀವ ತಳೆಯುತ್ತದೆ, ಸಂಸ್ಕೃತಿ ಪಲ್ಲವಿಸಿ ನಡೆಯ ನುಡಿಯಾಗಿ, ನುಡಿ ನಡೆಯಾಗಿ, ಹೆಜ್ಜೆ ಗೆಜ್ಜೆಯಾಗಿ ಸಾಗ್ತದೆ. ಅದರಲ್ಲೂ ಕೂಡ ನಾಡನ್ನು ಬಿಟ್ಟು ಹೊರನಾಡಿಗೆ ಬಂದಂತಹ ಒಂದು ಕಲಾ ಸಂಸ್ಥೆ, ವಿಶೇಷವಾಗಿ ಒಬ್ಬ ಅದ್ಭುತ ಕಲಾವಿದ, ಕನಸುಗಾರ, ನಟ, ನಿರ್ದೇಶಕ, ನಾಟಕಕಾರ ತನ್ನತನವನ್ನು ಒಂದು ಸಾಮುದಾಯಿಕ ಚಿಂತನೆಯಲ್ಲಿ, ಒಂದು ರಂಗಭೂಮಿಯ ಕಲ್ಪನೆಯಲ್ಲಿ ಹುಟ್ಟು ಹಾಕಿದಂತಹ ಅದ್ಭುತ ಸಂಘಟನೆಯೇ ಕಲಾ ಜಗತ್ತು. ಕಲಾ ಜಗತ್ತು ಅನ್ನುವಂಥದ್ದೇ ಒಂದು ಜಗತ್ತು. ಕಲೆಯ ಆಲಯವೂ ಹೌದು, ಬದುಕಿನ ಶಿಕ್ಷಣ ಶಾಲೆ ಕೂಡ ಹೌದು. ನಾಡನ್ನು ನುಡಿಯನ್ನು ಜತೆಯಾಗಿಟ್ಟುಕೊಂಡು 1979 ಹಿಂದಿನ ಕಾಲಕ್ಕೆ ಸನ್ಮಾನ್ಯ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿಯವರು ಸ್ಥಾಪಿಸಿದಂತಹ ಒಂದು ಅದ್ಭುತ ಕಲ್ಪನೆಯ ಕನ್ನಡದ್ದೇ ಆದಂತಹ ರಂಗಭೂಮಿ ಕಲಾ ಜಗತ್ತು. 4 ದಶಕಗಳ ಹಿಂದೆ ಮಹಾನಗರಿಯ ಒಂದು ಮೂಲೆಯಲ್ಲಿ ಹುಟ್ಟಿದಂತಹ ಈ ಸಂಸ್ಥೆ ಇವತ್ತು ಒಂದೇ ನಾಡಿಗೆ ಸಲ್ಲದಲ್ಲದೆ ವಿಶಿಷ್ಟವಾಗಿ ಎಲ್ಲ ನಾಡುಗಳಿಗೆ, ವಿಶೇಷವಾಗಿ ಕನ್ನಡದ ಹೊರನಾಡುಗಳಿಗೆ ಕೂಡ ಸಲ್ಲತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆದಂತೆ ಒಂದು ಯಶೋಗಾಥೆ ಅಂತ ಹೇಳಬೇಕು. ಬಂಧುಗಳೇ, ಇವತ್ತು ರಾಜ್ಯೋತ್ಸವದ ಒಂದು ಸಂಭ್ರಮವನ್ನು ಕಲಾ ಜಗತ್ತು ಬಹಳ ವೈವಿಧ್ಯಮಯವಾಗಿ ಹಮ್ಮಿಕೊಂಡಿದೆ. ನಾಡಿನ ಒಳ್ಳೆಯ ರಸ ಭಾವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಲ್ಲಂತಹ ಒಂದು ರಂಗಗೀತೆಗಳ ಸಂಭ್ರಮ, ಜೊತೆಗೆ ಭಾವಗೀತೆಗಳ ಭಾವಯಾನ, ಅದರ ಜೊತೆಗೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನ, ಹೀಗೆ ತ್ರಿವಳಿ ಕಾರ್ಯಕ್ರಮಗಳ ಸಂಗಮ ಇವತ್ತಿನ ಈ ವೇದಿಕೆ. ಕಲಾ ಜಗತ್ತಿನ ಸಾರಥಿಯಾಗಿರ್ತಕ್ಕಂಥ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿಯವರು ತಮ್ಮ ಅದ್ಭುತವಾದಂತಹ ಕಲ್ಪನೆಯ ಕನಸಿನ ಒಂದು ಸಂಸ್ಥೆಯನ್ನು ಕಟ್ಟಿದ ನಂತರ ಬರೆದಂತಹ 100 ನಾಟಕಗಳು, ವಿಶೇಷವಾಗಿ ಕನ್ನಡ ನಾಟಕಗಳು, ಅದರ ಬಳಿಕ ಬಂದಂತಹ ತುಳು ನಾಟಕಗಳು, ಅವರು ಕಟ್ಟಿದಂತಹ ಅದ್ಭುತವಾದ ತುಳುನಾಡಿನ ಮರುಸೃಷ್ಟಿಯಂತಹ ತುಳುನಾಡು ಮುಂಬೈ, ಅದರ ಜೊತೆಗೆ ಮುಂಬೈಯಲ್ಲಿ ಅವರು ಕಟ್ಟಿಕೊಟ್ಟಂತಹ ಚಿಣ್ಣರ ಬಿಂಬ ಇರಬಹುದು, ಅದರ ಜೊತೆಗೆ ಅವರು ಕಟ್ಟಿದಂತಹ ಸರಿಗಮ ಪದನಿ ಇರಬಹುದು, ಹೀಗೆ ಒಂದಷ್ಟು ಸಂಸ್ಥೆಗಳನ್ನ ಜೊತೆಯಾಗಿ ಹುಟ್ಟುಹಾಕಿದಂತಹ ಒಬ್ಬ ಗಾರುಡಿಗ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿಯವರು. ಅವರ ಬದುಕನ್ನು, ಅವರ ರಂಗದ ನಡೆಯನ್ನು, ಅವರು ಹುಟ್ಟುಹಾಕಿದಂತಹ ರಂಗ ಚರಿತ್ರೆಯನ್ನು ವಿಶ್ಲೇಷಿಸಿ ಹೊರಟ್ರೆ ಬಹುಶಃ 400 ತಾಸು ಬೇಕಾಗಬಹುದು. ಅಂತಹ ಅದ್ಭುತ ಒಂದು ಕಲ್ಪನೆಯ ರಂಗಭೂಮಿ ಕಲಾ ಜಗತ್ತಿನ ಈ ಹೊತ್ತಿನ ಈ ರಾಜ್ಯೋತ್ಸವದ ವಿಶೇಷಕ್ಕೆ ನಿಮ್ಮೆಲ್ಲರನ್ನ ಜತೆಯಾಗಿ ಇಟ್ಕೊಳ್ತೇವೆ. ಬಂಧುಗಳೇ, ನಾಡ ದೇವಿ ತಾಯಿ ಭುವನೇಶ್ವರಿಗೆ ವಂದಿಸ್ತಾ, ನಾಡಿನ ಎಲ್ಲ ಸುಮನಸ್ಸುಗಳಿಗೆ ತಲೆಬಾಗಿ ನಮಿಸುತ್ತಾ, ಕನ್ನಡವನ್ನು, ನಾಡನ್ನು, ನುಡಿ ಕಟ್ಟಿದ, ನುಡಿಯನ್ನು ನಾಡಾಗಿಸಿದ ಎಲ್ಲ ಮನಸ್ಸುಗಳಿಗೆ ವಂದಿಸುತ್ತಾ, ಈ ಸಂಸ್ಥೆಯ ಈ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಜತೆಯಾಗಿ ಹಂಚಿಕೊಳ್ಳಲಿಕ್ಕೆ ಸಂಭ್ರಮಿಸ್ತಾ ಇದ್ದೇವೆ, ಸಂತೋಷಿಸ್ತಾ ಇದ್ದೇವೆ. ಬಂಧುಗಳೇ, ಕನ್ನಡ ನಾಡಿನ ಸಂಕೇತವಾಗಿರ್ತಕ್ಕಂತಹ ಈ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಇವತ್ತು ನಾನು ಅದಾಗಲೇ ಹೇಳಿದ ಹಾಗೆ ಕನ್ನಡದ ರಂಗ ಪಲ್ಲವಿಯನ್ನು, ಕನ್ನಡದ ರಂಗ ಗೀತೆಗಳನ್ನು, ಜತೆಗೆ ವಿಶಿಷ್ಟವಾದ ಕವಿಗಳ, ಜನಪದ ಭಾಷಿಕರ ಎಲ್ಲ ರೀತಿಯ ಕಾವ್ಯಗಾನವನ್ನು ಒಟ್ಟೊಟ್ಟಿಗೆ ಇಟ್ಟುಕೊಂಡು ನಾವು ರಂಗಯಾನವನ್ನು ಕೂಡ ನಿಮ್ಮ ಮುಂದೆ ಇದ್ದೇವೆ. ಜತೆಗೆ ಈ ಹೊತ್ತಿಗೆ ನಮ್ಮೊಂದಿಗೆ ನಮ್ಮ ಪಾಲುದಾರರಾಗಿ ಬಂದಂತಹ ನಮ್ಮ 3 ವಿಶಿಷ್ಟ ಸಾಧಕರು, ಜತೆಗೆ ನಮ್ಮ ಈ ಕರೆಗೆ ಒಗ್ಗಟ್ಟು ಬಂದಂತಹ ವಿಶೇಷ ಅತಿಥಿಗಳು ಎಲ್ಲ ಒಂದು ರೀತಿಯಲ್ಲಿ ನಮಗೆ ಸಂಭ್ರಮವನ್ನು ಹಂಚಿಕೊಳ್ಳಲಿಕ್ಕೆ ಪ್ರತಿಮೆಯಾಗಿ, ಉದಾಹರಣೆಗಳಾಗಿ ನಮ್ಮೊಂದಿಗೆ ನಿಲ್ತಾರೆ. ಮೊದಲಾಗಿ ನಾನು 3 ಗಣ್ಯರ ಬಗ್ಗೆ ಹೇಳಬೇಕು. ವಿಶೇಷವಾಗಿ ಶ್ರೀಯುತ ಪ್ರವೀಣ್ ಶೆಟ್ರು, ಜೊತೆಗೆ ಮಂಜುನಾಥ್ ಎನ್ ಶೆಟ್ರು ಹಾಗೂ ಶಾರದಾ ಶೆಟ್ರು, ಅವರಲ್ಲದೆ ನಮ್ಮವರಂಥ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ರು. ಈ ಅದ್ಭುತ 4 ಜನ ಸಾಧಕರನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ತೊಡಗಲಿಕ್ಕೆ ನಿಮ್ಮ ಅನುಮತಿಯನ್ನು, ನಿಮ್ಮ ಪ್ರೀತಿಯನ್ನು ಕೋರ್ತಾ ಮೊದಲಾಗಿ ಒಬ್ಬೊಬ್ಬರಾಗಿ ನಮ್ಮ ಅತಿಥಿಗಳನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಅದಕ್ಕೂ ಮೊದಲು ನಮ್ಮ ಈ ರಂಗದ ಸಾರಥಿ, ಮಹಾ ಸಾಧಕ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟಿಯವರನ್ನ ನಿಮ್ಮ ಮುಂದಿರಿಸಲು ಹರ್ಷಿಸ್ತಾ ಇದ್ದೇವೆ. ಬಂಧುಗಳೇ, ಡಾಕ್ಟರ್ ವಿಜಯಕುಮಾರ್ ಶೆಟ್ಟಿಯವರಿಗೆ ಸ್ವಾಗತ, ನಾಲ್ಮೆಯ ಸುಸ್ವಾಗತ. ಎಲ್ರಿಗೂ
ತಲೆ ತಗ್ಗಿಸಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು. ನಮ್ಮ ಪ್ರೀತಿಯ ವೀಕ್ಷಕರೇ ಮತ್ತು ಇಲ್ಲಿ ನೆರೆದಿರುವಂತಹ ಕಲಾ ಜಗತ್ತು ಸಂಸ್ಥೆಯ ಅಭಿಮಾನಿ ಬಂಧುಗಳೇ, ದಯಾಸಾಗರ್ ಚೌಟ ಇವರು ನಮ್ಮ ಕಲಾ ಜಗತ್ತು ಸಂಸ್ಥೆಯ ಉಪಾಧ್ಯಕ್ಷರು. ಕಳೆದ 40 ವರ್ಷಗಳ ಇತಿಹಾಸ ಇರುವಂತಹ ಕಲಾ ಜಗತ್ತು ಬಗ್ಗೆ ವಿವರವಾಗಿ ಎಲ್ಲವನ್ನ ನಿಮ್ಮ ಮುಂದೆ ತೆರೆದಿಟ್ಟಂತಹ ಚೌಟರಿಗೆ ನನ್ನ ಬಗ್ಗೆ ಮತ್ತು ಸಂಸ್ಥೆಯ ಬಗ್ಗೆ ಒಂದಷ್ಟು ತುಂಬ ವಿಚಾರಗಳು ತಿಳಿದಿವೆ. ಕಳೆದ 35 ವರ್ಷಗಳಿಂದ ನನ್ನ ಮತ್ತು ಅವರ ನಂಟು ಹೀಗೆ ಸಾಗಿ ಬಂದಿದೆ. ಈ ಕಾಲ ಕಂಡಂತಹ ಓರ್ವ ಉತ್ತಮ ಪತ್ರಕರ್ತರವರು, ಒಬ್ಬ ಭಾಷಣಕಾರರು, ಹೃದಯವಂತರು. ಈ ಸಂಸ್ಥೆಯ ಒಂದು ಬೆಳವಣಿಗೆ ಹಿಂದೆ ನನಗೆ ಮತ್ತು ಸಂಸ್ಥೆಗೆ ಆಧಾರವಾಗಿದ್ದಂತಹ ಓರ್ವ ಮುಂಬಯಿಯ ಶ್ರೇಷ್ಠ ಕನ್ನಡಿಗರು. ತಾಯಿ ಭುವನೇಶ್ವರಿಯ ರಥೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಮುಂಬಯಿಯ ಕನ್ನಡಿಗರು ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇರ್ತೇವೆ. ಕಲಾ ಜಗತ್ತು ಸಂಸ್ಥೆ 2 ಭಾಷೆಗಳ ಸಮ್ಮೇಳನದ ಸಂಸ್ಥೆ. ನಾನು ಹೆಚ್ಚಾಗಿ ಬರೆದಿದ್ದು ತುಳು ನಾಟಕಗಳನ್ನ, ಕನ್ನಡ ನಾಟಕಗಳನ್ನು ಬರೆದಿದ್ದೇನೆ. ಅತ್ಯಂತ ಹೆಮ್ಮೆಯಿಂದ ಮತ್ತು ಹೇಳಲೇಬೇಕಾದ ವಿಷಯ ಹೇಳಿದ್ರೆ, ಶರಶಯ್ಯ ಅನ್ನುವಂತಹ ನಾಟಕವನ್ನು ಯಾವುದೋ ಒಂದು ಒಳ್ಳೆಯ ಗಳಿಗೆಯಲ್ಲಿ ಬರೆದಿದ್ದೆ. ಒಂದಷ್ಟು ಬಹುಮಾನಗಳು, ರಾಷ್ಟ್ರಮಟ್ಟದ ಪ್ರಶಸ್ತಿಗಳ ಸರಮಾಲನೆ ತಂದುಕೊಟ್ಟಂತಹ ಆ ಶರಶಯ್ಯ ನಾಟಕದಲ್ಲಿ ಕೂಡ ಒಂದಷ್ಟು ಹಾಡುಗಳನ್ನ ನಾನೇ ಬರೆದಿದ್ದೇನೆ. ಅವೆಲ್ಲ ಜನಪ್ರಿಯ ಹಾಡುಗಳು. ಗುಬ್ಬಜ್ಜಿ ಅನ್ನುವಂತಹ ಒಂದು ಕನ್ನಡ ನಾಟಕವನ್ನು ಬರೆದೆ. ಅದು ಕೂಡ ಹಲವು ವರ್ಷಗಳ ಹಿಂದೆ ಒಂದಷ್ಟು ಪ್ರಶಸ್ತಿಗಳನ್ನು ತಂದುಕೊಟ್ಟಂತಹ ನಾಟಕ. ಈ 2 ಕಳೆದಂತಹ ಸಮಾರಂಭಗಳಲ್ಲಿ ನನ್ನ ತುಳು ನಾಟಕಗಳ ಹಾಡುಗಳನ್ನ ರಂಗವೈಭವದ ಮೂಲಕ ನೀವು ಕೇಳುವಂತೆ ಇಲ್ಲಿ ಆಚರಿಸಿದ್ದೇವೆ. ನಾಡಿನ ಅತ್ಯುತ್ತಮ ಗಾಯಕರು, ಕರ್ನಾಟಕದ ಗಾಯಕರು ಆ ಹಾಡುಗಳನ್ನು ಹಾಡಿದರು. ಇವತ್ತು 3ನೇ ಹೆಸರುಳಿದು ಇಲ್ಲಿ ಕೂಡ ರಂಗಗೀತೆಗಳ ಇವೆ. ಆದರೆ ತಾಯಿ ಭುವನೇಶ್ವರಿಯ ತಾಯಿಯ ಈ ಉತ್ಸವದಲ್ಲಿ ತಾಯಿಗೆ ಖುಷಿಯಾಗುವಂತಹ, ನಮ್ಮ ಕನ್ನಡಿಗೆ ಖುಷಿಯಾಗುವಂತಹ ಇತರ ಗಾಯನಗಳನ್ನು ಕೂಡ ನಾವಿಲ್ಲಿ ಹೇಳಿಕ್ಕಿದ್ದೇವೆ. ತಂಡದಲ್ಲಿ 5 ಜನ ಮಕ್ಕಳು, ಹೆಂಗಸರು, ಉತ್ತಮ ಮಟ್ಟದ, ಶ್ರೇಷ್ಠ ಮಟ್ಟದ ಸಂಗೀತ ಕಲಿತಂತಹ ಸಂಗೀತಗಾರ್ತಿಯರು, ಗಾಯಕಿಯರಿದ್ದಾರೆ. ಅವರು ಇವತ್ತು ಕೇವಲ ಹೆಂಗಸರು, ಲೇಡೀಸ್ ವಿಂಗ್, ಅವರು ಸರಿಗಮ ಪದನಿಯ ಮೂಲಕ ಹಾಡನ್ನು ಹಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಒಂದು ಸಂಯೋಜನೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉತ್ಸವ, ರಾಜ್ಯೋತ್ಸವ ನವೆಂಬರ್ ಆಚರಿಸುವಾಗ ನಾವು ಕೂಡ ಹಿಂದಿರಬಾರದು. ತಾಯಿಯ ಮಕ್ಕಳು ನಾವು, ಇಬ್ಬರು ತಾಯಂದರು ನಮಗೆ, ತುಳು ತಾಯಿ, ತುಳು ಅಪ್ಪೆ, ಇಲ್ಲಿ ಕನ್ನಡಾಂಬೆ. ಇಬ್ಬರ ಆಚರಣೆಯನ್ನು ಓರ್ವ ರಂಗ ಕಲಾವಿದನಾಗಿ, ರಂಗ ನಾಟಕಕಾರನಾಗಿ, ಕನ್ನಡ ಮತ್ತು ತುಳು ನಾಟಕಗಳ ರಂಗಭೂಮಿಯ ಮೂಲಕ ಯಾವ ರೀತಿ ಆಚರಿಸುವ ಅನ್ನೋದು ಯೋಚನೆ ಮಾಡುವಾಗ ನಮ್ಮಲ್ಲಿರೋದು ಗೀತೆಗಳು, ನಮ್ಮಲ್ಲಿರೋದು ಹಾಡುಗಳು, ಕನ್ನಡದ ಸಮೃದ್ಧವಾದಂತಹ ಹಾಡುಗಳನ್ನ ನಾವಿತ್ತು ಹಾಡಲಿಕ್ಕಿದ್ದೇವೆ. ಜೊತೆಗೆ ನಾಡು ನುಡಿಗಾಗಿ ಶ್ರಮಿಸಿದಂತಹ ಶ್ರೇಷ್ಠರು ನಮ್ಮೊಟ್ಟಿಗಿದ್ದಾರೆ. ಕಲಾ ಜಗತ್ತನ್ನು ಉಳಿಸಿ ಬೆಳೆಸಿದಂತಹ ಶ್ರೇಷ್ಠರು ನಮ್ಮೊಟ್ಟಿಗಿದ್ದಾರೆ. ಕನ್ನಡದ ಮಹಾರಥಿಗಳು ಇಲ್ಲಿದ್ದಾರೆ. ಅಂತಹವರನ್ನು, ಹೃದಯವಂತರನ್ನ, ಶ್ರೇಷ್ಠರನ್ನ ಕರೆದು ಈ ಸಂದರ್ಭದಲ್ಲಿ ಈ ಜಗದ ಜನತೆಗೆ, ನಿಮಗೆ ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ, ನಮ್ಮನ್ನು ಪ್ರೀತಿಸುವ ವೀಕ್ಷಕರಿಗೆ, ನಮ್ಮ ಅಭಿಮಾನಿಗಳಿಗೆ, ನಮ್ಮನ್ನ ಈ ಎತ್ತರಕ್ಕೆ ಏರಿಸಿದಂತಹ ನಿಮಗೆ ನಾವು ಗುರುತು ಮಾಡಿಕೊಳ್ಳಿದ್ದೇವೆ. ಅದು ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ಮಂಜುನಾಥ್ ಶೆಟ್ಟಿ ಆಗಿರ್ಬೋದು, ಶಾರದಕ್ಕ ಆಗಿರ್ಬೋದು, 3 ಮಹನೀಯರನ್ನ ವೀದಿಗೆ ಕರೆಸಿ ಬಹಳ ಪ್ರೀತಿಯಿಂದ ನಾವು ಸನ್ಮಾನಿಸಬೇಕಾಗಿದೆ. ಕೇವಲ ಒಂದು 15 ಮಿನಿಟ್ದ ಸುಂದರವಾದ ಕಾರ್ಯಕ್ರಮವನ್ನು ವೀಕ್ಷಿಸಲೇಬೇಕಾಗಿದೆ. ಇದು ಭಾಷಣದ ಕಾರ್ಯಕ್ರಮ ಅಲ್ಲ. ಇಲ್ಲಿ ಈ ಜೊತೆಗೆ ಕನ್ನಡದ ಸೇವೆ ಮಾಡುವಂತಹ ಅನೇಕ ಜನರನ್ನ, ಒಂದು 10 ಜನರನ್ನು ಕೂಡ ಕರೆದು ನಾವು ಸನ್ಮಾನಿಸುತ್ತಿದ್ದೇವೆ. ಅದು ಬೇರೆ ರೀತಿ. ಇಲ್ಲಿ ಕೂಡ ಗೌರವ ಕೊಡುವಂತ ಅತಿಥಿಗಳು, ಅವರು ಭಾಷಣದ ಅತಿಥಿಗಳಲ್ಲ, ನಮ್ಮ ಗೌರವವನ್ನು ಸ್ವೀಕರಿಸುವವರು. ಅವರ ಶ್ರೇಷ್ಠತೆಯಿಂದ ನಾವು ನಿಮಗೆ ಮನನ ಮಾಡಿಕೊಳ್ಳಿಕ್ಕಾಗಿ ಇಲ್ಲಿ ಚೌಟರಿದ್ದಾರೆ. ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಈ ರೀತಿ ಪ್ರಾರಂಭಿಸ್ತೇವೆ. ಪ್ರಾರಂಭದಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಆ ನಂತರ 2 ಗಂಟೆಯ ಉತ್ತಮವಾದಂತಹ ಸಂಗೀತ ಕಾರ್ಯಕ್ರಮವನ್ನು ಯೋಜನೆ ಹಾಕಿಕೊಂಡಿದ್ದೇವೆ. ಚೌಟರಿ. ವಂದನೆಗಳು ವಿಜಯಣ್ಣ. ಬಹುಶಃ ಸೂಕ್ಷ್ಮವಾಗಿ, ಸಂಪೂರ್ಣವಾಗಿ ಹೇಳಬೇಕಾದನ್ನ ವಿಜಯಕುಮಾರ್ ಶೆಟ್ಟರು ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮದತ್ತ ನಾವು ನಡೆಯಬೇಕಾಗಿದೆ. ಇವಾಗ ನಮ್ಮೊಟ್ಟಿಗೆ ಮುಂಬಯಿಯ ಜೊತೆಗೆ ಹತ್ತಿರದ ಪುಣೆಗೆ ಸೇರಿದಂತಹ ಅಡ್ಡಿಯ ಮಹನೀಯರು, ಗಣ್ಯರು ಅತಿಥಿಗಳಾಗಿ ಇವತ್ತು ಬಂದಿದ್ದೀರಿ. ಜೊತೆಗೆ 3 ಬಹಳ ಉತ್ತುಂಗ ಶ್ರೇಣಿಯ ಸಮಾಜ ಸೇವಕರು ನಮ್ಮೊಂದಿಗಿದ್ದೀರಿ. ಈ ಹೊತ್ತು ನಾನು ಮೊದಲಾಗಿ ನಮ್ಮ ಈ ವೇದಿಕೆಗೆ ಮುಖ್ಯ ಅತಿಥಿಗಳ ಸಾಲಿನಲ್ಲಿ ಕರೀತಾ ಇದ್ದೇನೆ ಶ್ರೀಯುತ ಅಶೋಕ್ ಪುರೋಹಿತ್ ಅವರನ್ನ. ಅಶೋಕ್ ಪುರೋಹಿತರು ವೇದಿಕೆಗೆ ಬರಬೇಕು. ಬೆಳಕು ವೇದಿಕೆಗಷ್ಟೇ ಬೆಳಕಲ್ಲ, ಬದುಕಿಗೆ, ಅದರೊಳಗಿನ
ಕತ್ತಲೆಗೆ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಹೊಸತನವನ್ನ ನೀಡುವಂತಹ ಒಂದು ಬೆಳಕದು. ಆ ಬೆಳಕನ್ನ ಅವರು ಬೆಳಗಲಿಕ್ಕಿದ್ದಾರೆ. ಅದಕ್ಕೂ ಮೊದಲು ಅಶೋಕ್ ಪುರೋಹಿತರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ನಾವು. ಯಾಕಂತಂದ್ರೆ ಪುರೋಹಿತರು ಅವರ ಮಾತಲ್ಲೇ ಇರುವ ಹಾಗೆ ಅವರೊಂದು ರೀತಿಯ ಈ ನಗರದ ಬೌದ್ಧಿಕತೆಯನ್ನ ಉನ್ನತೀಕರಿಸಿದವರು. ಒಳ್ಳೆಯ ಜ್ಯೋತಿಷಿಗಳು, ವಾಸ್ತು ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪರಿಣತಿಯನ್ನ ಹೊಂದಿರುವವರು, ಕಲಾ ಪೋಷಕರು, ಕಲಾ ಜಗತ್ತಿನ ಬಗ್ಗೆ ವಿಶೇಷವಾದಂತಹ ಆದರವನ್ನ, ಪ್ರೀತಿಯನ್ನ ಮತ್ತು ವಿಜಯಕುಮಾರ್ ಶೆಟ್ಟರ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಂಡಂತವರು ಶ್ರೀಯುತ ಅಶೋಕ್ ಪುರೋಹಿತರಿಂದ ಈ ವೇದಿಕೆಗೆ ದೀಪ ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ ಅಶೋಕ್ ಪುರೋಹಿತರು. ವಂದನೆಗಳು ಪುರೋಹಿತರಿಗೆ. ಕಲಾ ಜಗತ್ತಿನ ಪ್ರೀತಿಯ ಶಾಲಿನ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರೀಯುತ ಪುರೋಹಿತರು. ಜೊತೆಗೆ ಸಿಂಗರದ ಹೂವಿನ ಕಾಣಿಕೆ ಸ್ವೀಕಾರ ಹಾಸನ. ಬಂಧುಗಳೇ, ಈ ಹೊತ್ತಿಗೆ ಈ ರಂಗಗೀತೆಗಳ ಆರಂಭಕ್ಕೆ ಒಂದು ರೀತಿಯ ಕಳೆಯನ್ನ ಕೊಡ್ತಕ್ಕಂಥ ಇನ್ನೊಂದು ವಿಶೇಷ ವ್ಯಕ್ತಿತ್ವವನ್ನು ನಾವು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಶ್ಯಾಮ್ ಎನ್ ಶೆಟ್ರು, ಬನ್ನಿ ಸರ್. ಶ್ಯಾಮಣ್ಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು, ಜೊತೆಗೆ ನವಿ ಮುಂಬಯಿಯ ಹೋಟೆಲ್ ಅಸೋಸಿಯೇಷನ್ ಕೂಡ ಸಾರಥ್ಯವನ್ನು ವಹಿಸಿದಂತಹ ಮಹನೀಯರು, ಕೊಡುಗೈ ದಾನಿಗಳು. ವಿಶೇಷವಾಗಿ ಕಲೆಯ ಮೇಲೆ, ಕಲಾಭಿಮಾನಿಗಳ ಮೇಲೆ, ಕಲಾವಿದರ ಮೇಲೆ ಪ್ರೀತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಶ್ರೀಯುತ ಶ್ಯಾಮ್ ಎನ್ ಶೆಟ್ರು. ಮತ್ತೊಮ್ಮೆ ಜ್ಯೋತಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಕಲಾ ಜಗತ್ತಿನ ಸಾರಥಿ ವಿಜಯಕುಮಾರ್ ಶೆಟ್ರು ಅವರಿಗೆ ಪ್ರೀತಿಯ ಶಾಲಿನ ಗೌರವವನ್ನ ಕೂಡ ನೀಡ್ತಾ ಇದ್ದಾರೆ. ನಮ್ಮೊಂದಿಗೆ ಇನ್ನೋರ್ವ ವಿಶೇಷ ಅತಿಥಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ ಅವರು. ಬನ್ನಿ ಸರ್ ವೇದಿಕೆ. ಸುರೇಂದ್ರ ಕುಮಾರ್ ಶೆಟ್ರು ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್. ಅಷ್ಟೇ ಅಲ್ಲ, ಈ ಮಹಾನಗರದ ಬಹಳ ದೊಡ್ಡ ಸಂಸ್ಥೆ ಆಗಿರತಕ್ಕಂಥ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು. ವಿವಿಧ ಹುದ್ದೆಗಳಲ್ಲಿ ಅವರ ಕೆಲಸವನ್ನ ಮಾಡಿ ಈ ಹೊತ್ತು ಉಪಾಧ್ಯಕ್ಷತೆಯ ಹುದ್ದೆಯನ್ನ ಹೊಂದಿದ್ದಾರೆ. ಅವರಿಗೆ ಕೂಡ ನಮ್ಮ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ದೀಪ ಜ್ಯೋತಿಯನ್ನ ಪ್ರಜ್ವಲಿಸತಕ್ಕಂಥ ಕಾರ್ಯವನ್ನ ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಶ್ರೀಯುತ ಸುರೇಂದ್ರ ಶೆಟ್ರು. ಇನ್ನೊಬ್ಬರು ಅತಿಥಿ ನಮ್ಮೊಟ್ಟಿಗಿರುವವರು ಅಂತಂದ್ರೆ ಶ್ರೀಯುತ ಹರೀಶ್ ಪೂಜಾರಿ ಅವರು. ಹರೀಶ್ ಪೂಜಾರಿ ಅವರು ಕೂಡ ಈ ಮಹಾನಗರದ ಒಳ್ಳೆಯ ಸಮಾಜ ಸೇವಾಕರ್ತರು. ಬಹಳಷ್ಟು ಕಾಲದಿಂದ ನಗರದ ವಿವಿಧ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತಾ ಜೊತೆಗೆ ಸಾಮಾಜಿಕವಾಗಿ, ಸಾಂಘಿಕವಾಗಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನ ಈ ಹೊತ್ತು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರಿಂದಲೂ ಈ ಸಂಭ್ರಮದ ರಾಜ್ಯೋತ್ಸವದ ವೇದಿಕೆಯ ದೀಪ ಜ್ವಾಜ್ವಲ್ಯಮ ನಮಗೆ ಬೆಳಗಬೇಕು. ನಮ್ಮೊಟ್ಟಿಗೆ ಶ್ರೀಯುತ ಉತ್ತಮ್ ಶೆಟ್ಟಿಗಾರಿದ್ದಾರೆ. ಪದ್ಮಸಾಲಿ ಸಮಾಜದ ಈ ಹೊತ್ತಿನ ಸಾರಥಿಯವರು, ಅದರ ಅಧ್ಯಕ್ಷರು, ಒಳ್ಳೆಯ ಸಮಾಜ ಸೇವಕರು, ಒಳ್ಳೆಯ ಉದ್ಯಮಿ ಕೂಡ. ಕಲಾ ಜಗತ್ತಿನೊಳಗೆ ಕಳೆದ ಸುಮಾರು 3 ದಶಕಗಳಿಂದ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯನ್ನ ಅರ್ಪಿಸ್ತಾ ಅವರ ಮೂಲಕ ಕೂಡ ಆ ಜ್ಯೋತಿಯನ್ನ ಬೆಳಗಿಸುವ ಕೆಲಸವನ್ನ ಮಾಡಿಸ್ತಾ ಇದ್ದೇವೆ. ದೀಪಂ ಪರಜ್ಯೋತಿ ಬ್ರಹ್ಮ ಅಂತ ಹೇಳ್ತಾರೆ. ದೀಪವೇ ದೇವರು, ದೇವರ ಸ್ವರೂಪವೇ ದೀಪ. ನಮ್ಮೊಟ್ಟಿಗೆ ಶ್ರೀಯುತ ಬೆಳ್ಳಂಪಳ್ಳಿ ಬಾಲಕೃಷ್ಣ ಹೆಗಡೆ ಅವರಿದ್ದಾರೆ. ಮುಂಬಯಿಯ ಇನ್ನೊಂದು ಬಹಳ ದೊಡ್ಡ ಸಮುದಾಯ ಸಂಸ್ಥೆ ಬಂಟರ ಸಂಘದ ವಿವಿಧ ಹುದ್ದೆಗಳಲ್ಲಿ ದುಡಿದವರು, ಒಳ್ಳೆಯ ಸಮಾಜ ಸೇವಾಸಕ್ತರು. ಅಷ್ಟೇ ಅಲ್ಲ, ಕೊಡುಗೈ ದಾನಿ ಕೂಡ. ನಿರಂತರ ಕಲಾ ಜಗತ್ತಿನ ಅಭಿಮಾನವನ್ನ ಎದೆಯೊಳಗಿಟ್ಟುಕೊಂಡವರು. ಅವರನ್ನು ಕೂಡ ಈ ಹೊತ್ತಿಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನಗರದ ಪತ್ರಕರ್ತರಲ್ಲೊಬ್ಬರಂತಹ ಶ್ರೀಯುತ ಹರೀಶ್ ಮೂಡುಬಿದ್ರಿ ಅವರಿದ್ದಾರೆ. ಬನ್ನಿ ಸರ್.
ಬೆಳ್ಳಂಪಳ್ಳಿ ಬಾಲಕೃಷ್ಣ ಹೆಗಡೆ ಅವರು, ಅಭಿನಂದನೆಗಳು ಹೆಗಡೆ ಅವರೇ. ಪತ್ರಕರ್ತರು, ಲೇಖಕರು, ಪುಣೆ ನಗರದಲ್ಲಿ ಕನ್ನಡದ ಮಾಧ್ಯಮವನ್ನು ಪ್ರತಿನಿಧಿಸತಕ್ಕಂತಹ ಒಳ್ಳೆಯ ಯುವಕ ಅಷ್ಟೇ ಅಲ್ಲ, ಯುವ ಸಮುದಾಯದ ಬರಹಕ್ಕೆ ಕೂಡ ಆ ನಗರದಲ್ಲಿ ಪ್ರಾತಿನಿಧ್ಯವನ್ನು ನೀಡ್ತಿರ್ತಕ್ಕಂಥವ್ರು. ಈ ವೇದಿಕೆಗೆ ವಿಶೇಷ ಕಳೆಯನ್ನ ಕೊಡಲಿಕ್ಕೆ ನಮ್ಮೊಟ್ಟಿಗೆ ಇವತ್ತು ಶ್ರೀಮತಿ ವೀಣಾ ಶೆಟ್ಟಿ ಅವರಿದ್ದಾರೆ. ನಾನು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ವೀಣಾ ಶೆಟ್ಟಿ ಅವರು ಮತ್ತು ನಮ್ಮ ಕಲಾ ಜಗತ್ತಿನ ಬಾಂಧವ್ಯ ಸುಮಾರು 4 ದಶಕಗಳದ್ದು. ಕಲಾ ಜಗತ್ತಿನ ಆರಂಭದ ದಿನಗಳಲ್ಲಿ ಕೂಡ ನಮ್ಮ ರಂಗಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದವರು ವೀಣಾ ಶೆಟ್ಟರು. ಅವರು ಡಾಕ್ಟರ್ ಶ್ರೀನಿವಾಸ ಶೆಟ್ಟಿಯವರ ಧರ್ಮಪತ್ನಿ. ಸುಮಾರು 24 ಕ್ಯಾಸೆಟ್ಗಳನ್ನು, ಇವತ್ತು ಕ್ಯಾಸೆಟ್ ಯುಗ ಅಂತ್ಯಗೊಂಡಿದೆ, ಆದರೆ ಒಂದು ಕಾಲಕ್ಕೆ ನಮ್ಮ ಒಳ್ಳೆಯ ಗೀತೆಗಳನ್ನು, ಹಾಡುಗಳನ್ನು ಕಟ್ಟಿಕೊಟ್ಟದ್ದು ಕ್ಯಾಸೆಟ್ಗಳು. ಅಂತಹ ಕ್ಯಾಸೆಟ್ಗಳನ್ನು ನಿರ್ಮಾಣ ಮಾಡಿದವರು. 24 ಕ್ಯಾಸೆಟ್ಗಳನ್ನು ಕನ್ನಡದ ಸಂಗೀತಾಸಕ್ತರಿಗೆ ಕೊಟ್ಟವರು. ವೀಣಕ ಬನ್ನಿ. ಕಲಾ ಜಗತ್ತಿನ ಪರವಾಗಿ ವಿಜಯ್ ಕುಮಾರ್ ಶೆಟ್ಟಿ ಅವರಿಂದ ಗೌರವ. ಇನ್ನೊಬ್ಬ ಅತಿಥಿ ನಮ್ಮೊಟ್ಟಿಗೆ ಶ್ರೀಮತಿ ಶೈಲಜಾ ಅಮರನಾಥ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಹೊತ್ತಿನ ರಾಜ್ಯೋತ್ಸವದ ಸಂಭ್ರಮಕ್ಕೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನದ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಶೈಲಜಾ ಅಮರನಾಥ್ ಶೆಟ್ಟಿ ಒಳ್ಳೆಯ ಹಾಡುಗಾರ್ತಿ ಆಕೆ. ಕಲಾ ಜಗತ್ತಿನ ಸರಿಗಮ ಪದನಿ ಸಂಗೀತ ವಿಭಾಗದ ಸಂಯೋಜಕಿ ಆಕೆ. ಅದರ ವಿಭಾಗದ ನೇತೃತ್ವ ಕೂಡ ಅವರ ಕೈಯಲ್ಲಿದೆ. ಇವತ್ತು ಕೂಡ ಅವರ ರಂಗಗೀತೆಗಳನ್ನ ನೀವು ಕೇಳಲಿಕ್ಕಿದ್ದೀರಿ. ಸ್ವಾಗತ ಶೈಲಜಾ ಕವನಿಗೆ. ಕಲಾ ಜಗತ್ತಿನ ಗೌರವ ಚಂದ್ರಾವತಿ ದೇವಾಡಿಗ ಅವರಿಂದ. ನಮ್ಮ ಕಲಾ ಜಗತ್ತಿನ ಕಾರ್ಯದರ್ಶಿ ಅವರು, ಒಳ್ಳೆಯ ನಟಿ, ನಿರಂತರ 4 ದಶಕ ಕಲಾ ಜಗತ್ತಿನ ನಟಿಯಾಗಿ ಹೊಳೆದವರು ಚಂದ್ರಾವತಿ. ಹಾಗೆಯೇ ಅಷ್ಟೇ ಸೊಗಸಾಗಿ ಕನ್ನಡದ ರಂಗಗೀತೆಗಳನ್ನ ಹಾಡಿದವರು ನಮ್ಮ ಶೈಲಜಾ ಶೆಟ್ಟಿ. ಬಂಧುಗಳೇ, ನಾವು ಮತ್ತೆ ಈ ಸಮಾರಂಭದ ಮುಖ್ಯ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಈ ಹೊತ್ತು 3 ಮಂದಿಗೆ ನಾವು ಈ ಇಡೀ ಕಲಾ ಜಗತ್ತಿನ ರಂಗಗೀತೆಗಳ ಈ ಸಮಾರಂಭದಲ್ಲಿ, ರಾಜ್ಯೋತ್ಸವದ ಸಂಭ್ರಮದಲ್ಲಿ ನೀಡಿ ಅವರನ್ನ ಮತ್ತು ನಮ್ಮನ್ನ ಪರಸ್ಪರ ಗೌರವಿಸಿದ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮೊದಲಾಗಿ ಶ್ರೀಯುತ ಪ್ರವೀಣ್ ಶೆಟ್ಟಿ, ಪುತ್ತೂರು, ಪುಣೆ. ಇವರು ಬನ್ನಿ ಸರ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರವೀಣ್ ಅಣ್ಣ ಬಹುಶಃ ಈ ನಗರಕ್ಕೆ ಆದರಾತಿಥ್ಯದ ಹೊಸ ಒಂದು ಪರಿಚಯವನ್ನ ನೀಡಿದವರು. ಕ್ಯಾಂಟೀನ್ ಉದ್ಯಮದ ಮೂಲಕ, ಹೋಟೆಲ್ ಉದ್ಯಮದ ಮೂಲಕ ತನ್ನ ಬದುಕನ್ನ ಕಟ್ಟಿಕೊಂಡಂತಹ ಪ್ರವೀಣ್ ಶೆಟ್ಟಿ ಪುತ್ತೂರವರು ಮುಂಬೈಗೆ ಹತ್ತಿರದ ಊರಾಗಿರ್ತಕ್ಕಂಥ ಪುಣೆಯಲ್ಲಿ ತಮ್ಮನ್ನ ಕಾಣಿಸಿಕೊಂಡವರು. ಹಾಗೆ ಇನ್ನೊಬ್ಬರು ಶ್ರೀಯುತ ಮಂಜುನಾಥ್ ಎನ್ ಶೆಟ್ರು. ಮಂಜುನಾಥ್ ಎನ್ ಶೆಟ್ರು. ಹಾಗೆಯೇ ಶಾರದಾ ಶ್ಯಾಮ್ ಶೆಟ್ರು. ಶಾರದಾ ಶ್ಯಾಮ್ ಶೆಟ್ರು. ಕನ್ನಡದ ಬಂಧುಗಳಿಗೆ, ವಿಶೇಷವಾಗಿ ಮುಂಬಯಿಯ ಕಲಾಸಕ್ತರಿಗೆ, ಕಲಾಭಿಮಾನಿಗಳಿಗೆ ಪ್ರವೀಣ್ ಶೆಟ್ಟರ್ ಬಗ್ಗೆ ವಿಶೇಷವಾಗಿ ಪರಿಚಯ ಇದೆ. ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿವಿದೆ. ಪ್ರವೀಣ್ ಅಣ್ಣ ಮೂಲತಃ ಉಡುಪಿ ಜಿಲ್ಲೆಯ ಪುತ್ತೂರು ಗ್ರಾಮದವರು. ಅಲ್ಲಿಂದ ಬದುಕನ್ನ ಹುಡುಕಿಕೊಂಡು ನೆರೆಯ ಪುಣೆ ಮಹಾನಗರಕ್ಕೆ ಬಂದವರು. ಕ್ಯಾಂಟೀನ್ ಉದ್ಯಮದ ಮೂಲಕ ತನ್ನ ಬದುಕಿನ ಔನ್ನತ್ಯವನ್ನು ಕಟ್ಟಿಕೊಂಡು, ಆ ನಂತರ ಹೋಟೆಲ್ ಉದ್ಯಮದ ಮೂಲಕ ಬೆಳೆದು, ಆ ನಂತರ ಸಮಾಜ ಸೇವೆಗೆ ಮುಂದಾದವರು. ಒಂದು ರೀತಿಯಲ್ಲಿ ಅಪರೂಪದ ಮಾದರಿ ವ್ಯಕ್ತಿತ್ವ ಪ್ರವೀಣಣ್ಣನವರದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಹೊತ್ತು ಈ ಕನ್ನಡದ ಸಿರಿ 2020
ಅಂದರೆ 2020ರ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಪ್ರವೀಣಣ್ಣ ನಮಗೆಲ್ಲ ಒಂದು ರೀತಿಯ ಮಾದರಿಯ ಅಭಿನಂದನೀಯ ವ್ಯಕ್ತಿತ್ವ. ಈ ಮಾತನ್ನ ಹೇಳುವಾಗ ಆನಂದ ಇದೆ, ನಮ್ಮೊಳಗೆ ಸಂತೋಷ ಇದೆ. ನಿರಂತರವಾಗಿ ಕಲಾ ಜಗತ್ತನ್ನ ಕಳೆದ 1 ದಶಕದಿಂದ ಬೆಂಬಲಿಸಿದಂಥ ವ್ಯಕ್ತಿತ್ವ ಶ್ರೀಯುತ ಪ್ರವೀಣ್ ಶೆಟ್ಟರದ್ದು. ಹುಟ್ಟೂರಿನ ನಿಟ್ಟೂರಿನ ಶಾಲೆಗೆ ಅವರು ಅಪರಿಮಿತವಾದ ಕೊಡುಗೆಯನ್ನು ನೀಡಿದ್ದಾರೆ. ಆ ಶಾಲೆಯ ಅಭಿವೃದ್ಧಿಯಲ್ಲಿ ಗಮನೀಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಆದರೆ ತಾವು ಬೆಳೆದು ನಿಂತಹ ಪುಣೆ ಮಹಾನಗರಿಯಲ್ಲಿ ಅವರು ಮಾಡಿದಂತಹ ಸಾಹಸಗಳಿಗೆ, ವಿಶೇಷವಾಗಿ ಅವರು ಮಾಡಿದಂತಹ ದಾನ ಧರ್ಮಾದಿ ಕೆಲಸಗಳಿಗೆ ಮಿತಿ ಇಲ್ಲ ಅಂತ ಹೇಳ್ಬೋದು. ಅಥವಾ ಆ ಬಗ್ಗೆ ಹೇಳಿದರೂ ಕೂಡ ಅದು ಅತಿಶಕ್ತಿ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಒಂದು ರೀತಿ ಕಳೆದ 2 ದಶಕಗಳಲ್ಲಿ ಪುಣೆ ನಗರದ ಕನ್ನಡಿಗ ಸಮುದಾಯ ಅವರಿಂದ ಸಂಪನ್ನಗೊಂಡಿದೆ. ಅಲ್ಲಿಯ ಮಹಾಗಣಪತಿ ಯಕ್ಷಗಾನ ಮಂಡಳಿ ಇರ್ಬೋದು, ಅಲ್ಲಿಯ ಬಂಟರ ಸಂಘಗಳಿರ್ಬೋದು, ಅಲ್ಲಿಯ ಸಮಾಜಮುಖಿ ಕೆಲಸಗಳಿರ್ಬೋದು, ನಿರಂತರವಾಗಿ ಅವರು ಅವರ ಕೊಡುಗೆ ದಾನದ ಮೂಲಕ, ಅವರ ಸಂಘಟನಾ ಶಕ್ತಿಯ ಮೂಲಕ ಅದಕ್ಕೆ ಸ್ಫೂರ್ತಿಯನ್ನ ಧಾರೆ ಎರೆದಿದ್ದಾರೆ. ನಮಗೆಲ್ಲ ಮುಖ್ಯವಾಗಿ ಅಭಿಮಾನ ಆಗುವಂತಹ ಸಂಗತಿ ಅಂತಂದರೆ, ಕಲಾ ಜಗತ್ತಿನ ಎಲ್ಲ ಫಂಕ್ಷನ್ಗಳಲ್ಲಿ, ಎಲ್ಲ ಸಮಾರಂಭಗಳಲ್ಲಿ, ವಿಶೇಷವಾಗಿ ಕಲಾ ಜಗತ್ತಿನ ತುಳು ಹಬ್ಬಗಳಲ್ಲಿ, ಕನ್ನಡದ ಸಂಭ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಅದಕ್ಕೆ ತಮ್ಮಿಂದ ಆಗುವಂತಹ ಕೊಡುಗೆಗಳನ್ನ ಕೊಡ್ತಾರೆ. ನಿರಂತರವಾಗಿ ಕಲಾ ಜಗತ್ತಿನ, ಹಾಗೆಯೇ ಕಲಾ ಜಗತ್ತಿನ ಸಂಸ್ಥಾಪಕರಾದಂತಹ ವಿಜಯಕುಮಾರ್ ಶೆಟ್ಟರ ಅಭಿಮಾನಿಯಾಗಿ ಅವರು ನಮ್ಮನ್ನ ಕಾಪಿಟ್ಟುಕೊಂಡಿದ್ದಾರೆ, ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ, ನಮಗೆ ಪ್ರೀತಿಯನ್ನ ಧಾರೆ ಎರೆದಿದ್ದಾರೆ. ಶ್ರೀಯುತ ಪ್ರವೀಣ್ ಶೆಟ್ಟರಿಗೆ ನಮ್ಮ ಪ್ರೀತಿಯ ಸತ್ಕಾರವನ್ನ ನಡೆಸಿಕೊಡ್ತಾ ಇದ್ದೇವೆ. ಈ ವೇದಿಕೆಯ ಗಣ್ಯರು, ವಿಶೇಷವಾಗಿ ಸುರೇಂದ್ರ ಶೆಟ್ಟರು, ಜೊತೆಗೆ ಅಶೋಕ್ ಪುರೋಹಿತರು ಎಲ್ಲ ಜತೆಯಾಗಿ ಪ್ರವೀಣ್ ಶೆಟ್ಟರಿಗೆ ಕನ್ನಡ ಸಿರಿ 2020 ಕಲಾ ಜಗತ್ತು ಮುಂಬೈ, ನಮ್ಮ ಟಿವಿ ಹಾಗೂ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಆಶ್ರಯದ ವಿಶೇಷ ಸಂಯುಕ್ತ ಕಾರ್ಯಕ್ರಮದ ಈ ಸತ್ಕಾರವನ್ನ ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಈ ವೇದಿಕೆಯ ಇನ್ನೊಬ್ಬ ಬಹಳ ಮುಖ್ಯ ಬಂಧುಗಳೇ, ಮುಂಬೈ ರಂಗಭೂಮಿಯಲ್ಲಿ ಇವತ್ತು ಕನ್ನಡಾಂಬೆಯ ಪೂಜೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಬಹಳ ಒಂದು ರೀತಿಯ ಭಾವನಾಪ್ರಧಾನವಾಗಿ ಅಥವಾ ಒಂದು ರೀತಿ ದುಃಖದಲ್ಲಿ ಹೇಳಬೇಕಾದ ವಿಷಯ, ಈ ವರ್ಷ ಅನೇಕ ಕನ್ನಡಿಗರನ್ನು ನಾವು ಕಳ್ಕೊಂಡಿದ್ದೇವೆ, ಶ್ರೇಷ್ಠರನ್ನ ಕಳ್ಕೊಂಡಿದ್ದೇವೆ, ನಮಗವರು ಬೇಕು ಬೇಕು ಅನ್ನುವಂತಹ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೇವೆ. ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಅನನ್ಯವಾದ ಭಾವನೆಯಿಂದ ಪ್ರೀತಿಸಿದಂತಹ, ಗೌರವಿಸುತ್ತಿದ್ದಂತಹ, ನನ್ನನ್ನ ಈ ಎತ್ತರಕ್ಕೆ ಏರಿಸಿದಂತಹ ಹಲವು ಜನರನ್ನು ಕಳ್ಕೊಂಡಿದ್ದೇವೆ. ನನ್ನನ್ನ ಮಾಮ ಅನ್ನಂತಹ ಒಂದು ರೀತಿಯಲ್ಲಿ ನನಗೆ ಪ್ರೀತಿಯನ್ನು ಕೊಟ್ಟಂತಹ HPL ರಾವ್ರನ್ನು ಕಳ್ಕೊಂಡಿದ್ದೇವೆ. HPL ರಾವ್ ಕನ್ನಡದ ಸೇವೆಯನ್ನು ಮಾಡಿದವರು. ಯಕ್ಷಗಾನಕ್ಕೆ, ರಂಗಭೂಮಿಗೆ, ಸಾಹಿತ್ಯಕ್ಕೆ, ಕನ್ನಡಕ್ಕೆ, ನಮಗೆ ಮುಂಬೈ ರಂಗಭೂಮಿಗೆ, ಮುಂಬಯಿಯ ಕನ್ನಡಿಗೆ ಬೇಕಾದಷ್ಟನ್ನ ದಾರಿ ಎರೆದಂತಹ ಒಂದು ಅದ್ಭುತವಾದಂತಹ ಶಕ್ತಿಯರು, ಪ್ರತಿಭಾನ್ವಿತರವರು. ಬಹುಶಃ ಈ ಕಾಲ ಕಂಡಂತಹ ಅವರು ಶ್ರೇಷ್ಠರವರು. ಅವರು ನಮ್ಮಿಂದ ದೂರ ಸರಿದಾಗ ಬಹುಶಃ ಈ ನೆಲದ ಮಣ್ಣಲ್ಲಿ ನಮ್ಮ ಕಣ್ಣೀರು ಬಿದ್ದಿದೆ. ಅಂತಹ ವ್ಯಕ್ತಿಯನ್ನ ನಾವು ಈ ದಿವಸ ನೆನೆಸ್ಕೊಳ್ಳೋದು ತೀರ ಅಗತ್ಯ. ಅವರ ನೆನಪು ಸದಾ ಉಳಿಬೇಕು, ಅವರನ್ನು ಆಗಾಗ ನಾವು ನೆನೆಸಬೇಕು. ಅದಕ್ಕಾಗಿ ಕಲಾ ಜಗತ್ತು ಸಂಸ್ಥೆ ಪ್ರತಿ ವರ್ಷವೂ ಅವರ ಹೆಸರಿನಲ್ಲಿ ಒಂದು ಸಂಸ್ಮರಣಾ ಪ್ರಶಸ್ತಿಯನ್ನ ಕೊಡಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೇವೆ. ಈ ದಿವಸವನ್ನು ಈ ರೀತಿ ನಾವು ಸದುಪಯೋಗ ಮಾಡಿಕೊಳ್ಬೇಕಾಗಿದೆ. ಜಗದ ಜನತೆಗೆ ಹೋಗಿ ಮುಟ್ಟಬೇಕು. HPL ರಾವ್ ಅನ್ನುವಂತಹ ಓರ್ವ ಶ್ರೇಷ್ಠರು ಬಾಳಿ ಬದುಕಿದ ಕಾಲ ಇದು ಅನ್ನೋದು ನಾಳಿನ ಜನತೆ ಹೇಳಬೇಕು, ನಾವು HPL ರಾವರ ಕಾಲದ ಅಲ್ಲಿ ಇದ್ದವರು ಅಂತ ಹೇಳಬೇಕು. ಅಂತಹ ಒಂದು ಸ್ಮರಣೆಗೆ ಇವತ್ತಿಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಅವರ ಬಗ್ಗೆ ತೀರಾ ಒಂದು ವಿಶೇಷವಾದಂತಹ ಗೌರವವನ್ನು ಇಟ್ಕೊಂಡರು. ಅದರಿಂದ ಬಂಧುಗಳೇ, ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ, ಅವರ ನೆನಪನ್ನು ನಾವು ಮಾಡಿಕೊಳ್ಳೋಣ. ಅವರ ಹೆಸರಿನ ಇದೊಂದು ಪ್ರಶಸ್ತಿಯನ್ನ ಬಹುಶಃ ನಾವು HPL ರಾವ್ರನ್ನು ಎಲ್ಲರಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನನ್ನಂತವ ಅವರ ಕೆಲವು ದೊಡ್ಡಗಳನ್ನು ಮನಸ್ಸಲ್ಲಿ ಇಟ್ಕೊಂಡವರು ನಮ್ಮ ಪ್ರವೀಣ್ ಶೆಟ್ಟಿ ಅವರು ಯಕ್ಷಗಾನಕ್ಕಾಗಿ ಅನನ್ಯವಾದ ಸೇವೆ ಮಾಡ್ತಾ ಇದ್ದಾರೆ. ದಾನಿಗಳವರು, ನಮ್ಮಂತಹ ಕಲಾವಿದರನ್ನು ಬೆಳೆಸುವವರು. ಅಂತಹ ಒಬ್ಬರು ಧೀಮಂತ ಶಕ್ತಿ ನಮ್ಮ ಪ್ರವೀಣಣ್ಣ.
ದೂರದ ಪುಣೆಯಲ್ಲಿ ಇದ್ದುಕೊಂಡು ಒಳನಾಡಿನ ಹೊರನಾಡಿನ ಜನಕ್ಕೆ ತನ್ನಿಂದ ಆದಷ್ಟು ಕೆಲಸವನ್ನ ತಾನು ಒಟ್ಟು ಹಾಕಿದ ಹಣದಲ್ಲಿ ಒಂದಷ್ಟನ್ನ ಸೇವೆಗಾಗಿ ಮುಡಿಪಾಗಿಟ್ಟುಕೋರು. ಅವ್ರ ಬಗ್ಗೆ ಹೇಳ್ತಾ ಹೋದರೆ ನನಗೆ 2 ಗಂಟೆ ಬೇಕಾದಿತ್ತು ಚೌಟರೆ. ಅದರಿಂದ ಬಹುಶಃ ಈ ಸ್ಮರಣೆಯ ಮೂಲಕ ನಾವು ಅವ್ರಿಗೆ ಕೊಡುವ ಒಂದು ಗೌರವ ಆಗುತ್ತದೆ, ಅಥವಾ ಅವರಂತವರ ಮನೆಯಲ್ಲಿ ಇದೊಂದು ಫೋಟೋ ಇರುವುದು, ಆ ಹೋದವಲ್ಲೆಲ್ಲ HLR ನೆನಪು ಕೂಡ ಮಾಡಿಕೊಳ್ಳೋದು ಕೂಡ ಒಳಿತು ಅನ್ನುವಂತ ಒಂದು ದೊಡ್ಡ ದೃಷ್ಟಿಯಿಂದ ಇದು ಬಾಂಬೆ ಬನ್ಸ್ ಅಸೋಸಿಯೇಷನ್ ಒಂದು ದೊಡ್ಡ ಸಂಸ್ಥೆಯ ನೆಲೆನಿಡುವಂತಹ ಕಾರ್ಯಕ್ರಮ ಹೌದಲ್ಲ. ಅದರಿಂದ ಈ ಪ್ರಶಸ್ತಿಗೆ ಕೂಡ ಒಂದು ದೊಡ್ಡ ಮಹತ್ವ ಬರ್ತದೆ. ನಮ್ಮ ಟಿವಿ ಅಂತಹ ವಿಶ್ವವ್ಯಾಪಿ ಖ್ಯಾತಿ ಪಡೆದಂತಹ ಒಂದು ಧಾರಾವಾಹಿ ಕಲಾ ಜಗತ್ತು ಅನ್ನುವಂತಹ ಒಂದು ದೊಡ್ಡ ಆಲದ ಮರ ಇದು. 40 ವರ್ಷ ರೀತಿಯ ಇಂತಹ ಒಂದು ಸಂಸ್ಥೆ ಬಾಂಬೆ ಬನ್ಸ್ ಅಸೋಸಿಯೇಷನ್ ಈ ಒಂದು ವೇದಿಕೆಯಲ್ಲಿ ಈ ಸಂಸ್ಮರಣ ಪ್ರಶಸ್ತಿ ನಮಗಂತೂ ಸಾರ್ಥಕ ಮನೋಭಾವನೆ ಕೂಡ ಕೊಡ್ತಾ ಇದೆ. ಬಂಧುಗಳೇ, ಈ ಪ್ರಶಸ್ತಿಯನ್ನ ನಾವು ಬಾಂಬೆ ಬನ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದಂತಹ ಸುರೇಂದ್ರಣ್ಣನವರು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಪ್ರವೀಣಣ್ಣ. ಬಹುಶಃ ವಿಜಯಕುಮಾರ್ ಶೆಟ್ಟರು ಎಷ್ಟೊಂದು ಹಾರ್ದಿಕವಾಗಿ ಮಾರ್ಮಿಕವಾಗಿ HBLರನ್ನ ಕೊಂಡಾಡಿದರು ಅಂತ ಹೇಳಿದರೆ, ಒಬ್ಬ ಮಹಾನುಭಾವ ಈ ನೆಲದಲ್ಲಿ ಬಿತ್ತಿದಂತಹ ಕನ್ನಡ ತುಳು ಭಾಷೆಯ ವೈಭವ ಏನಿದೆ, ಸಂಸ್ಕೃತಿಯ ಪಡಿಯಚ್ಚಿ ಏನಿದೆ, ಅವರು ಕೊಟ್ಟಂತಹ ಕೊಡುಗೆ ಯಕ್ಷಗಾನಕ್ಕೆ, ನಾಟಕಕ್ಕೆ, ರಂಗಭೂಮಿಗೆ, ಒಟ್ಟು ಕನ್ನಡಕ್ಕೆ ಬಹಳ ಭಾರವಾದದ್ದು, ಬಹಳ ಆಳವಾದಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ವಿಜಯಕುಮಾರ್ ಶೆಟ್ಟರನ್ನ ಅಭಿನಂದಿಸ್ತಾ ಅವರ ಪ್ರೀತಿಗೆ ತಲೆಬಾಗ್ತಾ ಮುಂದಿನ ನಮ್ಮ ಸತ್ಕಾರದ ಮೂರ್ತಿ ಶ್ರೀಯುತ ಮಂಜುನಾಥ ಎನ್ ಶೆಟ್ಟರು. ಮಂಜುನಾಥ ಎನ್ ಶೆಟ್ಟರ್ ಬಗ್ಗೆ, ಈ ತರುಣನ ಬಗ್ಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ಕಿರು ಹರೆಯದಲ್ಲೇ ಮಹತ್ ಸಾಧನೆಯನ್ನ ಮಾಡಿದಂತಹ ಮಹಾನುಭಾವ ಅವರು. ಎಲ್ಲರ ಹಾಗೆಯೇ ಅಂದಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ, ಇವತ್ತು ಉಡುಪಿ ಜಿಲ್ಲೆಯಲ್ಲಿದ್ದದು, ಕುಂದಾಪುರ ತಾಲೂಕಿನಿಂದ ಮುಂಬೈಗೆ ಬಂದವರು. ಅಲ್ಲಿಯ ಪ್ರಾಥಮಿಕ ವಿದ್ಯಾಭ್ಯಾಸದ ಬಳಿಕ ಮುಂಬಯಿಯಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನ ಮಾಡಿ ಆನಂತರ ಉದ್ಯಮದ ಕ್ಷೇತ್ರಕ್ಕೆ ಕಾಲಿಸಿದವರು. ಕುಂದಾಪುರದ ಕುಡ್ಲಾಡಿ ಮನೆತನದಿಂದ ಈ ಮಹಾನಗರದ, ಈ ಮಹಾ ಕನಸಿನ ನಗರದಲ್ಲಿ ಬೀಜವನ್ನ ಬಿತ್ತಕ್ಕಂತಹ, ಬದುಕನ್ನ ಬೆಳೆಸ್ತಕ್ಕಂತಹ ಕಾಯಕಕ್ಕೆ ಇಂಬು ಕೊಟ್ಟು ಇಲ್ಲಿ ಬಹಳ ದೊಡ್ಡದಂತಹ ಫಾಸ್ಟ್ ಟ್ರ್ಯಾಕ್ ಅನ್ನುವಂಥ ಸಂಸ್ಥೆಯನ್ನ ಕಟ್ಟಿಕೊಂಡವರು. ಇವತ್ತು ಸುಮಾರು 16 ಸಂಸ್ಥೆಗಳ ನೇತೃತ್ವವನ್ನು ವಹಿಸಿಕೊಂಡು ಬಹುಶಃ ಈ ವಯಸ್ಸಿಗೆ ಅತಿ ಅನ್ನುವಂಥ ಜವಾಬ್ದಾರಿಯನ್ನ ತನ್ನ ಹೆಗಲಿಗೆ ಇರಿಸಿಕೊಂಡವರು. 106 ಜನರಿಗೆ ಉದ್ಯೋಗವನ್ನ ಕೊಟ್ಟವರು. ಆ ಮೂಲಕ ನಾಡು ನುಡಿಯ ಋಣವನ್ನ ಅವರು ತೀರಿಸಿದವರು ಅಂತ ಹೇಳಿ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ನಮಗೆ ಈ ಕಲಾ ಜಗತ್ತಿಗೆ ಅವರ ಪ್ರೀತಿ, ಅಭಿಮಾನ ಸಂದಿದೆ. ಸದಾ ಅವರು ನಮ್ಮ ಕಲಾ ಜಗತ್ತಿನ ಸಾರಥಿ ವಿಜಯಕುಮಾರ್ ಶೆಟ್ಟರನ್ನ ಅಭಿನಂದಿಸ್ತಾ ಅವರ ಕಲಾ ಸೇವೆಯನ್ನ ಕೊಂಡಾಡ್ತಾ ಇರ್ತಾರೆ. ಅಂತಹ ಮಂಜುನಾಥ್ ಶೆಟ್ಟರಿಗೆ ಈ ಘನ ವೇದಿಕೆಯಲ್ಲಿ ನಮಗೆ ಇವತ್ತು ಕನ್ನಡ ಸಿರಿ 2020 ಪ್ರಶಸ್ತಿಯನ್ನು ಕೊಡಲಿಕ್ಕೆ ಸಂತೋಷ ಆಗ್ತಾ ಇದೆ, ಆನಂದ ಆಗ್ತಾ ಇದೆ, ಅಭಿಮಾನ ಆಗ್ತಾ ಇದೆ. ಮಂಜುನಾಥ ಎನ್ ಶೆಟ್ಟರಿಗೆ ಕನ್ನಡ ಸಿರಿ 2020 ಪ್ರಶಸ್ತಿ ಪ್ರದಾನ. ಬಂಧುಗಳೇ, ಮತ್ತೊಮ್ಮೆ ಖುಷಿಯ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು. ವಿಶೇಷವಾಗಿ ಈ ವೇದಿಕೆಯಲ್ಲಿ ಒಬ್ಬರು ಮಹಿಳಾ ಮಣಿ ಇದ್ದಾರೆ. ಸನ್ಮಾನಿತ 3ರಲ್ಲಿ ಒಬ್ಬಳು ಮಹಿಳೆ ಅಂತ ಹೇಳಲಿಕ್ಕೆ ಈ ರಾಜ್ಯೋತ್ಸವ ಸಂಭ್ರಮದಲ್ಲಿ ಇನ್ನಷ್ಟು ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಶಾರದಾ ಎಸ್ ಶೆಟ್ರು ಅಂದ್ರೆ ಶಾರದಾ ಶ್ಯಾಮ್ ಶೆಟ್ಟಿ, ಮುಂಬಯಿಯ ಕನ್ನಡದ ಹಾಗೆಯೇ ತುಳು ವ್ಯವಸ್ಥೆಯ ಒಂದು ರೀತಿಯ ಸಂಘ ಸಂಸ್ಥೆಗಳ ಒಡನಾಡಿ ನಿರಂತರವಾಗಿ ಸಂಘಕ್ಕಾಗಿ, ಸಂಸ್ಥೆಗಾಗಿ ತನ್ನನ್ನ ಮುಡಿಪಾಗಿಟ್ಟುಕೊಂಡವರು. ವಿಶೇಷವಾಗಿ ಬಾಂಬೆ ಬನ್ಸ್ ಅಸೋಸಿಯೇಷನ್ನ ಮುಂಬಯಿಯ ಒಂದು ಪ್ರಸಿದ್ಧ ಸಾಮಾಜಿಕ ಸಮುದಾಯಿಕ ಸಂಸ್ಥೆ ಅದು. ಅದರ ಮಹಾ ಚಾಲಕಿಯಾಗಿ, ವಿಶೇಷವಾಗಿ ಮಹಿಳಾ ವಿಭಾಗದ ಸಂಚಾಲಕಿಯಾಗಿ ಅವರು ಕೆಲಸ ಮಾಡಿದವರು. ಕಳೆದ ಒಂದು ಅವಧಿಗೆ ಅವರ ಅಧ್ಯಕ್ಷತೆಯಲ್ಲಿ ಆ ಸಂಸ್ಥೆ ಬಹಳ ದೊಡ್ಡ ಪ್ರಗತಿಯನ್ನ ಸಾಧಿಸಿದೆ. ಅಷ್ಟೇ ಅಲ್ಲ, ಅವರ ಪತಿ ಶ್ರೀಯುತ ಶ್ಯಾಮ್ ಶೆಟ್ರು ನಮ್ಮ ಇದೇ ವೇದಿಕೆಯಲ್ಲಿದ್ದಾರೆ. ಮುಂಬಯಿಯ ಮಹಾಸಂಸ್ಥೆ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದುಕೊಂಡು ಆ ನಂತರ ಈಗ ವಿರಮಿಸಿದ ಬಳಿಕವೂ ಕೂಡ ಸಂಸ್ಥೆಯ ಉನ್ನತಿಗಾಗಿ ಅವರು ದುಡಿತಾ ಇದ್ದಾರೆ. ಅವರೊಟ್ಟಿಗೆ ಶ್ರೀಮತಿ ಶಾರದಾ ಶೆಟ್ರು ಇಬ್ಬರು ಕೂಡ ಒಂದು ರೀತಿಯ ಅಪರೂಪದ ದಂಪತಿಗಳು. ನಮಗೆ ಕಲಾ ಜಗತ್ತಿಗೆ ಸದಾ ಸ್ಮರಣೀಯರು, ಆದರಣೀಯರು ಅಂತ ಹೇಳ್ತಾ ಶಾರದಾ ಶೆಟ್ರಿಗೆ ಈ ಘನ ವೇದಿಕೆಯಲ್ಲಿ ಕನ್ನಡ ಸಿರಿ 2020 ಪ್ರಶಸ್ತಿಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀಡಲಿಕ್ಕೆ ಸಂತೋಷ ಆಗ್ತಾ ಇದೆ, ಅಭಿಮಾನ ಆಗ್ತಾ ಇದೆ. ನಮ್ಮ ಸರಿಗಮ ಪದನಿ ಕಲಾ ಜಗತ್ತಿನ ಸಂಗೀತ ವಿಭಾಗದ ಅಧ್ಯಕ್ಷೆ ಶಿಲಾಶಿಷ್ ಹಾಗೆ ಶ್ರೀಮತಿ ವೀಣಾ ಶೆಟ್ರು ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ.
ಗೌರವವನ್ನು ಕೊಟ್ಟಿದ್ದಾರೆ. ಅಶೋಕ್ ಪುರೋಹಿತರು ಫಲಪುಷ್ಪದ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಶ್ಯಾಮ್ ಶೆಟ್ಟಿ ಅವ್ರನ್ನ ಒಂದು ಗಳಿಗೆ ಈ ಸನ್ಮಾನದಲ್ಲಿ ಭಾಗವಹಿಸಲಿಕ್ಕೆ ಈ ಅವರ ಪಕ್ಕದಲ್ಲಿ ಕರೀತಾ ಇದ್ದೇನೆ. ಹೋಗಿ ನಿಲ್ಲಿಸಿ. ಖಂಡಿತ ಖಂಡಿತ. ಈಗ ಚಂದ್ರಾವತಿಯವರು ಇವರು ಒಟ್ಟಾಗಿ ಶಾಮಣ್ಣ ಮತ್ತು ಶಾರದಾ ದಂಪತಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಎರಡು ಮುಖಗಳಿದ್ದ ಹಾಗೆ. ಶಾಮಣ್ಣ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು, ಹಾಗೆ ಶಾರದಕ್ಕ ಅದರ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿದ್ದರು. ಇಬ್ಬರಿಂದ ಕೂಡ ಸಂಸ್ಥೆಗೆ ಘನವಾದ ಸೇವೆ ಸಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅಭಿನಂದನೆಗಳು, ಅಭಿನಂದನೆಗಳು ಶ್ಯಾಮ್ ಶೆಟ್ಟಿ ದಂಪತಿಗೆ. ಆಗಲೇ ಹೇಳಿದ ಹಾಗೆ ಇದು ಭಾಷಣದ ಕಾರ್ಯಕ್ರಮ ಅಲ್ಲ, ಎಲ್ಲರ ಬಗ್ಗೆಯೂ ನಾವು ವಿವರವಾಗಿ ಹೇಳಿದ್ದೇವೆ. ಸನ್ಮಾನ ಕರೆದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ನಡುವೆ ಪ್ರವೀಣ್ನ ಹೃದಯಾಳದಿಂದ ಬಂದಂತಹ ಎರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಮೈಕನ್ನು ಚೌಟರವರು ಪ್ರವೀಣ್ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಎರಡು ಮಾತು. ಸಮಸ್ತ ತುಳು ಕನ್ನಡಿಗ ಬಾಂಧವರೇ, ಕಲಾ ಜಗತ್ತು ಇವರು ಆಯೋಜಿಸಿದಂಥ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಡೆದಂಥ ಈ ಕಾರ್ಯಕ್ರಮ ವಿಭಿನ್ನವಾದಂಥದ್ದು. ಅಂತಹ ಕಾರ್ಯಕ್ರಮಕ್ಕೆ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ. ಈ ಕೊರೋನಾ ಕಾಲದಿಂದಲೂ, ಈ ಕೊರೋನಾದ 6-7 ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ. ಈ ಕಷ್ಟ ಕಾಲದಿಂದಲೂ ಡಾಕ್ಟರ್ ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಇವರ ಸಾರಥ್ಯದಲ್ಲಿ ಊರಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇದು ಬಹುಶಃ 2ನೇ ಕಾರ್ಯಕ್ರಮ. ಊರಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದು ಆ ಕಾರ್ಯಕ್ರಮಕ್ಕೆ ಅವರು ಎಣಿಸೋದಕ್ಕಿಂತ 2-3 ಪಟ್ಟು ಅವರಿಗೆ ಜನರ, ವೀಕ್ಷಕರ ಬಹಳಷ್ಟು ಮಟ್ಟದಲ್ಲಿ ಅವರಿಗೆ ಪ್ರಶಂಸೆ ಬಂದಿದೆ. ಹಾಗೂ ಅವರ ಮಟ್ಟಿಗೆ ಹೇಳುವುದು ನನ್ನಂಥ ಒಂದು ಅವರ ವಿಷಯದಲ್ಲಿ ಹೇಳುವುದಾದ್ರೆ ನಾನು ಅವರು ಸಣ್ಣ ಮಗು ಇದ್ದಾಗೆ. ಅಂತ ಒಂದು ವ್ಯಕ್ತಿತ್ವದ ಜನ ಎಲ್ಲ ಫೀಲ್ಡಲ್ಲಿದ್ದಾರೆ. ಸವ್ಯಸಾಚಿ ಅಂತ ಹೇಳ್ಬೋದು. ಅಂಥ ಜನ ವಿಜಯಕುಮಾರ್ ಶೆಟ್ಟರು ಹಾಗೂ ಅವರ ಸಂಗಡಿಗರು ಇಂಥದ್ದೆಲ್ಲ ಕಾರ್ಯಕ್ರಮ ಇಟ್ಟುಕೊಂಡು ಎಲ್ಲ ವೀಕ್ಷಕರಿಗೂ ಈಗಿನ ಕಾಲದಲ್ಲಿ ಎಲ್ಲರೂ ಒಟ್ಟುಗೂಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕಾಲದಲ್ಲಿಯೂ ಕ್ಷಣದಲ್ಲಿಯೂ ಇಂಥ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿಕೊಂಡು ಎಲ್ಲರಿಗೂ ಮನದಟ್ಟಿಸುವಂಥ ಕಾರ್ಯ ಮಾಡಿಸಿ ಈ ವೇದಿಕೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದು ಕೂಡ ಕೊರೋನಾದ ಮಹಾರಾಷ್ಟ್ರ ಗೌರ್ಮೆಂಟ್ನ ಪ್ರಕಾರ ಎಲ್ಲ ಡಿಸ್ಟೆನ್ಸ್ ಪ್ರಕಾರ ಎಲ್ಲ ಜನರನ್ನು ಕೂತ್ಕೊಂಡು ಅವರಿಗೆ ಮಾಡಿದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮವನ್ನು ಇನ್ನು ಮುಂದೆಯೂ ಮಾಡಲಿ, ನನ್ನಿಂದ ಆದಷ್ಟು ನಾನು ವಿಜಯಕುಮಾರ್ ಶೆಟ್ಟಿಗೆ ಸದಾ ಇದ್ದೇನೆ ಅಂತ ಹೇಳುತ್ತಾ, ದೇವರು ಕೂಡ ಅವರಿಗೆ, ಅವರ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಅವರ ಕಮಿಟಿಯವರಿಗೂ ಒಳ್ಳೆಯ ಬುದ್ಧಿ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಇದು ಬರುವ ವರ್ಷ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಪ್ರವೀಣಣ್ಣ, ಬಹಳ ಸಂತೋಷ ಆಗ್ತಾ ಇದೆ. ಈ ವೇದಿಕೆಯ ಕೆಳಗಡೆ ನಮ್ಮೊಟ್ಟಿಗೆ ಶ್ರೀಯುತ ಧರ್ಮಪಾಲ್ ದೇವಾಡಿಗರು ಇದ್ದಾರೆ. ನಾನು ಧರ್ಮಪಾಲ್ ದೇವಾಡಿಗರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮುಂಬಯಿಯ ಒಂದು ರೀತಿಯ ಆಕರ್ಷಣೆ ಅವರು. ಎಲ್ಲ ಸಾಮಾಜಿಕ ಸಾಮುದಾಯಿಕ ಸೇವಾ ಕಾರ್ಯಗಳ ಮುಖ ಇದ್ದ ಹಾಗೆ ಶ್ರೀಯುತ ಧರ್ಮಪಾಲ್ ದೇವಾಡಿಗ ಅವರು ದೇವಾಡಿಗ ಸಂಘದ ಮಾಜಿ ಅಧ್ಯಕ್ಷರು, ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷರು ಈ ವೇದಿಕೆಗೆ ಬಂದಿದ್ದಾರೆ ಅನ್ನುವಂಥದ್ದೇ ನಮಗೆ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಅವರನ್ನ ಈ ಹೊತ್ತು ಗೌರವಿಸಬೇಕು ಅಂತ ನಾನು ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಅವರಿಗೆ ವಿನಂತಿಸ್ತಾ ಇದ್ದೇನೆ. ಹಲೋ, ಈ ಸನ್ಮಾನ ಸಮಾರಂಭದ ಒಂದು ಚಂದ ಹೆಚ್ಚಾಗಿದೆ. ಯಾಕೆ ಹೇಳಿದ್ರೆ ಅವರು ಶ್ರೇಷ್ಠ ಕನ್ನಡಿಗರು, ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಅವರು ಕನ್ನಡಿಗ, ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷರು ಧರ್ಮಪಾಲ್ ದೇವಾಡಿಗರು. ಅವರ ಉಪಸ್ಥಿತಿ ತೀರಾ ಅಗತ್ಯ. ಇವತ್ತು ಬರುವ ಪರಿಸ್ಥಿತಿ ಇರಲಿಲ್ಲ, ಬರಲೇಬೇಕು ಹೇಳಿದಾಗ ಕಷ್ಟದಲ್ಲಿ ಬಂದರೆ ಸ್ವಾಗತ, ನಮಗೆ ಸ್ವಾಗತ.
ದೇವಾಡಿಗರಿಗೆ ಗೌರವಾರ್ಪಣೆ ಮಾಡ್ತಾ ಅವರ ಶುಭ ಹಸ್ತದಿಂದ ಮತ್ತೊಮ್ಮೆ ವೇದಿಕೆಯ ಜ್ಯೋತಿಯನ್ನ ಪ್ರಜ್ವಲಿಸುವಂತೆ ಮಾಡಿಸ್ತಾ ಅವರಿಗೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಲಾ ಜಗತ್ತಿನ ಪರವಾಗಿ ಶಾಲಿನ ಗೌರವ ಜೊತೆಗೆ ಸಿಂಗಾರದ ಹೂವಿನ ಅರ್ಪಣೆ. ಬಂಧುಗಳೇ, ನಮ್ಮೊಟ್ಟಿಗೆ ಕೆಲವು ಮಹನೀಯರಿದ್ದಾರೆ. ನಾವು ವಿಶೇಷವಾಗಿ ಅವರನ್ನ ಈ ವೇದಿಕೆಗೆ ಕರೆದು ಗೌರವಿಸಬೇಕು. ವಿಶೇಷವಾಗಿ ಚೇತನ್ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಚೇತನ್ ನಮ್ಮ ಬಳಗದ ಬಹಳ ಉತ್ಸಾಹಿ ಯುವಕ. ಅವರನ್ನ ನಾನು ಇವತ್ತು ಈ ವೇದಿಕೆಗೆ ಸ್ವಾಗತಿಸಬೇಕು. ಯಾಕಂತಂದ್ರೆ ಅವರ ಮೂಲಕ ನಮ್ಮ ಬಹಳಷ್ಟು ಅಭಿಮಾನದ ಕೆಲಸ ನಡೀತಾ ಇರ್ತವೆ. ಕಲಾ ಜಗತ್ತಿನ ಒಬ್ಬ ಯುವ ಸಕ್ರಿಯ ಕಾರ್ಯಕರ್ತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮೆಲ್ಲ ಚಟುವಟಿಕೆ ಹಿಂದೆ ಅವರ ಸ್ಫೂರ್ತಿ ಇದೆ, ಅವರ ಚೈತನ್ಯ ಇದೆ, ಅವರ ಕಲಾತ್ಮಕತೆ ಇದೆ. ಈಗಂತೂ ಬಹುಶಃ ವಿಜಯಕುಮಾರ್ ಶೆಟ್ಟರಿಗೆ ಅವರ ನೆರಳಿನ ಹಾಗೆ ಹಿಂಬಾಲಿಸ್ತಾ ಅವರೆಲ್ಲ ಕೆಲಸಗಳಿಗೆ ಇಂಬು ಕೊಡ್ತಕ್ಕಂತಹ ಯುವಕ. ಕಳೆದ 30 ವರ್ಷಗಳ ಹಿಂದೆ ನನ್ನ ನಾಟಕ ಒರಿಯ ಮಗೆಯವರಿಗೆ ಮುಂಬೈಯಲ್ಲಿ ಆಡುವಾಗ ಬಾಲನಟನಾಗಿ ಈ ಹುಡುಗ ಭಾಗವಹಿಸಿದ್ದ. ಅಂದಿನಿಂದ ಇನ್ನುವರೆಗೆ ನನ್ನ ಅಳಿಯ ವಿಜಯಮಾಮ ಅನ್ನಂತ ಉದ್ಯಮ ಕ್ಷೇತ್ರದಲ್ಲಿ ಅತಿ ಎತ್ತರಕ್ಕೆ ಏರಿದ್ದಾನೆ. ಒಂದು ಪ್ರಶ್ನೆ ಅಥವಾ ಒಂದು ಭಿನ್ನ ಇನ್ನೂ ಇದೆ. ಸಿನಿಮಾ ಮಾಡುವಾಗ ನನಗೊಂದು ಪಾತ್ರ ಬೇಕು ಕೇಳ್ತಾ ಇದ್ದೇನೆ. ದೇವ್ರು ನಡೆಸ್ಲಿ, ಮಗ ಒಂದು ಮಾಡಿಸ್ಲಿ, ನಿನಗೊಂದು ಪಾತ್ರ ಕೊಡೋಣ. ವಂದನೆಗಳು, ದೇವರು ಒಳ್ಳೇದು ಮಾಡಲಿ. ನಮ್ಮೊಟ್ಟಿಗೆ ಯುವಕ ಬಂಧುಗಳೇ, ಸನ್ಮಾನ ಸಮಾರಂಭ ಯಾರಿಂದ ಸನ್ಮಾನ ಸ್ವೀಕರಿಸ್ತೇವೆ ಅದು ಬಹಳ ಮುಖ್ಯ. ಇವತ್ತಿನ 3 ಗಣ್ಯರು ಆಶಿಸ್ತಾ ಇದ್ದಾರೆ. ಧರ್ಮಪಾಲ್ ದೇವಾಡಿಗರ ಕೈಯಿಂದ ನಮಗೇನಾದ್ರೂ ಒಂದು ಸನ್ಮಾನಕ್ಕೆ ಬೇಕಾದಂತ ವಸ್ತಾದ್ರೂ ಸಿಗ್ಬೇಕು. ಪುಷ್ಪವನ್ನು ಅವ್ರ ಕೈಲಿ ಕೊಡ್ತಾ ಇದ್ದೇನೆ. ಪ್ರೀತಿಯಿಂದ ನೀವು ಅವರಿಗೆ ಸನ್ಮಾನಿಸಬೇಕು. ಧರ್ಮಪಾಲ್ ದೇವಾಡಿಗರಿಂದ ವಿಶೇಷವಾಗಿ ಹಿಂಗಾರದ ಹೂವಿನ ಸತ್ಕಾರ. ಬಂಗಾರದಂಥ ಮನುಷ್ಯರಿಗೆ 3 ಜನ ಕೂಡ ಬಹುಶಃ ಈ ನಗರದ ಭಾಷೆ, ಈ ನಗರದ ನಡೆ, ಈ ನಗರದ ನುಡಿ, ಈ ನಡೆಯ ಸಂಸ್ಕೃತಿಯನ್ನ ಸಾಂಕೇತಿಸಿದವರು. ಅಭಿನಂದನೆಗಳು ಮತ್ತೊಮ್ಮೆ. ಈ ಹೊತ್ತು ನಾನು ಮತ್ತೆ 2 ಗಣ್ಯರನ್ನ ವಿಶೇಷವಾಗಿ ಆಮಂತ್ರಿಸಬೇಕು ಈ ವೇದಿಕೆ. ವಿಶೇಷವಾಗಿ ಚಿನ್ಮಯ ಶಾಲ್ಯಾನ್. ಚಿನ್ಮಯ್ ನಮಗೆ ಯುವ ವಿಭಾಗವನ್ನ ಸಂಪನ್ನಗೊಳಿಸುವಂತಹ ಯುವಕ. ಮೋಹನ್ ಸಾಲ್ಯಾನ್ರ ಸುಪುತ್ರ. ಬಹಳ ವಿಧಗಳಲ್ಲಿ ನಮಗೆ ನೆರವಾಗುವಂತಹ ಯುವಕ ಚಿನ್ಮಯ್. ಬನ್ನಿ. ಕಲಾ ಜಗತ್ತು ತಂಡದ ಓರ್ವ ಮಹಾನ್ ಕಲಾವಿದ ಮೋಹನ್ ಸಾಲಿಯಾನ್, ಜನಮೆಚ್ಚಿದ ಕಲಾವಿದ, ಹಾಸ್ಯ ಕಲಾವಿದ, ಸಣ್ಣ ಹುಡುಗ. ಇವನಿಗಿಂತ ಸಣ್ಣ ಹುಡುಗ, ಸಣ್ಣ ಚಡ್ಡಿಯಲ್ಲಿ ಕಲಾ ಜಗತ್ತು ಸೇರಿದವನು. ಬಹುಶಃ ಊರ್ಧಮಾರಿ ಭೂತದಲ್ಲಿ ಸುಮಾರು 35 ವರ್ಷಗಳ ಹಿಂದೆ ಆ ಹುಡುಗ ನಮ್ಮೊಟ್ಟಿಗೆ ನೆಲ್ಲಾಡ್ತಾ ಇರುವಂತಹ ಹುಡುಗನ ಈಗ ಮತ್ತೊಂದು ಅಂತಂದೇ ಹುಡುಗನ ಹುಟ್ಟಿಸಿದ್ದಾನೆ. ಅದು ಚಿನ್ಮಯ ಸಾಲಿಯಾನ್. ತಂದೆಗಿಂತ ಚುರುಕು. ಅವ ಪೆದ್ದ ಹುಡುಗ ಆವಾಗ ನನ್ನೊಟ್ಟಿಗೆ, ಇವ ಬಹಳ ಚುರುಕು ಹುಡುಗ. ಏನೇನೋ ಮಾಡ್ತಾ ಇದ್ದಾನೆ. ಅದು ಕ್ಯಾಮರಾ ಆಗಲಿ, ಸೌಂಡ್ ಸಿಸ್ಟಮ್ ಆಗಲಿ, ನಾಟಕ ಆಗಲಿ, ಎಲ್ಲದ್ರಲ್ಲಿಯೂ. ಅದರಿಂದ ಬಹಳ ಪ್ರೀತಿಯಿಂದ ಅಪ್ಪರಿಗಿಂತೂ ಜಾಸ್ತಿ ಪ್ರತಿಷ್ಠಿತ ಈ ಒಂದು ಪುಷ್ಪವನ್ನು ನನಗೆ ಕೊಡ್ತಾ ಇದ್ದೀನಿ. ಮಗ, ದೇವ್ರು ಒಳ್ಳೇದು ಮಾಡಲಿ. ನನ್ನ ಸ್ಥಾನವನ್ನು ಹೊಡೆದು ಮೇಲೆ ಬರಬೇಕು. ನೀನು ದೊಡ್ಡ ನಿರ್ದೇಶಕನಾಗಬೇಕು, ದೊಡ್ಡ ಕಲಾವಿದನಾಗಬೇಕು. ನಮ್ಮ ಕಾಲ ದೂರ ಆಗುವಾಗ ನಮ್ಮಿಂದ ಹುಟ್ಟಿದಂತಹ, ನಮ್ಮ ರಂಗಭೂಮಿಯಲ್ಲಿ ಹುಟ್ಟಿದಂತಹ ಹೊಸ ಹುಡುಗ, ಅವನಿಗೆ ಶ್ರೇಯಸ್ಸಾಗಲಿ ಬರ್ಲಿಕ್ಕೆ ಹೇಳಿ ಈ ಪುಷ್ಪವನ್ನ ಕೊಡ್ತಾ ಇದ್ದೇನೆ. ಇಡೀ ಜಗದ ಜನ ನೋಡ್ತಾ ಇದ್ದಾರೆ. ನೀನು ಮತ್ತೆ ಅವರೆದುರು ನಿಲ್ಲಬೇಕು. ದೇವರು ಒಳ್ಳೇದು ಮಾಡಲಿ. ಅಭಿನಂದನೆಗಳು ಚಿನ್ಮಯ್ಗೆ. ನಮ್ಮೊಟ್ಟಿಗೆ ಸತೀಶ್ ಶೆಟ್ಟಿ ಡಂಬೋಲಿಯಿಂದ ಬಂದಿದ್ದಾರೆ. ಬರಬೇಕು ವೇದಿಕೆ. ಬನ್ನಿ. ಡಾಲಿ ಸತೀಶ್ ಶೆಟ್ಟಿ ಅಂತಲೇ ಪ್ರಸಿದ್ಧರವರು. ಅಲ್ಲಿ ಒಳ್ಳೆಯ ಒಂದು ಸ್ಟುಡಿಯೋವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ನಗರದಲ್ಲಿ ಕಲಾಭಿಮಾನಿಯಾಗಿ ಕಲಾ ಜಗತ್ತಿನ ಕಳೆದ 3-4 ದಶಕಗಳ ನಡೆಯಲ್ಲಿ ಅವರ ಕಾಣಿಕೆ ಬಹಳ ಮಹೋನ್ನತ, ಅತ್ಯಂತ ಶ್ರೇಷ್ಠ ಮಟ್ಟದ ಒಬ್ಬ ಛಾಯಾಚಿತ್ರಕಾರ. ಕಲಾ ಜಗತ್ತು ನನ್ನ ನಂಟು ಬಹುಶಃ 30 ವರ್ಷಗಳಿಂದ ಡೊಂಬಿಲಿ ಇದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮದ, ಅದು ತುಳು ಉತ್ಸವ ಆಗುವಾಗ ಇಡೀ ತುಳು ಉತ್ಸವವನ್ನು ಇಲ್ಲಿ ಆಚರಣೆ ಮಾಡಿದ್ರೆ ಅದು ಕ್ಯಾಮರಾದ ಮೂಲಕ ಸರಿ ಹಿಡಿದು ಎಲ್ಲರಿಗೆ ತಲುಪಿಸಿದವನು ನನ್ನ ಅಳಿಯ ಅಂತ ಹೇಳುದು ಬಹಳ ಪ್ರೀತಿ, ನನಗೆ ಖುಷಿ. ನನ್ನ ಮಾಮ ಹೇಳಿದಾಗ ಅದು ಬಹಳ ಖುಷಿ. ನನ್ನ ಪ್ರಾಯ ಗೊತ್ತಾಗಬೇಕಲ್ಲ. ಅದರಿಂದ ಸತೀಶ್ ನಿನಗೆ ಪ್ರೀತಿಯಿಂದ ಕೊಡುವಂತಹ ಈ ಒಂದು ಉಡುಗೊರೆ. ಈ ಹೊತ್ತು ಕಲಾಭಿಮಾನಿಯಾಗಿ ಕಲಾ ಜಗತ್ತಿನ ಅಭಿಮಾನಿಯಾಗಿ ನಮ್ಮೊಟ್ಟಿಗೆ ಒಬ್ರು ಶಿಕ್ಷಕಿ ಇದ್ದಾರೆ, ಸುರೇಖಾ ಶೆಟ್ರು. ಬನ್ನಿ ಅಮ್ಮ, ಬನ್ನಿ.
ನಿರಂತರವಾಗಿ ಕಲಾ ಜಗತ್ತಿನ ಬಗ್ಗೆ ಆದರವನ್ನು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ನಮ್ಮ ಕಲಾ ಜಗತ್ತಿನ ಸಂಸ್ಥಾಪಕರಾದಂಥ ವಿಜಯಕುಮಾರ್ ಶೆಟ್ಟರ ಒಬ್ಬ ಅಭಿಮಾನಿಯಾಗಿ ಕೂಡ ಅವರ ಕಾಣಿಕೆ ಇದೆ. ಸದಾ ಪ್ರೋತ್ಸಾಹದ ಮಾತುಗಳು ಜೊತೆಗೆ ನಮಗೆ ಅವರ ಪ್ರೀತಿ ಅಪಾರವಾಗಿ ಸಂದಿದೆ ಅಂತ ಹೇಳಬೇಕು. ಭಗಿನಿ ಸಹೋದರಿ ಸುರೇಖಾ, ನನ್ನ ಅಣ್ಣ ಅಂದ ಪ್ರೀತಿಯಿಂದ ಕರೆಯುವಂತಹ ಅವರು ಟೀಚರ್, ಉದ್ಯೋಗದ ಟೀಚರ್. ಅದು ನನಗೂ ಒಳ್ಳೆ ವಿಚಾರ ಹಲವು ಕಲಿಸ್ತಾರೆ ಟೆಲಿಫೋನಲ್ಲಿ. ಅದರಿಂದ ಪ್ರೀತಿಯಿಂದ ಈ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಚಂದ್ರಾವತಿ. ಆಗಲೇ ಹೇಳಿದ ಹಾಗೆ ಇದು ಮಾತಿನ ವೇದಿಕೆಯಲ್ಲ, ಆದರೂ ಕೂಡ ಸನ್ಮಾನ ಸ್ವೀಕರಿಸಿದವರ ಪೈಕಿ ನಾನು ಮತ್ತೊಮ್ಮೆ ಮಂಜುನಾಥ್ ಶೆಟ್ಟರ್ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಸರ್, ಮಾತುಗಳು ನಿಮ್ಮಿಂದ ಈ ವೇದಿಕೆಗೆ ಆಡ್ತೀರಾ? ಬೇಡ ಹೇಳ್ತಾರೆ. ಶಾರದಕ್ಕ, ಬಹುಶಃ ಅವರ ಹೂನಗೆಯಲ್ಲೇ ಮಾತಿನ ಪ್ರೀತಿ ಇದೆ ಅಂತ ತಿಳ್ಕೊಳ್ತಾ ಈ ವೇದಿಕೆಗೆ ನಾವು ಸಭಾ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಮುಕ್ತಾಯವನ್ನು ಕೊಡ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತೆ ರಂಗಗೀತೆಗಳ ಮೂಲಕ ಸುಮಾರು 2 ತಾಸು ನಾವೆಲ್ಲ ಜೊತೆಸಲಿಕ್ಕಿದ್ದೇವೆ. ಅದಕ್ಕೂ ಮೊದಲು ಈ ವೇದಿಕೆಯ ಮುಕ್ತಾಯದ 2 ಮಾತುಗಳನ್ನು ಸನ್ಮಾನ್ಯ ಶ್ರೀಯುತ ಅಶೋಕ್ ಪುರೋಹಿತರು ಆಡಬೇಕು ಅಂತ ಅವರಿಗೆ ವಿನಂತಿಸ್ತಾ ಇದ್ದೇನೆ. ಅಶೋಕ್ ಪುರೋಹಿತರು. ಓಂ ಶ್ರೀ ಗಣೇಶಾಯ ನಮಃ. ಎಲ್ಲ ಸಜ್ಜನ ಬಂಧುಗಳೇ, ಕಲಾ ಜಗತ್ತು ಮುಂಬೈ ಕಳೆದ 40 ವರ್ಷಗಳಿಂದ ಕಲಾಮಾತೆಯ ಸೇವೆಯನ್ನು ಮಾಡುತ್ತಾ ಅನೇಕ ಕಲಾವಿದರುಗಳಿಗೆ ಸಹಕಾರ, ಅವರಿಗೆ ವಿಶೇಷವಾದಂತಹ ಚೈತನ್ಯವನ್ನು ಕೊಟ್ಟು ಒಂದು ವಿಶೇಷ ಪ್ರಸಿದ್ಧಿಯನ್ನು ಪಡೆದಂತಹ ಈ ಸಂಸ್ಥೆ ಇವತ್ತಿನ ದಿನ ಒಂದು ಮಾತಿದೆ ಕನ್ನಡದಲ್ಲಿ, ಒಂದು ಹೆತ್ತ ತಾಯಿ ಮತ್ತೊಂದು ಹೊತ್ತ ತಾಯಿ. ಆ 2 ಋಣವನ್ನು ಮನುಷ್ಯ ಜೀವನದಲ್ಲಿ ಅಗತ್ಯವಾಗಿ ಪೂರೈಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಾವು ತೀರಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಮಾಡುವಂಥದ್ರಲ್ಲಿ ತಪ್ಪಿಲ್ಲ, ಮಾಡುವಂಥದ್ದೇ. ಆ ಪ್ರಕಾರ ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟರ್ ನಮ್ಮ ಆತ್ಮೀಯರು, ಅವರ ಒಂದು ಸಾರಥ್ಯದಲ್ಲಿ ಇವತ್ತಿನ ದಿನ ಇಷ್ಟೆಲ್ಲ ನಮ್ಮ ಸಾಧಕರಿಗೆ ಸನ್ಮಾನವನ್ನು ಮಾಡುವ ಮುಖಾಂತರವಾಗಿ ನಗರದ ಪ್ರತಿಷ್ಠಿತ ಉದ್ಯಮಿಗಳ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನದ ಮುಖಾಂತರವಾಗಿ ಆ ಕನ್ನಡವನ್ನು ನೆನಪು ಮಾಡ್ತಾ, ಆ ಸಂಗೀತವನ್ನು ಕನ್ನಡ ಮಾತಿಗೆ ಕೊಡ್ತಾ ಸ್ವಲ್ಪ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಮಗೆಲ್ಲರಿಗೂ ಅವಕಾಶ ಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಬಂಧುಗಳೇ, ಈ ಒಂದು ಸಂಕಟ ಕಾಲದಲ್ಲಿ ಒಂದು ಮೌನಾವಸ್ಥೆಯಲ್ಲಿದ್ದಂತಹ ಒಂದು ಸಂದರ್ಭ, ಅದರಿಂದ ನಾವೆಲ್ಲ ಹೊರಗೆ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆ ವಿಜಯಣ್ಣನ ಒಂದು ನಗು ಎಲ್ಲರಿಗೆ ಒಂದು ವಿಶೇಷ ಶಕ್ತಿ ಕೊಡ್ತದೆ. ಯಾಕೆಂತ ಹೇಳಿದರೆ ಅವರ ಒಂದು ಸ್ಫೂರ್ತಿ ನಮ್ಮೆಲ್ಲರಿಗೂ ಕೂಡ ಮುಂಬೈ ಜನರಿಗೆ ವಿಜಯಣ್ಣ ಅಂತ ಹೇಳಿದರೆ ಒಮ್ಮೆ ಎದ್ದು ನಿಲ್ತಾರೆ, ಕೆಲಸಕ್ಕೆ ಹೊರಡ್ತಾರೆ. ನಾನು ಕೂಡ ಅವರ ಎಷ್ಟೋ ಜನ ಅಭಿಮಾನಿಗಳಲ್ಲಿ ನಾನು ಕೂಡ ದೊಡ್ಡ ಅಭಿಮಾನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಗಳಿಗೆಯಲ್ಲಿ ಭಗವಂತ ಅವರಿಗೆ ಇನ್ನೂ 65ರ ಯುವಕ, ಇನ್ನು ಹೆಚ್ಚಿನ ಶಕ್ತಿ ಅವರಿಗೆ ಭಗವಂತ ಕೊಡಲಿ. ವಿಶೇಷವಾಗಿ ಕಲಾ ಜಗತ್ತು, ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀತಾ ಇದೇ ರೀತಿಯ ಎಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಂತಹ ಆ ಶಕ್ತಿಯನ್ನು ಆ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ತಾಯಿ ಭುವನೇಶ್ವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ವೀಕ್ಷಕ ಸಜ್ಜನ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಭಿಮಾನದ ನುಡಿಗಳಿಗೆ ವಂದನೆಗಳು ಪುರೋಹಿತರೆ. ನಿಮ್ಮ ಮಾತಿನಲ್ಲಿ ವ್ಯಕ್ತವಾದಂತಹ ಪ್ರೀತಿ, ಅಭಿಮಾನ, ಜೊತೆಗೆ ನಾಡು ನುಡಿಯ ಬಗೆಗಿನ ನಿಮ್ಮ ಸಂಪ್ರೀತಿ ಎಲ್ಲವೂ ಕೂಡ ಸ್ತುತ್ಯವೇ ಅಂತ ಹೇಳುತ್ತಾ ಬಹುಶಃ ಈ ವೇದಿಕೆಯ ಮೊದಲ ಭಾಗಕ್ಕೆ ನಾವು ಮುಕ್ತಾಯವನ್ನು ಕೊಡ್ತಾ ಇದ್ದೇವೆ. ರಂಗಗೀತೆಗಳ ಜೊತೆಗೆ ಮತ್ತೊಮ್ಮೆ ನಿಮ್ಮನ್ನು ರಂಜಿಸಲಿಕ್ಕಿದ್ದೇವೆ. 4 ದಶಕಗಳ ಕಲಾ ಜಗತ್ತಿನ ನಡೆಯಲ್ಲಿ ಬಂದಂತಹ ಅಪೂರ್ವ ಮಾದರಿಯ ಹಾಡುಗಳು,
ಒಂದು ರೀತಿಯ ಅಮರ ಗೀತೆಗಳು ಅಂತಲೂ ಕೂಡ ಹೇಳ್ಬೋದು. ಆ ಹಾಡುಗಳು ಮತ್ತೆ ಜೀವ ತಳೆಯಲಿಕ್ಕಿವೆ, ಮತ್ತೊಮ್ಮೆ ನಿಮ್ಮನ್ನು ಸಿಂಗರಿಸಲಿಕ್ಕಿವೆ, ರಂಜಿಸಲಿಕ್ಕಿವೆ ಅಂತ ಹೇಳ್ತಾ ಅತಿಥಿಗಳಿಗೆ ಮತ್ತೊಮ್ಮೆ ನಮೋನ್ನಹ, ನಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಎಲ್ಲವೂ ಜೊತೆಗೆ ಇರಲಿ ಅಂತ ಈ ಹೊತ್ತಿಗೆ ಹಾರೈಸ್ತಾ ಇದ್ದೇವೆ.
ಕನ್ನಡದ ಬಂಧುಗಳೇ, ಮತ್ತೊಮ್ಮೆ ನಿಮ್ಮ ಮುಂದೆ ಕಲಾ ಜಗತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಈ ಶುಭಾವಸರದಲ್ಲಿ ಸರಿಗಮ ಪದನಿ ಬಳಗದ ವತಿಯಿಂದ ಕಾವ್ಯ ಗಾಯನ, ರಸಮಂಜರಿ, ರಂಗಗೀತೆಗಳ ಸುಶ್ರಾವ್ಯ ಗಾಯನ. ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಈ ಕಲಾ ಜಗತ್ತಿನ ನಾಡು ನುಡಿಯ ಸಂಭ್ರಮದ ಈ ವೇಳೆಗೆ ಹಾಡಿನ ಮೂಲಕ, ಹಾಡುಗಬ್ಬಗಳ ಮೂಲಕ ನಾಡನ್ನ ನುಡಿಯನ್ನ ಸ್ತುತಿಸ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೂ ಮೊದಲು ನಮ್ಮೊಟ್ಟಿಗೆ ನಮ್ಮ ಕಲಾವಿದರು, ವಿಶೇಷವಾಗಿ ಸರಿಗಮ ಪದನಿ ಕಲಾ ಜಗತ್ತಿನ ಈ ಸಂಗೀತ ಬಳಗದ ರೂವಾರಿ ಶ್ರೀ ಹರೀಶ್ ಕುಮಾರ್ ಶೆಟ್ಟಿಯವರು ಮುಂದೆ ಬರಬೇಕು. ಹರೀಶ್ ಅಣ್ಣ ಒಳ್ಳೆಯ ಗಾಯಕರವರು. ಅಷ್ಟೇ ಅಲ್ಲ, ಕಳೆದ ಬಹುಶಃ 2-3 ದಶಕಗಳ ಕಲಾ ಜಗತ್ತಿನ ನಡೆಯಲ್ಲಿ ಬೇರೆ ಬೇರೆ ರಂಗದ ಪಾತ್ರಗಳ ಮೂಲಕ, ನಟನೆಯ ಮೂಲಕ, ಅಷ್ಟೇ ಅಲ್ಲ ಒಳ್ಳೆಯ ಹಾಡಿನ ಮೂಲಕ ರಂಗಕ್ಕೆ ಕಳೆಯನ್ನ, ನೆಲೆಯನ್ನ ಒದಗಿಸಿದವರು. ಅವರನ್ನ ಪ್ರೀತಿಯಿಂದ ಅಭಿನಂದಿಸ್ತಾ, ಅವರದೇ ಉಸ್ತುವಾರಿಯಲ್ಲಿ, ಅವರದೇ ನೇತೃತ್ವದಲ್ಲಿ ಇವತ್ತು ಒಂದು ರೀತಿಯ ಕಲರವ ನಡೀಲಿಕ್ಕಿದೆ. ಆ ಕಲರವದ ಪೂರ್ಣ ಉಸ್ತುವಾರಿ ಹರೀಶ್ ಕುಮಾರ್ ಶೆಟ್ಟರದು. ನಮ್ಗೆ ಗೊತ್ತಿರುವ ಹಾಗೆ ಹಲವಾರು ಮರಾಠಿ ನಾಟಕಗಳಲ್ಲಿ ಹಾಗೆ ಟಿವಿ ಸೀರಿಯಲ್ಗಳಲ್ಲಿ ಕೂಡ ನಟಿಸಿದಂತಹ ಒಳ್ಳೆಯ ಅಂಗಸೌಷ್ಠವದ ಸುಂದರಾಂಗ ತರುಣ ಅವರು. ಅಷ್ಟೇ ಒಳ್ಳೆಯ ಹಾಡುಗಾರ ಕೂಡ. ಇವತ್ತು ಅವರ ಹಾಡಿನ ಬದಲಿಗೆ ಹಾಡಿನ ಸಂಘಟನೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ವಿಜಯ್ ಕುಮಾರ್ ಶೆಟ್ಟರ ಸಾರಥ್ಯದಲ್ಲಿ ಪಳಗಿದಂತಹ ಹೊಸ ಹೆಸರು, ಹೊಸ ಹುಡುಗ, ಹೊಸ ಪ್ರತಿಭೆ. ಈ ಬಳಗದಲ್ಲಿ ವಿಶೇಷವಾಗಿ ನಾನು ಇವತ್ತು ಬಳಗವನ್ನು ಕಾಣಿಸಬೇಕು. ನಮ್ಮೊಟ್ಟಿಗೆ ಜ್ಯೋತಿ ಭಟ್ ಅವರಿದ್ದಾರೆ. ಬಹಳ ಪ್ರಸಿದ್ಧವಾದಂತಹ ಯಾಜಿ ಕುಟುಂಬದ ಕುಡಿ ಜ್ಯೋತಿ ಭಟ್. ಅವರ ತಂದೆಯವರಂಥ ಶ್ರೀಯುತ ಗಜಾನನ್ ಯಾಜಿಯವರು ನಮಗೆ ಕಲಾ ಜಗತ್ತಿನ ಆರಂಭದ ದಿನಗಳಲ್ಲಿ ಕೂಡ ಸಾಹಿತ್ಯವನ್ನ, ಸಂಗೀತವನ್ನ, ಅದರೊಟ್ಟಿಗೆ ವಾದನಗಳನ್ನ ಕೊಟ್ಟವರು. ಅವರ ಸುಪುತ್ರಿ ಜ್ಯೋತಿ ಒಳ್ಳೆಯ ಹಾಡುಗಾರಕಿ. ಅಷ್ಟೇ ಅಲ್ಲ, ಸಂಗೀತ ವಿಶಾರದೆ. ಮುಂಬಯಿಯ ಮಹಾನಗರ ಪಾಲಿಕಾ ಶಾಲೆಯಲ್ಲಿ ಸಂಗೀತವನ್ನ ಬೋಧಿಸ್ತಾ, ಸಂಗೀತವನ್ನೇ ಆಸ್ವಾದಿಸ್ತಕ್ಕಂಥ ಅಪರೂಪದ ಗಾಯಕಿ ನಮ್ಮ ಜ್ಯೋತಿ ಭಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಹೊತ್ತು ಅವರನ್ನು ಸಂಗೀತದ ಕಲವರಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಶೈಲಜಾ ಅಮರನಾಥ್ ಶೆಟ್ಟಿಯವರಿದ್ದಾರೆ. ಶೈಲಜಕ್ಕ ಸರಿಗಮ ಪದನಿ ಕಲಾ ಜಗತ್ತಿನ ಅಂಗಸಂಸ್ಥೆಯ ಸಂಗೀತ ವಿಭಾಗದ ಸಂಚಾಲಕಿಯವರು, ಒಳ್ಳೆಯ ಹಾಡುಗಾರ್ತಿ. ಅವರ ಪತಿ ಉದ್ಯಮಿ ಅಮರನಾಥ್ ಶೆಟ್ಟರು. ಇಬ್ಬರು ಕೂಡ ಸಂಗೀತವನ್ನೇ ಉಸಿರಾಡತಕ್ಕಂಥ ಅಪರೂಪದ ಕನ್ನಡದ ಪ್ರತಿಭೆಗಳು. ನಮ್ಮೊಟ್ಟಿಗೆ ವೈಷ್ಣವಿ ಶೆಟ್ಟಿ ಇದ್ದಾರೆ. ವೈಷ್ಣವಿ ಬನ್ನಿ. ಈ ನಗುಮುಖದ ಚೆಲುವೆ ವೀಣಾ ಶೆಟ್ಟಿಯವರ ಸುಪುತ್ರಿ. ವೀಣಾ ಶೆಟ್ಟಿಯವರನ್ನ ನಾನು ಯಾಕೆ ಕಾಣಿಸ್ಬೇಕು ಅಂತಂದ್ರೆ, ಕ್ಯಾಸೆಟ್ ಯುಗದಲ್ಲಿ ಸುಮಾರು 24ಕ್ಕೂ ಹೆಚ್ಚು ಕನ್ನಡದ ಕ್ಯಾಸೆಟ್ಗಳನ್ನು ಮುಂಬಯಿಯಿಂದ ಕೊಟ್ಟಂತ ಅಪರೂಪದ ಪ್ರತಿಭೆ ವೀಣಾ ಶೆಟ್ಟಿ. ಅವರ ಮಗಳು ವೈಷ್ಣವಿ ಕೂಡ ಒಳ್ಳೆಯ ಹಾಡುಗಾರ್ತಿ, ಒಳ್ಳೆಯ ಸಂಗೀತ ಜ್ಞಾನವನ್ನ ತನ್ನೊಳಗೆ ಇಟ್ಕೊಂಡವರು, ಹಾಗೆ ಅಷ್ಟೇ ಚೆನ್ನಾಗಿ ಅದನ್ನು ಪ್ರಶಸ್ತಿರುವವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಲಾ ಜಗತ್ತಿನ ಗೌರವವನ್ನು ಕೊಟ್ಟು ಮತ್ತೊಬ್ಬರು ನಮ್ಮೊಟ್ಟಿಗಿರ್ತಕ್ಕಂತಹ ಯುವ ಪ್ರತಿಭೆ ಶ್ರದ್ಧಾ ಬಂಗೇರ. ಶ್ರದ್ಧಾ ಬಹಳ ಚೆನ್ನಾಗಿ ಹಾಡುವಂತಹ ನಗುಮುಖದ ಗಾಯಕಿ, ಡೊಂಬಿವಿಲಿಯ ನಿವಾಸಿ. ಮುಂಬಯಿಯ ಕಲಾ ಜಗತ್ತಿಗೆ ಡೊಂಬಿವಿಲಿಗೂ ಬಹಳ ಅಪೂರ್ವವಾದ ನಂಟಿದೆ. ಅಂತಹ ಡೊಂಬಿವಿಲಿಯಲ್ಲಿ ಕನ್ನಡದ ಗಾಯನವನ್ನ, ಹಾಡುಗಾರಿಕೆಯನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸ್ತಕ್ಕಂತಹ ಶ್ರದ್ಧಾ ಒಳ್ಳೆಯ ಶಾಸ್ತ್ರೀಯ ಸಂಗೀತಗಾರ್ತಿ ಕೂಡ, ಹಾಗೆ ಉದ್ಯೋಗದ ಜೊತೆಗೆ ಸಂಗೀತದ ಕೃಷಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಕಲಾ ಜಗತ್ತಿನ ಪರವಾಗಿ ವಿಜಯಕುಮಾರ್ ಶೆಟ್ಟಿಯವರಿಂದ ಅವರಿಗೆ ಗೌರವ ಸಂದಾಯ ಆಗಿದೆ. ನಮ್ಮೊಟ್ಟಿಗೆ ಯುವ ಪ್ರತಿಭೆ ತ್ರಿಷಾ ಆಳ್ವ ಇದ್ದಾರೆ. ತ್ರಿಷಾ ಬಾಮ. ಇವಳು ಡೊಂಬಿವಿಲಿಯ ಕನ್ನಡ ಶಾಲೆಯ ವಿದ್ಯಾರ್ಥಿ. ಅಷ್ಟೇ ಅಲ್ಲ, ಸಂಗೀತದ ಜಿಜ್ಞಾಸು ಕೂಡ ಹೌದು. ಹಾಡಲಿಕ್ಕೆ ಆರಂಭ ಮಾಡಿದಾಳೆ, ಜೊತೆಗೆ ಕಲಿಕೆ ಕೂಡ ಸಾಗಿದೆ. ಅವಳನ್ನ ಕೂಡ ಈ ಹೊತ್ತಿಗೆ ನಾವು ಸ್ವಾಗತಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ವಿಜಯಣ್ಣನನ್ನ, ಈ ಕಲಾ ಜಗತ್ತಿನ ಸಾರಥಿಯನ್ನ ಮುಂದಿಟ್ಟುಕೊಂಡು ನಾವು ನಮ್ಮೊಟ್ಟಿಗೆ ಉಪಕರಣಗಳಲ್ಲಿ ಸಹಕರಿಸತಕ್ಕಂತಹ ಟೂಲ್ಸ್ ವಿಭಾಗದಲ್ಲಿ ವಿಶೇಷವಾಗಿ ಆರ್ಗನ್ ಶ್ರೀಕಾಂತ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಕಾಂತ್ ಹರೀಶ್ ಕುಮಾರ್ ಜೊತೆಗೆ ಬಹಳ ದೀರ್ಘವಾದ ನಂಟನ್ನು ಹೊಂದಿರುವವರು. ಬಹಳ ಕಾಲದಿಂದ ಹರೀಶ್ಗೆ ಸಂಗೀತ ಸಾಂಗತ್ಯವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಮ್ಯೂಸಿಕ್ ಪ್ಯಾಡ್ನಲ್ಲಿ ನಮ್ಮೊಟ್ಟಿಗೆ ವೈಭವ್ ಇದ್ದಾರೆ. ವೈಭವ್ ಅವರು ಕೂಡ ಭಾಷೆ ನಮ್ಮದಲ್ಲ, ಆದರೆ ಸಂಗೀತಕ್ಕೆ ಭಾಷೆ ಇಲ್ಲ. ಅರ್ಥಾತ್ ಸಂಗೀತ ಎಲ್ಲ ಭಾಷೆಯನ್ನ ಮೀರಿ ನಿಲ್ಲುವಂಥದ್ದು ಅಂತ ಅರ್ಥ. ಅದಕ್ಕೆ ಅವರಿಗೂ ಕೂಡ ಸತ್ಕಾರದ ಗೌರವ. ತಬಲಾದಲ್ಲಿ ನಮ್ಮೂರಂತಹ ಜನಾರ್ದನ ಸಾಲ್ಯಾನ್ ಬಹಳ ಕಾಲದಿಂದ ಕಲಾ ಜಗತ್ತಿನೊಟ್ಟಿಗೆ ನಂಟನ್ನು ಹೊಂದಿರತಕ್ಕಂಥ ನಗುಮುಖದ ಪ್ರತಿಭೆ, ನಿರಂತರವಾಗಿ ಕಲಾ ಜಗತ್ತಿಗೆ ಸ್ಪಂದನವನ್ನು ಕೊಟ್ಟಂಥವರು. ಅವರಿಗೆ ನಮ್ಮ ಪ್ರೀತಿಯ ಗೌರವ. ಗಿಟಾರ್ನಲ್ಲಿ ಗಣೇಶ್ ಇವರು ಕೂಡ ನಮಗೆ ಬಹಳ ಒಳ್ಳೆಯ ಸಾಂಗತ್ಯವನ್ನು ಕೊಟ್ಟಿದ್ದಾರೆ. ಕಲಾ ಜಗತ್ತಿನ ಗೌರವವನ್ನು ಸ್ವೀಕಾರ ಮಾಡಬೇಕು. ಸೌಂಡ್ನಲ್ಲಿ ನಮ್ಮೊಟ್ಟಿಗೆ ರಾಜನ್ ಬಾಯಿ ಇದ್ದಾರೆ. ಸರ್ ರಾಜನ್ ಬಾಯಿ ಹಸನ್ಮುಖಿಯಾಗಿ ನಮ್ಮ ಎಲ್ಲ
ಸಂಗೀತ ಕಾರ್ಯಕ್ರಮಗಳಿಗೆ ಸ್ಪಂದನವನ್ನು ಕೊಡುವವರು. ಈ ಹೊತ್ತು ಇಡೀ ರಂಗಕ್ಕೆ ನಮಗೆ ಕಳೆಯೇರಿಸ್ತಕ್ಕಂತಹ ಮಹಾನುಭಾವ, ನಮ್ಮೊಟ್ಟಿಗೆ ಈ ಕಲಾ ಜಗತ್ತಿನ ಎಲ್ಲ ಕೆಲಸಗಳ ಜೊತೆಗೆ ಇರತಕ್ಕಂಥ ನಮ್ಮ ಇಡೀ ಕಲಾ ಜಗತ್ತಿನ ಭಾಗವೇ ಆಗಿರತಕ್ಕಂಥ ಆದ್ಯಪಾಡಿ ಬಾಲಶೆಟ್ಟಿಯವರನ್ನು ನಾನು ವೇದಿಕೆ ಕರಿಬೇಕು. ಅವರೊಟ್ಟಿಗೆ ನಮ್ಮ ಪ್ರೀತಿ ಇದೆ, ನಮ್ಮೊಟ್ಟಿಗೆ ಅವರ ಪ್ರೀತಿ ಇದೆ, ಅಭಿಮಾನ ಇದೆ. ನಿರಂತರವಾಗಿ ಇವತ್ತು ಈ ಸಂಸ್ಥೆಯ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳಬೇಕಿದ್ರೂ ಕೂಡ ಬಾಲಶೆಟ್ಟಿಯವರ ಅಭಿಮಾನದ ಕೊಡುಗೆ ಬಹಳಷ್ಟಿದೆ. ಒಳ್ಳೆಯ ಸಂಯೋಜಕ ಅವರು, ಒಳ್ಳೆಯ ಸಂಘಟಕ ಅವರು, ಸ್ಥಳೀಯ ಬಂಟರ ಸಂಘದ ಸಮಿತಿಯ ಉಸ್ತುವಾರಿಯನ್ನು ಹೊತ್ತಂಥವರು, ಜತೆಗೆ ಒಳ್ಳೆಯ ಕಾರ್ಯಕ್ರಮ ನಿರೂಪಕ ಕೂಡ. ಈ ಮಾತನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ನಾನು. ಈಗ ಸಂಗೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯನ್ನು ಬೇಡುತ್ತಾ ಆರಂಭಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಂಗೀತದ ಈ ವೇದಿಕೆಯಲ್ಲಿ ಕೂಡ ವಿಜಯಕುಮಾರ್ ಶೆಟ್ರು, ದಯವಿಟ್ಟು ವಿಜಯಣ್ಣ ಕೂಡ ಒಂದು ಶಾಲಿನ ಗೌರವವನ್ನು ನಮ್ಮ ಸರಿಗಮ ಪದನಿ ವಿಭಾಗದಿಂದ ಪಡ್ಕೊಳ್ಬೇಕು ಅಂತ ಹರೀಶ್ ಆಶಿಸ್ತಾ ಇದ್ದಾರೆ. ಯಾಕಂತಂದರೆ ಇದೊಂದು ರೀತಿಯ ಗುರುವಂದನೆ. ವಿಜಯಣ್ಣನ ಗರಡಿಯಲ್ಲಿ ಪಳಗಿದಂತಹ ಪ್ರತಿಭೆ ಹರೀಶ್. ಸಂಗೀತ ಆರಂಭ ಆಗ್ತಾ ಇದೆ. ಸರಿಗಮ ಪದನಿಯ ಗಾಯಕಿಯರಿಂದ ಸಂಗೀತದ ಕಲರವ ನಿಮ್ಮ ಕಿವಿ ಮುಟ್ಟಲಿದೆ, ನಿಮ್ಮ ಎದೆ ಮುಟ್ಟಲಿದೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಸಂಗೀತದ ರಸ ರಾಗದಡೆಗೆ ಎಳೆದೊಯ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಬೇಕು. ಕಲಾಜಗತ್ತು ತಂಡದ ಅತ್ಯಂತ ಹಿರಿಯ ಗಾಯಕಿ ಟೀಚರ್ ನಮ್ಮ ಜ್ಯೋತಿ ಭಟ್ ರಂಗಗೀತೆ ಮೂಲಕ ಪ್ರಾರಂಭ ಆಗಬೇಕು. ರಂಗಭೂಮಿಯಲ್ಲಿ ಅತ್ಯಂತ ದೊಡ್ಡ ಹೆಸರು ಹೇಳಿದರೆ ಕಲಾ ಜಗತ್ತಿಗೆ ಅದು ಶರಶಯ್ಯ ನಾಟಕ. ಯಾವುದೋ ಒಂದು ಒಳ್ಳೆಯ ಗಳಿಗೆಯಲ್ಲಿ ನನ್ನ ಪೆನ್ನಿನಲ್ಲಿ ಯಾವುದೋ ಒಂದು ಒಳ್ಳೆಯ ಚಿನ್ನದಂಥ ಅಕ್ಷರಗಳು ಮೂಡಿ ಬಂದದ್ದು ಅದು ಶರಶಯ್ಯ ನಾಟಕಕ್ಕೆ. ಅದಕ್ಕೆ ನಾನು ಬರೆದಂಥ ಅನೇಕ ಹಾಡುಗಳಿವೆ. ಆ ಕಾಲದಲ್ಲಿ ಸಂಗೀತ ನಿರ್ದೇಶಕರಾಗಿದ್ದವರು ರಂಗಭೂಮಿಯ ಮತ್ತು ಸಂಗೀತ ಕ್ಷೇತ್ರದ ದಿಗ್ಗಜ ರಾಘವೇಂದ್ರ ಭಟ್ ಉಡುಪಿಯವರು. ಅವರು ಮತ್ತು ನಾನು ಒಟ್ಟಾಗಿ ಬರೆದಂತಹ ಹಲವು ಹಾಡುಗಳು ಈಗಲೂ ಗುನುಗುನಿಸ್ತಿವೆ. ಅಂದಿನಿಂದ ಇಂದಿನ ತನಕ ಈ ನಾಟಕದ ಹಾಡುಗಳನ್ನು ಹಾಡ್ತಾ ಬಂದವರು ಜ್ಯೋತಿ ಭಟ್. ಈ ಕಾರ್ಯಕ್ರಮ ಪ್ರಾರಂಭಿಸ್ತಾರೆ ಶರಶಯ್ಯ ನಾಟಕದ ಪ್ರಾರ್ಥನೆ ಗೀತೆಯೊಂದಿಗೆ. ಎಂ ಬ್ರಹ್ಮ. यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगा ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः देवाय तस्मै नमः देवाय तस्मै नमः ಈ ಪ್ರಾರ್ಥನೆಯ ಬಳಿಕ ಮುಂದಿನದು ದೈವಭಕ್ತಿಯ ಭಕ್ತಿಗೀತೆ. ಹಾಡುವವರು ನಮ್ಮ ಯುವ ಪ್ರತಿಭೆ ಶ್ರದ್ಧಾ ಬಂಗೇರ. ಹಾಡು ಶಂಭೋ ಶಿವ ಶಂಭೋ.
भो शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो शम्भो शिव शम्भो स्वयम्भो भो 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 शम्भो शिव शम्भो स्वयम्भो गङ्गाधर शङ्कर करुणाकर मामव भवसागर तारक गङ्गाधर शङ्कर करुणाकर मामव भवसागर तारक भो शम्भो शिव शम्भो स्वयम्भो 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 निर्गुण परब्रह्म स्वरूप गम गम भूता प्रपञ्चरहिता निर्गुण परब्रह्म स्वरूप गम गम भूता प्रपञ्चरहिता निज गुण निहित निदानन्द नन्दा निज गुण निहित निदानन्द नन्दा आनन्द अतिशय अक्षयलिङ्ग आनन्द अतिशय अक्षयलिङ्ग भो शम्भो शिव शम्भो स्वयम्भो 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 धिमित धिमित धिमि धिमि किट किट तोम तोम धिमि किट तरि किट किट धिमित धिमित धिमि धिमि किट किट तोम तोम धिमि किट तरि किट किट मतंग मुनिवर वन्दित ईशा सर्वदिगम्बर वेष्टित वेशा मतंग मुनिवर वन्दित वेशा सर्वदिगम्बर वेष्टित वेशा नित्य निरञ्जन निर्जन ईशा
ಗಾಯಕಿ ವೈಷ್ಣವಿ ಶೆಟ್ಟಿ, ಬಹಳ ಒಳ್ಳೆಯ ಹಾಡುಗಾರ್ತಿ. ಇವತ್ತು ದೀಪವು ನಿನ್ನದೇ ಅನ್ನೋ ಹಾಡುವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. KS ನರಸಿಂಹಸ್ವಾಮಿಯವರ ಗೀತೆ ಇದು.
ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. KS ನಾವು ಅವರ ಬಹಳ ಅಂದದ ಚಂದದ ಸೊಗದ ಗೀತೆಯನ್ನ ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ ವೈಷ್ಣವಿಯವರು. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಗೀತೆಗಾಗಿ ಶೈಲಜಾ ಶೆಟ್ಟಿ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ಅತ್ತಿತ್ತ ನೋಡದಿರು ಭಾವಗೀತೆ ಇದು ಕೂಡ. ಮತ್ತೆ KS ಅವರದೇ ಬಹಳ ಪ್ರಸಿದ್ಧವಾದಂತಹ ಅಮರಗಾನ ಇದು. ಅತ್ತಿತ್ತ ನೋಡದಿರು. ಹೊರಳಾಡದಿರು, ನಿತ್ತಿ ಬರುವುದು ಕತ್ತು ಮಲಗು ಮಗು. ಜೋ 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 ಜೋ. ಮತ್ತೆ ಹಠ ಹೂಡದಿರು, ಸುತ್ತಿ ಹೊರಳಾಡದಿರು, ನಿತ್ತಿ ಬರುವುದು ಹೊತ್ತು ಮಲಗು ಮಗುವೆ. ಜೋ 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 ಚೆಲ್ವಿನ ತೆರೆಯೇ, ಮಲಗು ಬಲ್ಮೆಯ ಸಿರಿಯೇ, ಮಲಗು ತೊಟ್ಟಿಲ ತೆರೆಯೇ ದೇವರಂತೆ. ಮಲಗು ಮುತ್ತಿನ ಗಿಣಿಯೇ, ಮಲಗು ಮುತ್ತಿನ ಮಣಿಯೇ, ಮಲಗು ಚಂದಿರ ನೂರ ಹೋಗುವೆಯಂತೆ. ಮಲಗು ಚಂದಿರ ನೂರ ಹೋಗುವೆಯಂತೆ, ಮಲಗು ಚಂದಿರ ನೂರ ಹೋಗುವೆಯಂತೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿತ್ಯ ಬರುವುದು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಜರತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು ಹೂವು ನುಡಿಸುವರಂತೆ, ಹಾಲು ಕುದಿಸುವರಂತೆ, ವೀಣೆ ನುಡಿಸುವರಂತೆ ಸುತ್ತ ನೆರೆದು. ವೀಣೆ ನುಡಿಸುವರಂತೆ ಸುತ್ತ ನೆರೆದು, ವೀಣೆ ನುಡಿಸುವರಂತೆ ಸುತ್ತ ನೆರೆದು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವುದು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಮತ್ತೆ ಹಠ ಹೂಡದಿರು, ಸುದ್ದಿ ಹೊರಳಾಡದಿರು, ನಿದ್ದೆ ಬರುವುದು ಕತ್ತು ಮಲಗು ಮಗುವೆ. ಜೋ 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 ಜೋ. ವಂದನೆಗಳು. ಪ್ರೀತಿಯಿಂದ ನಾವು ಶೈಲಾ ಅಮರನಾಥ್ ಶೆಟ್ಟಿಯವರನ್ನ ಶೈಲಕ್ಕ ಅಂತ ಕರೀತೇವೆ. ಅವರು ನಮ್ಮ ಸರಿಗಮ ಪದನಿ
ತಂಡವನ್ನ ಪ್ರಾರಂಭಿಸ್ಲಿಕ್ಕೆ ಕಾರಣೀಭೂತರೇ ಅವರು. ಅವರ ಮನೆ ಮಂದಿಯೆಲ್ಲ ಕಲಾವಿದರು. ಅವರ ಗಂಡ ಅಮರನಾಥ್ ಶೆಟ್ಟಿ ಕೂಡ ಹಾಡು ಹಾಡ್ತಾರೆ. ಹಲವೊಮ್ಮೆ ಗಂಡ ಹೆಂಡತಿ ಒಟ್ಟಾಗಿ ಹಾಡು ಹಾಡಿದಾಗ ನಾವೆಲ್ಲ ಮೂಕಪ್ರಕ್ಷರಾಗಿ ಕೇಳ್ತೇವೆ. ಅವರಿಗೆ ಈ ಸಂಗೀತ ಬಗ್ಗೆ ಆಳವಾದಂತ ಬಹಳ ಪ್ರೀತಿ, ಅದೇ ಪ್ರಧಾನ. ಪ್ರೀತಿಸ್ತಾರೆ, ಸಂಗೀತ ಪ್ರೀತಿಸ್ತಾರೆ. ಇನ್ನೂ 2 ಹಾಡು ಹಾಡ್ಲಿಕ್ಕಿದ್ದಾರೆ ಶೈಲಾಕನವರು. ಮತ್ತೆ ರಂಗಗೀತೆಯತ್ತ ಸಾಗೋಣ. ಕಲ್ಲು ಕಲ್ಲನ್ನು ಕೂಡಿ. ಯಾರ್ಯಾರು ಶರಶಯ್ಯ ನಾಟಕವನ್ನು ನೋಡಿದಾರ ಅವರ ಕಿವಿಯಲ್ಲಿ ಗುನುಗುರಿಸುತ್ತಿರುವಂತಹ ಹಾಡು ಅದು ಕಲ್ಲು ಕಲ್ಲನು. ಶರಶಯ್ಯ ನಾಟಕದ ಮೂಲಕ ಪ್ರಸಿದ್ಧಿಗೆ ಬಂದಂತಹ ಹಾಡು ಕೂಡ ಅದು. ನಮ್ಮ ತಂಡದ ಚಂದ್ರಾವತಿ ದೇವಾಡಿಗ ಅಂಬೆಯ ಪಾತ್ರ ಮಾಡಿಕೊಂಡು ರಂಗದಲ್ಲಿ ಸೋತು ಓಡಾಡುವಂತ ಆ ಹುಡುಗಿಯ ಹಿನ್ನೆಲೆ ಹಾಡು ಇದು. ಜ್ಯೋತಿ ಹಾಡ್ತಾರೆ ಕಲ್ಲು ಕಲ್ಲನು ಕೂಡಿ. ಹೆಬ್ಬಂಡೆ ಬಿಗಿಯಾಗಿ. ನಾನು ಮತ್ತೆ ರಾಘವೇಂದ್ರ ಭಟ್ರು ಒಟ್ಟಾಗಿ ಬರೆದಂತ ಹಾಡುಗಳು. ರಾಗ ಸಂಯೋಜನೆ ಕೂಡ ನಮ್ಮದೇ. ಅದಕ್ಕೆ ಜ್ಯೋತಿ ಭಟ್ ಹಾಡು ಹಾಡ್ತಾರೆ. ಕಲ್ಲು ಕಲ್ಲನ್ನು ಕೂಡಿ ಹೆಬ್ಬಂಡೆ ಬಿಗಿಯಾಗಿ ಕಠಿಣ ಶಿಲೆಯಂತಿಹುದು ನನ್ನ ಹೃದಯ. ಸುಳ್ಳು ಕುಟಿಲತೆ ಮೂಡಿ ನೀರಿನ ನಿಂತಿರುವೆ ಈಶೆಯ ದಳ್ಳುರಿಯು ಯಜ್ಞ ಕಾಮಿನಿಯ. ಕಲ್ಲು ಕಲ್ಲನ್ನು ಕೂಡಿ ಹೆಬ್ಬಂಡೆ ಬಿಗಿಯಾಗಿ ಕಠಿಣ ಶಿಲೆಯಂತಿಹುದು ನನ್ನ ಹೃದಯ. ಸುಳ್ಳು ಕುಟಿಲತೆ ಮೂಡಿ ನೀರಿನ ನಿಂತಿರುವೆ ಈಶೆಯ ದಳ್ಳುರಿಯು ಯಜ್ಞ ಕಾಮಿನಿಯ. ಎಲ್ಲವನು ಮರೆಯುತ್ತ ಸಾಲ್ವನೆಡೆ ನಾ ಹೋದೆ. ಎಲ್ಲವನು ಮರೆಯುತ್ತ ಸಾಲ್ವನೆಡೆ ನಾ ಹೋದೆ. ಗೆಲ್ಲಿಸಲು ಶ್ರೀ ಶಕ್ತಿಯ ನಿಗಮ ಮಾಯಾ. ಸೋತೆ ಆತನ ಎದುರಲ್ಲೇ ಏತು ತಾನಾಯ್ತು ಇಹದ ಬಯಕೆ ಜ್ವಾಲೆ. ಸೋತೆ ಆತನ ಎದುರಲ್ಲೇ ಏತು ತಾನಾಯ್ತು ಇಹದ ಬಯಕೆ ಜ್ವಾಲೆ. ಕಲ್ಲು ಕಲ್ಲನ್ನು ಕೂಡಿ ಹೆಬ್ಬಂಡೆ ಬಿಗಿಯಾಗಿ ಕಠಿಣ ಶಿಲೆಯಂತಿಹುದು ನನ್ನ ಹೃದಯ. ಸುಳ್ಳು ಕುಟಿಲತೆ ಮೂಡಿ ನೀರಿನ ನಿಂತಿರುವೆ ಈಶೆಯ ದಳ್ಳುರಿಯು ಯಜ್ಞ ಕಾಮಿನಿಯ. ಮತ್ತೆ ನಾ ಪೋದೆ ಪರಶುಧರನನ್ನು ಒಲಿಸಿ. ಮತ್ತೆ ನಾ ಪೋದೆ ಪರಶುಧರನನ್ನು ಒಲಿಸಿ. ಆದರೆ ನಯ ಬದುಕು ಸಹಿಸದ ಕನಸೇ. ಆದರೆ ನಯ ಬದುಕು ಸಹಿಸದ ಕನಸೇ. ಆದರೆ ನಯ ಬದುಕು ಸಹಿಸದ ಕನಸೇ. ಕಲ್ಲು ಕಲ್ಲನ್ನು ಕೂಡಿ ಹೆಬ್ಬಂಡೆ ಬಿಗಿಯಾಗಿ ಕಠಿಣ ಶಿಲೆಯಂತಿಹುದು ನನ್ನ ಹೃದಯ. ಸುಳ್ಳು ಕುಟಿಲತೆ ನೋಡಿ ನೀರಿನ ನಿಂತಿರು ಈಶೆಯ ದಳ್ಳುರಿಯು ಯಜ್ಞ ಕಾಮಿನಿಯ. ದೇವರೇ ಗತಿಯೆಂದು ತಪಸ್ಸಿಗೆ ಮೊರೆ ಹೋದೆ. ದೇವರೇ ಗತಿಯೆಂದು ತಪಸ್ಸಿಗೆ ಮೊರೆ ಹೋದೆ. ಅಬಲೆಯ ಗೆಲುವಿಗೆ ನಿರ್ದಯಿ ಆದೆಯ. ಅಬಲೆಯ ಗೆಲುವಿಗೆ ನಿರ್ದಯಿ ಆದೆಯ. ಅಬಲೆಯ ಗೆಲುವಿಗೆ ನಿರ್ದಯಿ ಆದೆಯ. ಕಲ್ಲು ಕಲ್ಲನ್ನು ಕೂಡಿ ಹೆಬ್ಬಂಡೆ ಬಿಗಿಯಾಗಿ ಕಠಿಣ ಶಿಲೆಯಂತಿಹುದು ನನ್ನ ಹೃದಯ. ಸುಳ್ಳು ಕುಟಿಲತೆ ನೋಡಿ ನೀರಿನ ನಿಂತಿರುವೆ
ಈರ್ಷೆಯಾದಳ್ಳುರಿ ಯಜ್ಞ ಕಾಮಿನಿಯ ಈರ್ಷೆಯಾದಳ್ಳುರಿ ಯಜ್ಞ ಕಾಮಿನಿಯ ಈರ್ಷೆಯಾದಳ್ಳುರಿ ಯಜ್ಞ ಕಾಮಿನಿಯ. ಶರಶಯ್ಯೆ ನಾಟಕ ಒಂದು ಸಂಪೂರ್ಣ ಎಲ್ಲ ವಿಭಾಗದಲ್ಲಿಯೂ ಜನಪ್ರಿಯತೆಯನ್ನು ಗಳಿಸಿದಂತಹ ನಾಟಕ. ಅದು ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಬ್ಬ ನಿರ್ದೇಶಕನ ಒಂದು ದೊಡ್ಡ ಅನುಭವವೂ ಆಗಿರ್ಬೋದು. ರಂಗಭೂಮಿಯಲ್ಲಿ ಯಶಸ್ಸನ್ನು ಪಡೆದಕ್ಕೆ ಸಾಕ್ಷಿಯಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ ಶರಶಯ್ಯೆ ನಾಟಕ. ಅದರ ಎಲ್ಲ ಹಾಡುಗಳನ್ನ ಬಹುಶಃ ಹೆಚ್ಚಿನ ಹಾಡುಗಳನ್ನೆಲ್ಲ ಜ್ಯೋತಿ ಭಟ್ ಹಾಡ್ತಾ ಇದ್ರು. ತುಂಬಾ ಹಾಡುಗಳಿವೆ. ಅದರ ನಾಯಕಿ ಪಾತ್ರ ಮಾಡಿದಂತಹ ನಮ್ಮ ಕಲಾ ಜಗತ್ತಿನ ಅತ್ಯಂತ ಹಿರಿಯ ನಟಿ, ಸುಮಾರು 40 ವರ್ಷಗಳಿಂದ ಕಲಾ ಜಗತ್ತಿರುವಂತಹ ಚಂದ್ರಾವತಿ ಎದುರು ಕೂತು ಈ ಹಾಡನ್ನ ಕೇಳ್ತಾ ಇದ್ದಾರೆ. ಅಂಬೆ ಪಾತ್ರಧಾರಿ ಮಾಡಿದವರು. ಇನ್ನು ಶ್ರದ್ಧಾ ನೆಕ್ಸ್ಟ್ ಹಾಡು ಏನೀ ಮಹಾನಂದವೇ. ಶ್ರದ್ಧಾ ಅಂದಾಗ ಮುಂಬೈಯ ಎಲ್ಲ ಸಂಗೀತ ಪ್ರಿಯರಿಗೆ ಬಹಳ ಖುಷಿ. ಅವಳ ಹೆಸರಿತ್ತಿಗಲ್ಲ, ಒಂದು ಸಣ್ಣ ಹುಡುಗಿ ಎದುರು ಬರ್ತಾಳೆ, ಅವಳು ಶ್ರದ್ಧಾ. ಕಳೆದ ಹಲವು ವರ್ಷಗಳಿಂದ ಮುಂಬೈಯ ಯಾವುದೇ ಒಂದು ಒಳ್ಳೆಯ ಸಂಗೀತ ಒಂದು ಕಾರ್ಯಕ್ರಮ ಆದ್ರೆ ಅಲ್ಲಿ ಶ್ರದ್ಧಾ ಬೇಕು. ಯಾಕೆ ಹೇಳಿದ್ರೆ ಇವತ್ತು ಮಹಾನಗರ ಮುಂಬೈಯಲ್ಲಿ ಏಕೈಕ ಹುಡುಗಿಯವಳು, ಸಂಗೀತ ವಿಭಾಗದಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಬೆಳೆದಂತಹ ಹುಡುಗಿಯವಳು, ಸಂಗೀತ ಕಲಿತವಳು. ಬಹುಶಃ ಮೈಸೂರು ಸಂಗೀತ ವಿದ್ಯಾಲಯದ ಹೆಸರು ಕೇಳಿದವರಿಗೆ ಇವತ್ತು ಅಲ್ಲಿಯ ಒಂದು ಬಹುಶಃ ಸಂಗೀತ ಕಲಿಸುವಂತಹ ಒಂದು ಮಟ್ಟಕ್ಕೆ ಬಂದಂತಹ ಹುಡುಗಿ ನಮ್ಮ ಶ್ರದ್ಧಾ. ನಮ್ಮ ಕಲಾ ಜಗತ್ತಿಗೂ ಮತ್ತು ಅವಳಿಗೂ ಒಳ್ಳೆಯ ನಂಟು. ಚಿಕ್ಕ ಹುಡುಗಿ, ನನ್ನ ಎದುರಲ್ಲಿ ಬೆಳೆದಂತಹ, ನನ್ನ ಮನೆ ಪಕ್ಕದಲ್ಲಿ ಬೆಳೆದಂತಹ ಶ್ರದ್ಧಾ ಇವತ್ತು ಇಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾಳೆ. ಉತ್ತರೋತ್ತರವಾಗಿ ಅವಳಿಗೆ ನಾನು ಉತ್ತಮ ಭವಿಷ್ಯವನ್ನು ಬಯಸ್ತೇನೆ. ಈ ಭಾವಗೀತೆ ಏನೀ ಮಹಾನಂದವೇ ಡಿ.ವಿ. ಗುಂಡಪ್ಪನವರ ಹಾಡಿದು ಅಲ್ವ ಶ್ರದ್ಧಾ? ಸರ್ ಧನಿ ಸಮಾ ಸಗಮಧ ಗಮಧ ಸಾನಿ ಮಧನಿ ಗ ಸಾ. ಏನೀ ಮಹಾನಂದವೇ ಏನೀ ಮಹಾನಂದವೇ
ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದ ಏನಿ ಮಹಾನಂದ ಏನಿ ಮಹಾನಂದವೇ ಆ ಏನೇ ಮಹಾನಂದವೇ ಭಾವ ಕಲಕಿದ ಈ ಹಾಡಿನ ಬಳಿಕ ಮತ್ತೊಮ್ಮೆ ನಿಮ್ಮ ಮುಂದೆ ವೈಷ್ಣವಿ ಶೆಟ್ಟಿ. ಈ ಬಾರಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಹಾಡು ಮುಗಿಲ ಮಾರಿಗೆ. ಬಹುಶಃ ಕಳೆದೊಂದು ಶತಮಾನದ ಕಾಲದಿಂದ ಬೇಂದ್ರೆಯವರ ಈ ಹಾಡನ್ನ ಅದೆಷ್ಟು ಕಂಠಗಳು ಒಲಿದುವೋ, ಅದೆಷ್ಟು ಗಾಯಕರು ಈ ಹಾಡನ್ನ ಹಾಡಿದರೋ ಗೊತ್ತಿಲ್ಲ. ಅಷ್ಟು ಪ್ರಸಿದ್ಧವಾದಂತಹ ಮನಮುಟ್ಟುವ ಹಾಡಿದು. ನಮ್ಮ ಮುಂಬಯಿಯ ಯುವ ಗಾಯಕಿಯ ಕಂಠದಲ್ಲಿ ಹೇಗೆ ಬರುತ್ತದೋ ಕಾದು ನೋಡೋಣ.
ಎದೆ ತಂತಿಯನ್ನೇ ಮೀಟತಕ್ಕಂತಹ ಹಾಡು ಮುಗಿಲ ಮಾರಿಗೆ ರಾಗರತಿಯ ನಂಜು ಏರಿದ್ದ ಬೇಂದ್ರೆಯವರ ಈ ಹಾಡಿನ ಬಳಿಕ ಮತ್ತೆ ಹಾಡಿನ ಮಂಚಕ್ಕೆ ಬರುವವರು ಶೈಲಜಾ ಶೆಟ್ಟಿ. ಈ ಬಾರಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಹಾಡು ತಾಯಿಯ ತಂದೆಯ. ಶೈಲಜಾ ನಮ್ಮ ಬಳಗದ ಸಿರಿಕಂಠದ ಗಾಯಕಿ, ಹಾಗೆ ಸರಿಗಮ ಪದನಿಯ ಸಂಚಾಲಕಿ ಕೂಡ. ಕಳೆದ 2 ದಶಕಗಳಿಗೂ ಮೀರಿದ ಅವಧಿಯಲ್ಲಿ ಕಲಾ ಜಗತ್ತಿನ ಸರಿಗಮ ಪದನಿ ತಂಡ ಹಲವಾರು ಸಂಗೀತದ ಕಾರ್ಯಕ್ರಮಗಳನ್ನು ಮಹಾನಗರದಾದ್ಯಂತ ಕೊಟ್ಟಿದೆ. ವಿಶೇಷವಾಗಿ ಕಲಾ ಜಗತ್ತಿನ ಹಾಡುಗಳು, ವಿಜಯಕುಮಾರ್ ಶೆಟ್ಟಿಯವರು ಬರೆದಂತಹ ಹಾಡುಗಳು ಇವರ ಕಂಠದಲ್ಲಿ ನುಲಿದಾಡಿವೆ. ವೀಕ್ಷಕರನ್ನ ಹಿಡಿದುಕೊಟ್ಟುಕೊಳ್ಳಲು ಕೂಡ ಯಶಸ್ವಿಯಾಗಿದೆ ಅಂತ ಹೇಳಿಕೊಳ್ಬೇಕು. ಮತ್ತೆ ಶೈಲಜಾ. ಮಮತೆ ವಾತ್ಸಲ್ಯ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಅವರೇವರು ನೀಡಬಲ್ಲ ಜಗದಿನ ಮಗಲ್ಲ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ಸೃಷ್ಟಿ ಮಾಡಿದ ಬ್ರಹ್ಮದೇವ ಭಕ್ತ ಬಾಂಧವ ಮಹಾವಿಷ್ಣು ಶರಣ ಪಾಲಕ ಮಹಾದೇವ ಸೃಷ್ಟಿ ಮಾಡಿದ ಬ್ರಹ್ಮದೇವ ಭಕ್ತ ಬಾಂಧವ ಶರಣ ಪಾಲಕ ಮಹಾದೇವ ಹೆತ್ತ ಕರುಳನು ಕಾಣದೆ ಹೆತ್ತ ಕರುಳನು ಕಾಣದೆ ಶಿಲೆಗಳಾದರು ದೂಕದೆ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಅವರೇವರು ನೀಡಬಲ್ಲ ಜಗದಿನ ಮಗಲ್ಲ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ಧನವ ನೀಡುವ ಧರ್ಮದಾತ ವಿದ್ಯೆ ಕಲಿಸುವ ಪಾಠಶಾಲೆ ನೀತಿ ಹೇಳುವ ಈ ಸಮಾಜ ಧನವ ನೀಡುವ ಧರ್ಮದಾತ ವಿದ್ಯೆ ಕಲಿಸುವ ಪಾಠಶಾಲೆ ನೀತಿ ಹೇಳುವ ಈ ಸಮಾಜ ತಂದೆ ಪ್ರೀತಿಯ ತೋ
ವೀಕ್ಷಕರೇ, ಮತ್ತೆ ನಾವು ರಂಗಭೂಮಿ ರಂಗಗೀತೆಗಳತ್ತ ಹೋಗೋಣ. ಜ್ಯೋತಿ ಭಟ್ ನನ್ನ ಅತ್ಯಂತ ನನಗೆ ತುಂಬ ಪ್ರೀತಿ ಕೊಟ್ಟಂತಹ, ನನಗೆ ಕೀರ್ತಿ ತಂದಂತಹ ನಾಟಕ ಅದು ಗುಬ್ಬಚ್ಚಿ ನಾಟಕ. ಕುವೆಂಪು ನಾಟಕ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಂತಹ ನಾಟಕ ಗುಬ್ಬಚ್ಚಿ. ಪ್ರಧಾನ ಭೂಮಿಕೆಯಲ್ಲಿ ಇಬ್ಬರು ಕಲಾ ಜಗತ್ತಿನ ಹಿರಿಯ ಕಲಾವಿದರು ಕೃಷ್ಣ ಶೆಟ್ಟಿ ಮತ್ತು ಚಂದ್ರಾವತಿ ದೇವಾಡಿಗ ಅಭಿನಯಿಸಿದ ಈ ನಾಟಕದಲ್ಲಿ ಜ್ಯೋತಿ ಭಟ್ ಸ್ವತಃ ಸಂಯೋಜನೆ ಮಾಡಿದಂತಹ ಹಲವು ಹಾಡುಗಳು, ನಾನೇ ಬರೆದ ಹಾಡುಗಳನ್ನು ಅಲ್ಲಿ ನಾವು ಹಾಡಿದ್ದೆವು. ಗುಬ್ಬಚ್ಚಿ ನಾಟಕಕ್ಕಾಗಿ ಭೂಮಿ ಬಾನಿಗೆ ಎನ್ನುವಂತಹ ಹಾಡನ್ನ ಗುಬ್ಬಚ್ಚಿ ನಾಟಕದ ಈ ಹಾಡಿಗಾಗಿ ನೃತ್ಯ ಸಂಯೋಜನೂ ನಾವು ಮಾಡಿದ್ದೆವು. ಅದನ್ನ ಜ್ಯೋತಿ ಭಟ್ ಈಗ ಹಾಡ್ತಾ ಇದ್ದಾರೆ. ಗೆಳೆಯ ಮಕ್ಕಳು ಬಹಳ ಸೊಗಸಾಗಿ ಇದರಲ್ಲಿ ನೃತ್ಯ ಸಂಯೋಜನೆ ಮಾಡಿದ್ರು. ಆ ನೃತ್ಯಕ್ಕೆ ಸರಿಯಾಗಿ ಜ್ಯೋತಿ ಭಟ್ ಮೇಳದ ಮೂಲಕ ರಂಗಭೂಮಿ ಕುಳಿತು ಸ್ವತಃ ಹಾರ್ಮೋನಿಯಂ ಬಾರಿಸಿ ಹಾಡು ಹಾಡ್ತಾ ಇದ್ರು. ಭೂಮಿ ಬಾನಿಗೆ ಎರಡು ಜೀವವು ಮತ್ತೆ ಬೆಸೆದಿದೆ ಒಲವು ತುಂಬಿದ ಪಂಜರ ಭೂಮಿ ಬಾನಿನ ನಡುವೆ ಹಬ್ಬಿದ ನಿತ್ಯ
ಬದುಕುವಾಯಿತು ಪಾವನ. ಹಾಲು ಜೇನಿನ ಮಧುರ ಮಿಲನದ ಬದುಕು ಆಯಿತು ಪಾವನ. ಗುಬ್ಬಚ್ಚಿ ನಾಟಕದ ಈ ಹಾಡನ್ನ ರಚಿಸಿದವನು ನಾನು. ರಾಗ ಸಂಯೋಜನೆ ಮಾಡಿದ್ದೆ. ಈ ನಾಟಕದ ಮತ್ತೊಂದು ಹಾಡನ್ನ ಜ್ಯೋತಿ ಭಟ್ ಮತ್ತೆ ಹಾಡಲಿಕ್ಕಿದ್ದಾರೆ. ಬಂಧುಗಳೇ, ನಮ್ಮೊಟ್ಟಿಗೆ ಒಂದು ಸಣ್ಣ ನಮ್ಮ ತ್ರಿಷಾ ಅಲ್ವಾ, ಈ ಶ್ರದ್ಧಾ, ತ್ರಿಷಾ ಇಂತಹ ಅನೇಕ ಎಳೆಯ ಮಕ್ಕಳು ಕಲಾಜಗತ್ತು ತಂಡದಲ್ಲಿದ್ದಾರೆ. ಮುಂದಕ್ಕೆ ಅವರು ದೊಡ್ಡ ದೊಡ್ಡ ರಾಷ್ಟ್ರೀಯ ಮಟ್ಟದ ಹಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಪ್ರಥಮ ಬಾರಿಗೆ ಕಲಾಜಗತ್ತು ಸರಿಗಮ ಪದದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತ್ರಿಷಾ ಇವತ್ತು KS ನರಸಿಂಹಸ್ವಾಮಿಯವರ ಹಕ್ಕಿ ಹಾಡಿಗೆ ಆ ಹಾಡನ್ನು ಹಾಡಲಿಕ್ಕಿದ್ದಾಳೆ. ಸಂಗೀತವನ್ನು ಕಲಿತ ಹುಡುಗಿ, ಕಲಿತಾ ಇದ್ದಾಳೆ. ಉದಯೋನ್ಮುಖ ಕಲಾವಿದೆ. ಹಾಡಮ್ಮ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ, ನಾನಾಗುವ ಆಸೆ, ನಾನಾಗುವ
ಆಸೆ ಹಕ್ಕಿಯ ಹಾಡಿಗೆ ಆಸೆ ಯಾವುದಿದೆ? ಒಂದಷ್ಟು ಆಸೆಗಳನ್ನು ಹೊತ್ತಂತಹ ಈ ಹಾಡಿನ ಮರ್ಮ ಬಹಳ ಸೊಗಸಾಗಿದೆ. ಈ ಮಗು ಈ ಆಸೆಗಳನ್ನು ಹೊತ್ತುಕೊಂಡು ಬೆಳೆದು ದೊಡ್ಡ ಹಾಡುಗಾರ್ತಿ ಆಗಮ್ಮ. ಎಲ್ಲ ಲಕ್ಷಣಗಳೂ ನಿನ್ನಲ್ಲಿ ಇವೆ, ಹಾಡುಗಾರ್ತಿ ಆಗಬೇಕು. ಬಂಧುಗಳೇ, ಇದೇ ಸಮಾರಂಭದಲ್ಲಿ ಎಲ್ಲ ಕಲಾವಿದರ ನಡುವೆ ಒಂದು ಅದ್ಭುತವಾದಂತಹ ಒಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದೇವೆ. ಎಲ್ಲ ಕಲಾವಿದರು ಒಟ್ಟಾಗಿ ಎದುರು ಬರಬೇಕು. ಎಲ್ಲರೂ, ನಮ್ಮ ಎಲ್ಲ ಕಲಾವಿದರು ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವ ಆಚರಣೆಯ ಈ ಸಮಾರಂಭದಲ್ಲಿ ನಾವು ಹೃದಯವಂತರನ್ನ ಹುಡುಕೊಂಡು ಹೋಗಿದ್ದೇವೆ. ಈ ಸಮಾರಂಭದಲ್ಲಿ ಶ್ರೇಷ್ಠ ಕನ್ನಡಿಗರನ್ನ ಹುಡುಕೊಂಡು ಹೋಗಿದ್ದೇವೆ. ಆವಾಗ ನಮಗೆ ಸಿಕ್ಕಿದ್ದು ಡಾಕ್ಟರ್ ಸತೀಶ್ ಶೆಟ್ಟಿ ಅವರು. ಅಲ್ಲಿ ಬಾಯಂದರ್ನಲ್ಲಿ, ಮಲಾಡ್ನಲ್ಲಿ, ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ತುಂಗಾ ಹಾಸ್ಪಿಟಲ್ ಸ್ಥಾಪಿಸಿ ಸೇವಾ ಕೈಂಕರ್ಯವನ್ನ ಕೈಗೆತ್ತಿಕೊಂಡಂತಹ ಈ ವ್ಯಕ್ತಿ ಕೋವಿಡ್ ಕಾಲದಲ್ಲಿ ಅನೇಕ ಜನರಿಗೆ ವಿಶಿಷ್ಟ ರೀತಿಯಲ್ಲಿ ಸಹಕರಿಸಿದ್ದಾರೆ. ನಮ್ಮ ತುಳು ಕನ್ನಡಿಗರಿಗೆ ಓರ್ವ ತುಳುವನಾಗಿ, ಕನ್ನಡನಾಗಿ ನಮ್ಮ ಡಾಕ್ಟರ್, ನಮ್ಮದಾದಂತಹ ಒಂದು ಆಸ್ಪತ್ರೆ ಅದು ತುಂಗಾ ಹಾಸ್ಪಿಟಲ್ ಇತ್ತು. ಇವತ್ತಿನ ಈ ದಿವಸ ನಮಗೆ ಅನಿಸಿದ್ದು ಅದೇ, ಇಂಥ ವ್ಯಕ್ತಿಯನ್ನ ಜಗತ್ತಿಗೆ ನಾವು ಪರಿಚಯ ಮಾಡಿಕೊಡಬೇಕು. ಆತ್ಮೀಯರು, ಹೃದಯವಂತರು, ನಮ್ಮ ಸ್ನೇಹಿತರು, ನಮಗೆ ಬೇಕಾದಾಗ ನಮ್ಮ ಕರೆಗೆ ಹೋಗೊಡುವಂತಹ ಒಬ್ಬರು ಡಾಕ್ಟರ್ ಸತೀಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಇವತ್ತು ಇಂತಹ ಬ್ಯುಸಿ ಕಾಲದಲ್ಲಿ ಕೂಡ ನಾವು ಫೋನ್ ಮಾಡಿದಾಗ ಬನ್ನಿ ಡಾಕ್ಟರ್ ಅಂತ ಹೇಳಿದಾಗ ಎಲ್ಲ ಕೆಲಸಗಳನ್ನ ಬ್ಯಾಂಗ್ಳೂರ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಕೆಲಸ ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ. ಆದರೆ ಇವತ್ತು ಬಹಳ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. ಈ ಪ್ರೀತಿಯ ಕರೆಗೆ ಹೋಗೊಟ್ಟಿದ್ದಾರೆ. ಡಾಕ್ಟ್ರೇ, ನಿಮಗೆ ಎಲ್ಲ ನಮ್ಮ ಕಲಾವಿದರು ಎಲ್ಲ ಕಲಾವಿದರು ಒಟ್ಟಾಗಿ ನಿಮಗೊಂದು ಸನ್ಮಾನ ನೀಡುತ್ತೆ. ಇಲ್ಲಿ ಅತಿಥಿಗಳಿಲ್ಲ, ಇಲ್ಲಿ ದೊಡ್ಡ ಅಲ್ಲ, ನಾವು ಎಲ್ಲ ಒಟ್ಟಾಗಿ ಅವರು ಡಾಕ್ಟ್ರಿನಲ್ಲಿರುವಂತಹ ಸನ್ಮಾನ. ಎಲ್ಲರ ಮುಖದಲ್ಲಿ ಇದೊಂದು ಸಂತೋಷ ಇದೆ. ಯಾಕಂದ್ರೆ ಅವ್ರು ನಮಗೆ ಯಾವತ್ತಾದ್ರೂ ಬೇಕಾಗ್ತಾರೆ, ಖಂಡಿತವಾಗಿ ಬೇಕಾಗುತ್ತೆ. ಅವಾಗ ಅದಕ್ಕಾಗಿ ಇದು ಆ ರೀತಿ ಅಲ್ಲ ಡಾಕ್ಟ್ರೆ. ಇಲ್ಲಿ ಯಾಕಂದ್ರೆ ನಮ್ಮ ಡಾಕ್ಟರ್ ಅವರು ಪ್ರೀತಿಯ ಡಾಕ್ಟ್ರು, ಯುವಕರವರು ಅಷ್ಟೇ ಅಲ್ಲದೆ ಕೇವಲ ಈ ಕಾಲದ, ನಾನು ಯಾಕೆ ಹೇಳುದಿಲ್ಲ, ಇಂತಹವರು ಸಿಗುವುದು ಬಹಳ ವಿರಳ. ಇವರ ಪರಿಚಯ ನಾವು ಮಾಡಿಕೊಡ್ಲೇಬೇಕಾಗಿದೆ. ಇವ್ರ ಬಗ್ಗೆ ನಮ್ಮ ಚೌಟ್ರ ಬಾಯಿಂದ ಕೇಳೋಣ. ಬಹುಶಃ ವಿಜಯಣ್ಣ ಹೇಳಿದ್ರಲ್ಲಿ ಯಾವುದೇ ಅತಿಶಯ ಇಲ್ಲ. ಅವಳಿ ಜಿಲ್ಲೆಗಳು ನಮಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ತಕ್ಕಂತಹ ಕಾಲದಲ್ಲಿ ಮಂಗಳೂರು ಸಮೀಪದ ಬಜಿಪೆಯಲ್ಲಿ ಜನಿಸಿದವರು ಡಾಕ್ಟರ್ ಸತೀಶ್ ಶೆಟ್ಟರು. ಆ ನಂತರ ಅಲ್ಲಿ ಆಯುರ್ವೇದಿಕ್ ಪದವಿಯನ್ನು ಪೂರೈಸಿ, ಆನಂತರ ಅದರಲ್ಲಿ MD ಪದವಿಯನ್ನು ಕೂಡ ಪೂರೈಸಿ ಮಹಾನಗರಿ ಮುಂಬೈಗೆ ಬಂದವರು. ಇಲ್ಲಿ ಬಹುಶಃ ವಿಶೇಷವಾಗಿ ಇಂಟೆನ್ಸಿವ್ ಕೇರ್ ಯೂನಿಟ್ಗಳ ಎಕ್ಸ್ಪರ್ಟ್ ಆಗಿ ತರಬೇತಾದಂತಹ ಡಾಕ್ಟರ್ ಸತೀಶ್ ಶೆಟ್ಟರು ಆ ನಂತರ ಆಸ್ಪತ್ರೆಯ ಒಂದು ವಿಶಿಷ್ಟ ವ್ಯವಸ್ಥೆಗೆ ತನ್ನನ್ನು ಒಗ್ಗಿಸಿಕೊಂಡ್ರು. ಅರ್ಥಾತ್ ತಾನೇ ಆಸ್ಪತ್ರೆಗಳನ್ನ ಆರಂಭಿಸುವಂತಹ ಹಂತಕ್ಕೆ ಬೆಳೆದರು. ಬಹುಶಃ ಒಬ್ಬ ಕನ್ನಡಿಗ ಮುಂಬೈಯಲ್ಲಿ ಮಾಡಿದಂತಹ ಆರೋಗ್ಯ ಸೇವೆಯ ನಿಟ್ಟನ್ನು ಗಮನಿಸಿದರೆ ಸತೀಶ್ ಶೆಟ್ಟರ ಸಾಧನೆ ಬಹಳ ದೊಡ್ಡದು. ಮೊದಲಾಗಿ ಮುಂಬೈ ಮಹಾನಗರದ ಪಶ್ಚಿಮ ವಿಭಾಗದಲ್ಲಿ ಅವರು ತಮ್ಮ ಕ್ಲಿನಿಕ್ಗಳನ್ನ ತೆರೆದರು. ಆ ನಂತರ ಅದು ಬೃಹತ್ ಮಟ್ಟದ ಆಸ್ಪತ್ರೆಯಾಗಿ ಬೆಳೆದು ಇವತ್ತು ತುಂಗಾ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅನ್ನುವಲ್ಲಿವರೆಗೆ ಅವರು ಬೆಳೆದಿದ್ದಾರೆ. ಪಶ್ಚಿಮ ಉಪನಗರಿಯ ಬೊಯ್ಸರ್, ಮಲಾಡ್, ಮೀರಾ ರೋಡ್, ಆ ನಂತರ ಬಹಳ ಅರ್ಹವಾಗಿಯೇ ಈ ಕೋವಿಡ್ನ ದುರಿತ ಕಾಲದಲ್ಲಿ ಅವರು ಬೆಂಗಳೂರಿಗೆ ಸೀಮೋಲ್ಲಂಘನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಮುಂಬಯಿಯ ಒಬ್ಬ ವೈದ್ಯ ಮಹಾನಗರದ ಎಲ್ಲ ತುಳು ಕನ್ನಡಿಗರಿಗೆ, ವಿಶೇಷವಾಗಿ ಮರಾಠಿ ಸಮುದಾಯಕ್ಕೆ ಕೂಡ ತನ್ನ ಸೇವೆಯನ್ನು ಸಲ್ಲಿಸಿ ಆ ನಂತರ ತನ್ನ ತವರು ನೆಲವಾದಂತಹ ಕರ್ನಾಟಕದ ರಾಜಧಾನಿಗೆ ಲಗೆ ಇಟ್ಟದ್ದು, ಅಲ್ಲಿ ಆರೋಗ್ಯ ಸೇವೆಯನ್ನು ಕೊಡ್ತಾ ಇರುವಂಥದ್ದು ನಮಗೆ ಸಂತಸದಷ್ಟೇ ಅಲ್ಲ, ಹೆಮ್ಮೆಯ ವಿಚಾರ ಅಂತ ಹೇಳಬೇಕು ನಾವು ಇದನ್ನು. ಅಂತಹ ಒಬ್ಬ ಮಹಾನುಭಾವನಿಗೆ, ಇನ್ನು ತಾರುಣ್ಯದಲ್ಲಿರ್ತಕ್ಕಂಥ ಯುವಕ ವೈದ್ಯನಿಗೆ ನಮ್ಮೆಲ್ಲರ ಅಭಿನಂದನೆ ಸಲ್ಲುತ್ತದೆ. ಅದು ಕೂಡ ವಿಶೇಷವಾಗಿ ಅವಳಿ ಪ್ರಶಸ್ತಿಗಳ ಮೂಲಕ. ಇದು ಬಹಳ ಮುಖ್ಯ. ಒಂದು, ನಾವಿವತ್ತು ಕಲಾ ಜಗತ್ತಿನ ಈ 41ರ ಪರ್ವ ಕಾಲದಲ್ಲಿ ನಿಂತು ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆ ಕನ್ನಡದ ಭುವನೇಶ್ವರಿಗೆ ವಂದನೆಗಳನ್ನ, ನಮ್ಮ ಸಿರಿ ನುಡಿಯ ನಮನಗಳನ್ನ ಸಲ್ಲಿಸ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ಕನ್ನಡ ಸಿರಿ 2020 ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಸ್ಥಾಪಿಸಿಬಿಟ್ಟಿದ್ದೇವೆ. ಆ ಪ್ರಶಸ್ತಿಯ ಪುರಸ್ಕಾರ ಡಾಕ್ಟರ್ ಸತೀಶ್ ಶೆಟ್ಟರ ಗರಿಗೆ ಇನ್ನೊಂದು ಹೊಸ ಗರಿಯಾಗಿ ಸೇರ್ಪಡೆಗೊಳ್ತಾ ಇದೆ. ಅದು ಒಂದು. ಇನ್ನೊಂದು, ನಾವು ಈಗಾಗಲೇ ಸಂಕಲ್ಪಿಸಿದಂತೆ, ಬಹಳ ಹಿಂದಿನ ವಿಚಾರ ಇದು, 1 ವರ್ಷ ಕಾಲ ಹಿಂದೆಯೇ ನಾವು ಸಂಕಲ್ಪಿಸಿದಂಥ ವಿಚಾರ. ಡಾಕ್ಟರ್ ಸತೀಶ್ ಶೆಟ್ಟರ್ ನಾವು ಆವಾಗಲೇ ಅವರ ಸಾಧನೆಯನ್ನು ಗುರುತಿಸಿದ್ದೆವು. ಆ ನೆಲೆಯಲ್ಲಿ ಒಬ್ಬ ಮಹಾನಗರದ ಮಹಾವೈದ್ಯನ ನೆನಪಿನಲ್ಲಿ ಕೂಡ ಅವರನ್ನ ಗೌರವಿಸಬೇಕು ಅಂತ ಯೋಚನೆ ಬಂದಿತ್ತು ನಮಗೆಲ್ಲ ಗೊತ್ತಿರಬಹುದು. ಕಾರ್ಕಳ ಕಾಬಿಟ್ನವರಾಗಿರ್ತಕ್ಕಂತಹ ಡಾಕ್ಟರ್ ಶಂಕರ್ ಶೆಟ್ಟಿ
ಇವರ ಬಗ್ಗೆ ನೀವು ಕೇಳಿರ್ಬೋದು. ಮಹಾನಗರ ಮುಂಬಯಿಯ ಉಪನಗರವಾಗಿರ್ತಕ್ಕಂಥ ಮುಳುಂಡ್ ಮತ್ತು ಭಾಂಡೂಪುಗಳಲ್ಲಿ ಒಂದು ಕಾಲಕ್ಕೆ ಆಸ್ಪತ್ರೆಗಳನ್ನು ಆರಂಭಿಸಿದವರು ಅವರು. ಎಂಡೋಸ್ಕೋಪಿಕ್ ಸರ್ಜನ್ ಆಗಿ ಮುಳುಂಡ್ ಮತ್ತು ಭಾಂಡೂಪ್ ನಗರದಲ್ಲಿ ಬಹಳ ಬಹಳ ಯೋಗ್ಯವಾದಂತಹ ಬಡವರ ಪರವಾದಂತಹ ಆರೋಗ್ಯ ಸೇವೆಯನ್ನು ನೀಡಿದಂತಹ ಅಪರೂಪದ ಒಬ್ಬ ಸಜ್ಜನ ವೈದ್ಯ ಡಾಕ್ಟರ್ ಶಂಕರ್ ಶೆಟ್ರು. ಅವರ ನೆನಪಿಗೆ ನಾವು ಇದನ್ನು ಕೊಡ್ತೇವೆ. ಯಾಕಂದರೆ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ, ಆದರೆ ಅವರು ಕೊಟ್ಟಂಥ ನೆನಪುಗಳು ನಮ್ಮೊಟ್ಟಿಗಿವೆ. ಅವರು ಮಾಡಿದಂತಹ ಪ್ರಸೂತಿ ಚಿಕಿತ್ಸೆಗಳು, ಅನಂತರ ಅವರು ಕೊಟ್ಟಂತಹ ಎಂಡೋಸ್ಕೋಪಿಕ್ ಎಕ್ಸ್ಪರ್ಟೈಸ್, ಇವೆರಡನ್ನು ಕೂಡ ಗಮನದಲ್ಲಿಟ್ಟು ಅವರ ಕುಟುಂಬ, ವಿಶೇಷವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಶುಭಲಕ್ಷ್ಮಿ ಶೆಟ್ಟಿಯವರ ಕುಟುಂಬ ಮತ್ತು ಅವರ ಪರವಾಗಿ ಕೊಡತಕ್ಕಂತಹ ಈ ಪ್ರಶಸ್ತಿಯನ್ನು ಬಹಳ ಹೆಮ್ಮೆಯಿಂದ ನಮ್ಮ ಕಲಾ ಜಗತ್ತು ಸಾದರಪಡಿಸ್ತಾ ಇದೆ. ಅದನ್ನು ಬಹಳ ಹೆಮ್ಮೆ, ಸಂತೋಷ, ಅಭಿಮಾನದಿಂದ ಸತೀಶ್ ಶೆಟ್ಟರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಇಂಥದ್ದೊಂದು ಅಪೂರ್ವ ಸನ್ನಿವೇಶ ತನಕ ಸೃಷ್ಟಿಯಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಎಲ್ಲ ಕಲಾವಿದರು, ಕಲಾ ಜಗತ್ತಿನ ಎಲ್ಲ ಕಲಾವಿದರು, ಅದರೊಟ್ಟಿಗೆ ನಮ್ಮ ಸಾರಥಿ, ಈ ರಂಗದ ಸಾರಥಿ ಡಾಕ್ಟರ್ ತೋನ್ಸೆ ವಿಜಯ್ ಕುಮಾರ್ ಶೆಟ್ರು, ಕಲಾ ಜಗತ್ತಿನ ಎಲ್ಲ ವೈಭವಕ್ಕೆ ಕಾರಣರಾದವರು, ಅವರ ಉಪಸ್ಥಿತಿಯಲ್ಲಿ ಎಲ್ಲರೂ ಒಟ್ಟಾಗಿ ಡಾಕ್ಟರ್ ಸತೀಶ್ ಶೆಟ್ಟರನ್ನ ಈ ಅವಳಿ ಪ್ರಶಸ್ತಿಗಳ ಜೊತೆಗೆ ಸನ್ಮಾನಿಸಿ ಆದರಿಸಿ ಗೌರವಿಸ್ತಾ ಇದ್ದೇವೆ. ಡಾಕ್ಟರ್ ಸತೀಶ್ ಶೆಟ್ಟಿಯವರಿಗೆ ಸನ್ಮಾನ್ಯ ವಿಜಯ್ ಕುಮಾರ್ ಶೆಟ್ಟಿ ಮತ್ತು ಸಮಸ್ತ ರಂಗ ಬಳಗದ ಆಧಾರದ ಸನ್ಮಾನ ಸತ್ಕಾರ. ಡಾಕ್ಟ್ರನ್ನ ಅಲ್ಲಿ ಆಸ್ಪತ್ರೆ ಹೋಗುವಾಗ ಅವ್ರಲ್ಲಿ ಮಾತಾಡಿ ಸ್ವಲ್ಪ ಹೆದರಿಕೆ ಆಗ್ತದೆ. ಇಲ್ಲಿ ಬಹಳ ಪ್ರೀತಿಯಿಂದ, ನನ್ನ ತಮ್ಮನ ಹಾಗೆ ಪ್ರೀತಿಯಿಂದ ಸನ್ಮಾನಿಸುವುದು ಸತೀಶ್ ಅಣ್ಣ ಇವರನ್ನ. ನಮ್ಮ ಸಹೋದರಿ ಈ ಸಂಸ್ಥೆಯ ಸರಿಗಮ ಪದನಿಯ ನಾಯಕಿ ಇಲ್ಲಿದ್ದಾರೆ. ಅವರು ನಿಮಗೆ ಶಾಲು ಹೊದಿಸಿ ಶೈಲಜಾ ಶೆಟ್ಟಿ ಅವರು ಈ ಕಾಲ ಕಂಡಂತಹ ಅವರು ಶ್ರೇಷ್ಠ ಉದ್ಯಮಿ. ಅವರು ಅವರ ಗಂಡ ಉದ್ಯಮಿ, ಇವರು ಉದ್ಯಮಿ, ಸಂಗೀತಗಾರ್ತಿ. ಅದೇ ರೀತಿ ಕಲಾ ಜಗತ್ತಿನ ಗೌರವ ಕಾರ್ಯದರ್ಶಿ ಇಲ್ಲಿದ್ದಾರೆ, ಕೃಷ್ಣರಾಜ್ ಸುವರ್ಣ ಇದ್ದಾರೆ. ನಮ್ಮ ಕಲಾ ಜಗತ್ತಿನ ನಾಯಕಿ ಅಥವಾ ಹಿರಿಯ ನಟಿ ಚಂದ್ರಾವತಿ ದೇವಾಡಿಗ ಇದ್ದಾರೆ. ಎಲ್ಲ ಕಲಾವಿದರು, ಸತೀಶ್ ನಿಮಗೆ ಪರಿಚಯ ಇದ್ದವರೇ. ಹರೀಶ್ ಮುಂದಬಾಮ, ಹರೀಶ್ ಈ ಸಂಸ್ಥೆಯ ಸಂಚಾಲಕರಾಗಿದ್ದಾರೆ. ಆಮೇಲೆ ಅಡ್ಡೆಪಾಡಿ ಮಹಾರಾಷ್ಟ್ರ ಅದು ಕಡೆಗೆ ಕೊಡಮ್ಮ. ಬಂಧುಗಳೇ, ಇದು ಡಾಕ್ಟರ್ಗೆ ಸಲ್ಲುವಂತಹ ಕನ್ನಡ ಸೇರಿ ಪ್ರಶಸ್ತಿ. ಜೊತೆಗೆ ಚೌಟರ್ ಹೇಳಿದಾಗೆ ಚೌಟರು ಈ ಡಾಕ್ಟರ್ ಶಂಕರ್ ಶೆಟ್ಟಿ ಅವರ ಅತ್ಯಂತ ಆತ್ಮೀಯರಾಗಿದ್ದವರು. ಅವರ ಫ್ಯಾಮಿಲಿಯ ಕೂಡ ಇವರ ಒಂದು ನೇತೃತ್ವದಲ್ಲಿ ಈಗ ಅವರಿಗೆ ಸಹಕರಿಸೋರು. ಶಂಕರ್ ಶೆಟ್ಟಿ ಹೇಳಿದ್ರೆ ನಮಗೂ ಎಷ್ಟು ಪ್ರೀತಿ. ಅವರ ಮಕ್ಕಳು ಇಬ್ಬರು ಕೂಡ ನಮ್ಮ ಕಲಾ ಜಗತ್ತು ಚಿನ್ನದ ವಿದ್ಯಾರ್ಥಿಗಳು, ಇಬ್ಬರು ಕೂಡ ಡಾಕ್ಟರ್ಸ್. ಈಗ ಅವರ ಹೆಂಡತಿ ಶುಭಲಕ್ಷ್ಮಿ ಶೆಟ್ಟಿ ಬಹುಶಃ ಯೂನಿವರ್ಸಿಟಿಯಲ್ಲಿ ನನ್ನ ಹೆಸರಿನಲ್ಲಿ MA ಮಾಡ್ತಾ ಇದ್ದಾರೆ, ಅಲ್ಲಿ ರೆಡಿ ಆಗ್ತಾ ಇದೆ. ವಿಶೇಷವಾಗಿ ವಿಜಯ್ ಕುಮಾರ್ ಶೆಟ್ಟಿ ಅವರ ಮೇಲೆ ಶುಭಲಕ್ಷ್ಮಿ ಶೆಟ್ಟಿ ಅವರು ರಿಸರ್ಚ್ ಅಂದ್ರೆ ಸಂಶೋಧನಾ ಪ್ರಬಂಧವಾಗಿ ಅವರ ಜೀವನ ಚರಿತ್ರೆಯನ್ನ ಬರೀತಾ ಇದ್ದಾರೆ. ಅವರ ಶಂಕರ್ ಶೆಟ್ಟಿ ಅವರ ಧರ್ಮಪತ್ನಿ. ಆ ಒಂದು ದೊಡ್ಡ ಪ್ರಶಸ್ತಿ ಇದು ನಮಗೆ ಬಹಳ ಪ್ರೀತಿಯಿಂದ ಬಹಳ ಖುಷಿ ಆಗ್ತದೆ. ಶಂಕರ್ ಶೆಟ್ಟಿ ಅವರ ಸ್ಮರಣೆ, ಸಂಸ್ಮರಣೆ, ಅದು ಕೂಡ ನಮ್ಮ ಕಲಾ ಜಗತ್ತಿಗೆ, ನಮಗೆ ಅತ್ಯಂತ ಹತ್ತಿರದ ಫ್ಯಾಮಿಲಿ ಕೂಡ. ನಮ್ಮ ಸತೀಶ್ ಶೆಟ್ಟಿ ಅವರ ಫ್ಯಾಮಿಲಿ ಕೂಡ ನನಗೆ ತುಂಬ ಹತ್ತಿರದ. ಅದೆಷ್ಟೋ ಬಾರಿ ನನಗೆ ಸಹಕಾರ ಬರಬೇಕಾದಾಗ ಅವ್ರ ತಂದೆ ಬೋಶೆಟ್ರು, ಇತ್ತೀಚೆಗೆ ದೈವಾದ್ರಾದ್ರು, ಉಮೇಶಣ್ಣ, ಅವರೆಲ್ಲ ಫ್ಯಾಮಿಲಿ ನಮ್ಮ ಸ್ನೇಹಿತರೆ. ಆ ಮನೆಗೆ ಹೋಗ್ತದೆ ಈ ಒಂದು ಪ್ರಶಸ್ತಿ. ಇದನ್ನ ನಾನು ಚೌಟರ ಕೈಯಿಂದಲೇ ಕೊಡಿಸ್ತೇನೆ, ಯಾಕೆಲ್ಲ ಫ್ಯಾಮಿಲಿ. ಎಸ್, ಥ್ಯಾಂಕ್ ಯು. ಇವರು ಡಾಕ್ಟರ್ ಶಂಕರ್ ಶೆಟ್ಟಿ ಅವರ ಮನೆಯ ವ್ಯಕ್ತಿಯಾಗಿ ಈ ಸ್ಮರಣೆಯನ್ನು ಕೊಡ್ತಾ ಇದ್ದಾರೆ. ವಂದನೆಗಳು. ನಮಗೂ ತುಂಬ ಆನಂದವಾಗ್ತದೆ. ಡಾಕ್ಟ್ರೇ, ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಬಂದಂತಹ 2 ವಿಚಾರಗಳನ್ನು, ಈ ಸಂಗೀತ ಕಾರ್ಯಕ್ರಮದ ಒಂದು ಸಣ್ಣ ಬ್ರೇಕ್ ಇದು, ಆದರೆ ಇದು ಆನ್ಲೈನ್, ನಾವು ನಿಲ್ಲಿಸೋದಿಲ್ಲ. ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೇನು ಬ್ರೇಕ್ ಕೊಡ್ಲಿಕ್ಕಿಲ್ಲ. ಇದು ನೇರ ಪ್ರಸಾದ ಕಾರ್ಯಕ್ರಮ. ಮೈಕನ್ನು ನಾನು ಇಲ್ಲಿಯೇ ಸತೀಶನ ಕೊಡ್ತಾ ಇದ್ದೇನೆ. ಕಲಾ ಜಗತ್ತು ಮುಂಬೈ ಹಾಗೂ ಅದರ ಸಂಸ್ಥಾಪಕರಾದ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟರವರೇ ಹಾಗೂ ತಂಡದವರು, ನನಗೆ ಈ ದಿವಸ ಒಂದು ಪ್ರಶಸ್ತಿ, ಪುರಸ್ಕಾರ, ಕನ್ನಡ ಸಿರಿ ಅಂತ ಒಂದು ಬಿರುದು ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಹಾಗೂ ಡಾಕ್ಟರ್ ಶಂಕರ್ ಶೆಟ್ಟಿ ಅವರಿಂದ ಕೂಡ ಒಂದು ಪ್ರಶಸ್ತಿ ಕೊಟ್ಟಿದ್ದೀರಾ.
ಮನಸ್ಸಿಗೆ ತುಂಬ ಸಂತೋಷವಾಯಿತು. ಎರಡು ಮಾತು ಹೇಳೋದಂದರೆ, ಈ ಕಾಲದಲ್ಲಿ ಈ ಸ್ಥಿತಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮಗೆ ತುಂಬ ಧನ್ಯವಾದಗಳು. ಕನ್ನಡ ಕಾರ್ಯಕ್ರಮ, ಅದರಲ್ಲಿಯೂ ಕೂಡ ಒಂದು ಕನ್ನಡದ ಒಂದು ಕಾದಂಬರಿ ಅಥವಾ ಕತೆ ಅಥವಾ ನಾಟಕ, ಇದರಲ್ಲಿ ಒಂದು ಹೆಸರು ಈ ಮುಂಬೈ ಅಂತಹ ಒಂದು ಪರಿಸರದಲ್ಲಿ ಇಂತಹ ಕಾರ್ಯಕ್ರಮವನ್ನು ನೀವು ಮಾಡಿದ್ದು ಒಂದು ವಿಶೇಷ, ಒಂದು ಕನ್ನಡದ ಒಂದು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ನಾನು ನೋಡಿದೆ ತುಂಬ ಅವರದೊಂದು ಕನ್ನಡ ಒಂದು ಅವ್ರದ್ದು ಪ್ರೊನೌನ್ಸಿಯೇಷನ್ ಅಥವಾ ಕನ್ನಡದ ಒಂದು ಲಿರಿಕ್ಸ್ ಅಂತ ಹೇಳ್ಬೋದು, ರಚನೆ ಐ ಥಿಂಕ್. ಸೊ ಅದು ಕೂಡ ಮಾಡಿದ್ದೀರ ನೀವು. ತುಂಬ ನನಗೆ ಮನಸ್ಸಿಗೆ ಸಂತೋಷವಾಯಿತು. ಯಾಕೆಂದರೆ ನಾನು ಈಗ ಮಹಾರಾಷ್ಟ್ರದಿಂದ ನಾವೀಗ ಕನ್ನಡ ನಾಡಿನ ಹತ್ರ ಕೂಡ ಹೋಗ್ತಾ ಇದ್ದಕ್ಕೆ, ಯಾಕೆಂದರೆ ಅದು ಎಳಿತಿದೆ ನಮ್ಮನ್ನು. ನಾವು ಎಷ್ಟು ಈ ರಾಜ್ಯದಲ್ಲಿ ಸೇವೆ ಮಾಡಿದರೂ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಸೇವೆ ಮಾಡುವಂಥ ಒಂದು ದೇವರಲ್ಲಿ ಪ್ರಾರ್ಥಿಸೋಣ. ಅಂಥ ಜನರು ನಮ್ಮ ಊರಿನವರು, ನಮ್ಮವರೇ, ಅವರಿಗೋಸ್ಕರ ನಾವು ತುಂಬ ಇನ್ನೂ ಕೂಡ ಮಾಡಲಿಕ್ಕೆ ಇದೆ. ನೀವು ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ ವಿಜಯಕುಮಾರ್ ತೋನ್ಸೆ ಅವರೇ. ಹಾಗೆ ಇಂತಹ ಪ್ರೋತ್ಸಾಹ ಎಲ್ಲ ಮಾಡಿ ಅಥವಾ ಇಂತಹ ಒಂದು ಅವಾರ್ಡ್ಸ್ಗಳನ್ನು ಕೊಟ್ಟು ನಮಗೆ ಈ ರಾಜ್ಯದಲ್ಲಿ ನಮಗೆ ಪ್ರೋತ್ಸಾಹ ಮಾಡುತ್ತಿರುವುದಕ್ಕೆ, ನಮ್ಮ ಕೆಲಸದಲ್ಲಿ ಇನ್ನೂ ಕೂಡ ಮುಂದೆ ಇಂಥ ಕೆಲಸ ಮಾಡುವಂಥ ಇದೊಂದು ಪ್ರೋತ್ಸಾಹ, ಇದನ್ನು ನಾವು ಹಾಗೆ ಮುಂದುವರಿಸ್ತಾ ಇದ್ದೇವೆ. ಈ ಎಲ್ಲರ ಮುಂದೆ ನನಗೆ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಹಾಗೂ ನನಗೆ ಇಲ್ಲಿ ನೀವೆಲ್ಲ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ತುಂಬ ಋಣಿ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟ್ರೇ. ನಾವು ಇದೇ ರೀತಿ ಇದೇ ಕಾರ್ಯಕ್ರಮ ಈಗ ಮುಂದಿಸ್ತಾ ಇದ್ದೇವೆ.
ಸರಿಗಮ ಪದನಿಯ ಸಂಗೀತ ಯಾನದ ಮುಂದಿನ ಗಾನ ಹಾಡುವಂತಹ ಗಾಯಕಿ ಕುಮಾರಿ ಶ್ರದ್ಧಾ. ಈ ಹಾಡು ಲೋಕದ ಕಣ್ಣಿಗೆ ಬರೆದವರು HS ವೆಂಕಟೇಶ್ ಮೂರ್ತಿ. ಕನ್ನಡದ ಬಹಳ ಪ್ರಸಿದ್ಧ ಭಾವಗೀತೆಗಳಲ್ಲಿ ಒಂದು ಲೋಕದ ಕಣ್ಣಿಗೆ. ಈ ಲೋಕದ ಕಣ್ಣಿಗೆ ಈ ಗಾಯಕಿಯ ಕಂಠದಲ್ಲಿ ಮತ್ತೊಮ್ಮೆ ನಿಮ್ಮ ಬಳಿಗೆ. ಲೋಕದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿ ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿ ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿ ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತಿಂಗಳ ರಾತ್ರಿ ತೊರೆಯ ಸಮೀಪ. ತಿಂಗಳ ರಾತ್ರಿ ತೊರೆಯ ಸಮೀಪ. ಉರಿದರೆ ಯಾವುದು ದೀಪ. ಉರಿದರೆ ಯಾವುದು ದೀಪ. ಯಾರು ಮೋಹನ ಯಾವ ರಾಧೆಗೂ. ಯಾರು ಮೋಹನ ಯಾವ ರಾಧೆಗೂ. ಪಡುತ್ತಿರುವನು ಪರಿತಾಪ. ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು.
ಅಭಿನಂದನೆಗಳು ಶ್ರದ್ಧಾ. ಬಹಳ ಸೊಗಸಾದ ಗೀತೆ ಕಂಠದಿಂದ ಹೊರಹೊಮ್ಮಿದೆ. ಮತ್ತೆ ಮುಂದಿನ ಗೀತೆಯತ್ತ ನಾವು ತೆರಳೋಣ. ಈ ಬಾರಿ ವೈಷ್ಣವಿ ಶೆಟ್ಟಿ, ನೀ ನಿಲ್ಲದೆ, ಎಂ.ಎನ್. ವ್ಯಾಸರಾವ್ ಅವರಂಥ ಮಹಾನ್ ಕವಿಯ ಕವಿತೆಯನ್ನು ಈ ಮುಂಬಯಿಯ ವೇದಿಕೆಯಲ್ಲಿ ಅಭಿವ್ಯಕ್ತಿಸುವಂಥ ಒಂದು ಅವಕಾಶ ನಮಗೆ ಪ್ರಾಪ್ತಿಯಾಗಿದೆ. ವೈಷ್ಣವಿ ಹಾಡನ್ನು ನಿಮ್ಮ ಮುಂದೆ ಇಡಲಿದ್ದಾರೆ.
ಶರಶಯ್ಯ ನಾಟಕದ ಅಂಬೆಗಾಗಿ ಹಾಡಿದ ಹಾಡನ್ನು ಜ್ಯೋತಿ ಭಟ್ರವರು ಬಹುಶಃ ಪ್ರಾರಂಭದಿಂದ ಇಂದಿನವರೆಗೆ ನೂರಾರು ಪ್ರಯೋಗ ಕಂಡಂತಹ ಶರಶಯ್ಯ ನಾಟಕದ ಉತ್ತುಂಗದಾಸಿಕೆಗೆ ಹಾಡನ್ನು ಜ್ಯೋತಿ ಭಟ್ ಹಾಡುತ್ತಿದ್ದಾರೆ. ಉತ್ತುಂಗದಾಶಿಕೆಗೆ ಪಾತಾಳದ ಪಾದದ ಸಂಬಂಧವೆಲ್ಲಿ, ಉತ್ತುಂಗದಾಶಿಕೆಗೆ ಪಾತಾಳದ ಪಾದದ ಸಂಬಂಧವೆಲ್ಲಿ, ಆದರೆ ಒಂದೇ ದೇಹದ ಭಾಗಗಳು ನಡೆಯುವ ಅಂಗ ಛೇದದ ಸಾಕ್ಷಿಗಳು, ಆದರೆ ಒಂದೇ ದೇಹದ ಭಾಗಗಳು ನಡೆಯುವ ಅಂಗ ಛೇದದ ಸಾಕ್ಷಿಗಳು. ಉತ್ತುಂಗದಾಶಿಕೆಗೆ ಪಾತಾಳದ ಪಾದದ ಸಂಬಂಧವಲ್ಲಿ, ಆದರೆ ಒಂದೇ ದೇಹದ ಭಾಗಗಳು ನಡೆಯುವ ಅಂಗ ಛೇದದ ಸಾಕ್ಷಿಗಳು. ಆ, ಆ, ಬೀಸೋ ಗಾಳಿ ಅವಕಲ್ಲ, ಕುಡಿಯೋ ನೀರು ಅವಕಲ್ಲ, ನಡೆಯೋ ನೆಲವು ಅವಕಲ್ಲ, ನೋಡೋ ಅವಕಾಶ ಸಿಗದಲ್ಲ, ಆದರೆ ಒಂದೇ ಮರದ ರೆಂಬೆಗಳು ಕೊಡಲಿಯ ಕಾವಿಗೆ ಮರುಗುವ ತುಂಡುಗಳು, ಆದರೆ ಒಂದೇ ಮರದ ರೆಂಬೆಗಳು ಕೊಡಲಿಯ ಕಾವಿಗೆ ಮರುಗುವ ತುಂಡುಗಳು. ಉತ್ತುಂಗದಾಶಿಕೆಗೆ ಪಾತಾಳದ ಪಾದದ ಸಂಬಂಧದಲ್ಲಿ, ಆದರೆ ಒಂದೇ ದೇಹದ ಭಾಗಗಳು ನಡೆಯುವ ಅಂಗ ಛೇದದ ಸಾಕ್ಷಿಗಳು, ಆದರೆ ಒಂದೇ ದೇಹದ ಭಾಗಗಳು ನಡೆಯುವ ಅಂಗ ಛೇದದ ಸಾಕ್ಷಿಗಳು. ಶರಶಯ್ಯೆಯ ಈ ಮನಮೋಹಕ ಹಾಡಿನ ಬಳಿಕ ಮತ್ತೊಮ್ಮೆ ನಾವು ಭಾವಗೀತೆಯ ಕಡೆಗೆ ಹೋಗ್ತಾ ಇದ್ದೇವೆ. ಈ ಬಾರಿ ಶ್ರದ್ಧಾ ಬಂಗೇರ ಹಾಡನ್ನು ಹಾಡಲಿಕ್ಕಿದ್ದಾರೆ. ಹಾಡು ಅಮ್ಮ ನಾನೇ ದೇವರಾಣೆ ಅನ್ನುವಂಥ ಹಾಡು. ಎಚ್.ಎಸ್. ವೆಂಕಟೇಶಮೂರ್ತಿಯವರ ಈ ಹಾಡಿಗೆ ಬಹಳ ಜನಪ್ರೀತಿ ಮತ್ತು ಜನಪ್ರಿಯತೆ ಇದೆ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದಿಲ್ಲಮ್ಮ, ಬೆಣ್ಣೆ ಕದಿಲ್ಲಮ್ಮ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ಆ, ಆ, ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು 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 ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು
ಸಂಗೀತದ ಎಲ್ಲ ಭಾವಗಳನ್ನು ದೀಪ್ತಿಗೊಳಿಸಿದಂತಹ ಈ ಅದ್ಭುತ ಹಾಡು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಈ ಹಾಡಿನ ಬಳಿಕ ಮತ್ತೆ ಅದೇ ಭಾವಗಾನದಲ್ಲಿ ಯಾನ ಮುಂದುವರಿಸುವವರು ವೈಷ್ಣವಿ ಶೆಟ್ಟಿ. ಈ ಬಾರಿ ಹಾಡು ಶ್ರೀ NS ಲಕ್ಷ್ಮೀನಾರಾಯಣ ಭಟ್ ಅವರದು, ತಾಯೇ ನಿನ್ನ ಮಡಿಲಲ್ಲಿ. ವೈಷ್ಣವಿ ಶೆಟ್ಟಿ.
ಹಲೋ. ತಾಯಿ ವೀಣಾ ಶೆಟ್ಟಿಯವರು, ಮಗಳ ತಾಯಿ ಹಾಡು ಕೇಳ್ತಾ ಇದ್ದಾರೆ. ಮಗಳು ಹಾಡುವಾಗ ಮುಖ ಅರಳಿಸಿ ಬಹಳ ಸಂತೋಷವನ್ನು ಅನುಭವಿಸಿದ್ದಾರೆ. ಯಾವುದೇ ತಾಯಿ ಸಂಗೀತ ಕ್ಷೇತ್ರದ ಒಬ್ಬಳ ಅಮ್ಮ ತನ್ನ ಮಗಳು ಹೀಗಾಗಬೇಕು ಎಂದು ಬಯಸಿದರೆ ಹೀಗಾಗಬೇಕು. ಹೌದು, ಹಾಗಾಗಿದ್ದಾಳೆ ಮಗಳು ವೈಷ್ಣವಿ. ನಮಗೂ ತುಂಬ ಸಂತೋಷ. ವೀಣಾ ಶೆಟ್ಟಿಯವರ ಮನೆ ಅಂದರೆ ಅದು ಕೋಡು ಭೋಜ ಶೆಟ್ಟಿಯವರ ಸಹೋದರಿ ನಮ್ಮ ವೀಣಕ್ಕ. ನನ್ನ ನಾಟಕ ವಸುಂಧರ ಕಲಾ ಜಗತ್ತು 79ರಲ್ಲಿ ಪ್ರಾರಂಭವಾದಾಗ ಮುಂಬೈಯಲ್ಲಿ ವಸುಂಧರ ನಾಟಕ ಆಗ್ತಾ ಇರುವಾಗ ವೀಣಕ್ಕ ಬಹುಶಃ ನನ್ನದೇ ಪ್ರಾಯ, ಸ್ವಲ್ಪ ದೊಡ್ಡವರಾಗಿರ್ಬೋದು, ಆವಾಗ ಹಾಡಾಡ್ತಾ ಇದ್ದರು ನಾಟಕಗಳಿಗೆ. ಹಿರಣ್ಯರ ದೇವದಾಸಿ ನಾಟಕ ಕೂಡ ಅವರು ಹಾಡಿದ್ದು ನಮ್ಮ ಪ್ರಯೋಗ ನಾಟಕಗಳು. ಈಗ ವೈಷ್ಣವಿ ನಮ್ಮ ಈತನಲ್ಲಿ ಹಾಡ್ತಾ ಇದ್ದಾಳೆ. ಮತ್ತೊಮ್ಮೆ ಗುಬ್ಬಚ್ಚಿಯ ಹಾಡಿನೊಟ್ಟಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದಾರೆ ನಮ್ಮ ಸಹೋದರಿ ಶ್ರೀಮತಿ ಜ್ಯೋತಿ ಭಟ್. ಗುಬ್ಬಚ್ಚಿಯ ಹಾರೋ ಹಕ್ಕಿಗೆ. ಸುರು ಬಿದ್ದೋಯ್ತು ಕೊಕ್ಕಿಗೆ ತುತ್ತು ಕೊಟ್ಟಿತು ಮಾತೆ ಅರಿಯುವ ಮನಸ್ಸು ಬರಿದಾಯ್ತು. ದಿಕ್ಕು ತಪ್ಪಿದ ದಾರಿ ನೀರು ತುಂಬಿದ ದೋಣಿ ಅಪ್ಪ ಕಟ್ಟಿದ ಸುರು ಬಿದ್ದೋಯ್ತು ಕೊಕ್ಕಿಗೆ ತುತ್ತು ಕೊಟ್ಟಿತು ಮಾತೆ ಅರಿಯುವ ಮನಸ್ಸು ಬರಿದಾಯ್ತು. ಕೊಟ್ಟಿತುಗಳು ಕನಸಿನ ಬದುಕು ಹಾಳಾಯಿತು. ದೇಹದ ಶಕ್ತಿ ಕುಂದಿತು ಇಂದು ಬುದ್ಧಿಗೆ ಮಂಕು ಕಡಿದಾಯಿತು. ಪ್ರೀತಿ ಪ್ರೇಮದ ಪಾಲು ಪ್ರಾಯ ಕೊಟ್ಟಿತುಗಳು ಕನಸಿನ ಬದುಕು ಹಾಳಾಯಿತು. ದೇಹದ ಶಕ್ತಿ ಕುಂದಿತು ಇಂದು ಬುದ್ಧಿಗೆ ಮಂಕು ಕಡಿದಾಯಿತು. ಹಾರೋ ಹಕ್ಕಿಗೆ ಇಂದು ರೆಕ್ಕೆ ಹುಟ್ಟಿತು ಇಲ್ಲಿ ಹಾರಲು ಬಾನು ಸರಿ ಹೋಯಿತು. ಹಾರಾಟ ಮೇಲಾಟ ಕೂಗಾಟ ಕೇಳಲು ಪ್ರಾಯಕ್ಕೆ ಬುದ್ಧಿಯು ಬಂದಾಯಿತು. ಹಾರೋ ಹಕ್ಕಿಗೆ ಈ ಹಾಡು ಬಹುಶಃ ಬಹಳ ಆನಂದವನ್ನು ತಂದಿದೆ ಎಲ್ಲ ಕಡೆ. ಬಹುಶಃ ಇಂಥ ಹಾಡುಗಳಲ್ಲೇ ಕಲಾ ಜಗತ್ತಿನ ಯಶಸ್ಸು ಇದೆ ಅಂತ ನಾವು ಹೇಳಬೇಕು. ಕಳೆದ 4 ದಶಕಗಳ ಈ ಕಲಾ ಜಗತ್ತಿನ ನಾಟಕ ಯಾತ್ರೆಯಲ್ಲಿ ವಿಜಯಕುಮಾರ್ ಶೆಟ್ಟರು 10 ನಾಟಕಗಳನ್ನ ಬರೆದರು, ಅದನ್ನು ನಿರ್ದೇಶಿಸಿದರು, ಅದರಲ್ಲಿ ನಟಿಸಿದರು. ಆದರೆ ವಿಶೇಷ ಇರ್ತಾ ಇರಲಿಲ್ಲ. ವಿಶೇಷ ಏನು ಅಂತಂದರೆ ಈ ಎಲ್ಲ ನಾಟಕಗಳಿಗೆ ಅವರು ಸ್ವತಃ ರಂಗಗೀತೆಗಳನ್ನು ರಚಿಸಿದರು.
ಅದಕ್ಕೆ ಜ್ಯೋತಿಯಂತಹ ಒಳ್ಳೆಯ ಹಾಡುಗಾರ್ತಿ ಕೊರಳಾದರೂ ಕಂಠವಾದರು. ಬಹುಶಃ ಇಂಥ ಒಂದು ಅಪರೂಪದ ಒಂದು ತ್ರಿವಳಿ ಸಂಗಮ ಏನಿದೆ, ಹಾಡು ಬರೆಯೋದು, ನಾಟಕ ಬರೆಯೋದು, ಅದನ್ನು ನಿರ್ದೇಶಿಸೋದು ಮತ್ತು ಅದರಲ್ಲಿ ನಡೆಸೋದು, ಇವೆಲ್ಲವೂ ಮುಪ್ಪುರಿಗೊಂಡು ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲಿ ವಿಜಯಕುಮಾರ್ ಎಲ್ಲವನ್ನ ಸಂಭಾಳಿಸಿಕೊಂಡು ಹೋಗುವಂಥದ್ದು ಈ 4 ದಶಕಗಳ ಯಶಸ್ಸಿನ ಹಿಂದಿನ ಸೂತ್ರ ಅಂತ ಹೇಳಬೇಕು. ಇವತ್ತು ಇಂಥ ಒಂದು ಅದ್ಭುತ ಸಂಯೋಜನೆ, ರಂಗಗೀತೆಗಳು ಜೊತೆಗೆ ಕಾವ್ಯ ಗಾಯನ, ಬೇರೆ ಬೇರೆ ಕವಿಗಳ ಗಾಯನ, ಇದನ್ನು ಬಹಳ ಸುಂದರವಾಗಿ ಸರಿಗಮ ಪದನಿ ಈ ಬ್ಯಾನರ್ನ ಅಡಿಯಲ್ಲಿ ನಮ್ಮ ಹರೀಶ್ ಕುಮಾರ್ ಸಂಯೋಜಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇದರ ಯಶಸ್ಸಿನ ಅಭಿನಂದನೆ ಹರೀಶ್ ಶೆಟ್ಟಿಯವರಿಗೆ ಕೂಡ ಸಲ್ಲಬೇಕು ಇವತ್ತು. ಮತ್ತೆ ನಾವು ಈ ಹಾಡಿನ ಮುಂದಿನ ಹಾಡಿನ ಹತ್ರ, ಈ ಗಾನಯಾನದ ಮುಂದಿನ ಹಾಡಿನ ಹತ್ರ ಹೋಗ್ತಾ ಇದ್ದೇವೆ. ಈ ಬಾರಿ ಹಾಡನ್ನು ನಿಮ್ಮ ಮುಂದಿರಿಸುವವರು ಶೈಲಜಾ ಅಮರನಾಥ್ ಶೆಟ್ಟಿ. ಬಹಳ ಬಹಳ ಜನಪ್ರಿಯವಾದಂತಹ ಜನಪದ ಹಾಡಿದು, ಒಂದು ರೀತಿ ಸಮೂಹ ಗೀತೆ ಕೂಡ ಆಗುವಂಥದ್ದು. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ, ಹಾರಾಡಿ ಮಣ್ಣ ತುಳಿದಾನ. ಬಾನುಂಡನ ಹಾರಾಡಿ ಮಣ್ಣ ತುಳಿದಾನ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರಾಡಿ ಮಣ್ಣ ತುಳಿದಾನ, ಹಾರಿ ಹರಿಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಹೈರಾಣಿ, ಹರಿಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಹೈರಾಣಿ. ಹೋರುವಂತ ಹೈರಾಣಿ, ಹೋರುವಂತ ಹೈರಾಣಿ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ, ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಹೈರಾಣಿ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ.
ವಂದನೆಗಳು ವೀಕ್ಷಕರೇ. ಈ ಕಾರ್ಯಕ್ರಮದ ಕೊನೆಯ ಒಂದು 2 ಮಿನಿಟನ್ನು ನಮಗೆ ಅವಕಾಶ ಕೊಡಬೇಕು. 2 ಮಿನಿಟ್ ಅವಕಾಶ ನೀವು ವೀಕ್ಷಿಸ್ತಾ ಇರಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಕಲಾಜಗತ್ತು ತಂಡದ ಮತ್ತು ನಮ್ಮ ಎಲ್ಲ ತಂಡದ ಎಲ್ಲ ಸದಸ್ಯರನ್ನ ಒಂದು ಗಳಿಗೆ ವೇದಿಕೆ ಕರೀತಾ ಇದ್ದೇನೆ. ನಮ್ಮ ಸಂಸ್ಥೆಯ ಅತ್ಯಂತ ಹಿರಿಯ ಕಲಾವಿದರು ಎನ್ ಪೃಥ್ವಿರಾಜ್, ಸಂಸ್ಥೆಯ ಟ್ರೆಸರರ್, ಸುಮಾರು 40 ವರ್ಷಗಳಿಂದ ಕಲಾವಿದ ತಂಡದಲ್ಲಿ ನಟನಾಗಿ ಟೆಕ್ನಿಕಲ್ ಲೆವೆಲ್ನಲ್ಲಿ ಎಲ್ಲ ವಿಚಾರದಲ್ಲಿಯೂ ಅದ್ಭುತವಾದಂಥ ಪ್ರತಿಭೆಯನ್ನು ಹೊಂದಿರುವಂಥ ಓರ್ವ ಕಲಾವಿದ ಎನ್ ಪೃಥ್ವಿರಾಜ್ ಇಲ್ಲಿದ್ದಾರೆ. ಚಂದ್ರಾವತಿ ದೇವಾಡಿಗ ಈ ಸಂಸ್ಥೆಯ ನಮ್ಮ ನಾಯಕಿ, ಎಳೆಯ ಬಾಲನಟಿಯಾಗಿ ಪ್ರವೇಶ ಮಾಡಿದಂತಹ ಚಂದ್ರಾವತಿ ಇವತ್ತು ಕಲಾವಿದ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ ಚಂದ್ರಾವತಿ. ಆಮೇಲೆ ತನು ಶೆಟ್ಟಿ ಇಲ್ಲಿ ಬಾಮ, ಏಕೆ ಸಂಸ್ಥೆಯ ಸದಸ್ಯೆ. ಇಲ್ಲಿ ಇರುವವರು ಮಿಸ್ಟರ್ ಕೃಷ್ಣ ಸುವರ್ಣ, ಸಂಸ್ಥೆಯ ಜನರಲ್ ಸೆಕ್ರೆಟರಿ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ನಮ್ಮೊಟ್ಟಿಗೆ ಸುಮಾರು 35 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಇರುವಂತಹ ಓರ್ವ ಹಿರಿಯ ವ್ಯಕ್ತಿ ಕೃಷ್ಣ ಸುವರ್ಣ. ಕುಸುಮ್ ಅಮೀನ್, ಸಂಸ್ಥೆಯ ಕಲಾವಿದ ಸಂಸ್ಥೆಯ ಸದಸ್ಯೆ, ಇವತ್ತು ನಮ್ಮೊಟ್ಟಿಗೆ ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಎಲ್ಲ ರೀತಿಯಲ್ಲಿಯೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದ್ಯಪಾಡಿ ಬಾಲಕೃಷ್ಣ ಶೆಟ್ಟಿ, ದಯವಿಟ್ಟು ಅದ್ಯಪಾಡಿ ಬಾಲಕೃಷ್ಣ ಶೆಟ್ಟಿ ಸಂಸ್ಥೆಯ ಸದಸ್ಯರು. ಉತ್ತಮ್ ಶೆಟ್ಟಿಗಾರ್, ಸಂಸ್ಥೆಯ ಸದಸ್ಯರು. ಉತ್ತಮ್ ಶೆಟ್ಟಿಗಾರ್ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಟೆಕ್ನಿಕಲಿ ನಮಗೆ ಅತ್ಯಂತ ಸಹಕಾರ ಕೊಡುವ ಯುವ ಕಲಾವಿದ ಪ್ರಮೋದ್ ಶೆಟ್ಟಿ ಆತ್ರಾಡಿ. ಈ ಶೂಟಿಂಗ್ನ ಎಲ್ಲ ವಿಭಾಗದಲ್ಲಿಯೂ ಇರುವಂತಹ ಸಂಸ್ಥೆಯ ಅದ್ಭುತ ಪ್ರತಿಭೆಯ ತರುಣ. ಟಿವಿ, ದೂರದರ್ಶನ ಅನೇಕ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವಂತಹ ಯುವಕ, ಅತ್ಯಂತ ಪ್ರಭಾವಶಾಲಿ. ಇವತ್ತಿನ ಯಶಸ್ಸಿನ ಹಿಂದೆ ನಾವು ಯಶಸ್ಸು ಹೇಳಬೇಕಾಗ್ತದೆ. ಯಾಕಂದರೆ ನಮಗೆ ತೃಪ್ತಿಯನ್ನು ಕೊಟ್ಟಂತಹ ಕಾರ್ಯಕ್ರಮ. ಏನಾದರೂ ಟೆಕ್ನಿಕಲಿ ಇಲ್ಲಿ ದೊಡ್ಡ ಹಾಲ್ನಲ್ಲಿ ಸಭೆಯನ್ನು ಮಾಡುವಾಗ ಸ್ವಲ್ಪ ತೊಂದರೆ ಬಂದರೂ ಕೂಡ ನಮ್ಮ ಪ್ರತಿಭೆಯ ಬಗ್ಗೆ ನನಗೇನು ಸಂಶಯ ಇಲ್ಲ. ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಧೈರ್ಯ ನನಗಿದೆ. ಅದಕ್ಕೆ ಹೆಚ್ಚಿನ ಒಂದು ಹೊಣೆಗಾರಿಕೆ ಕೂಡ ನಮ್ಮ ಪ್ರಮೋದಿಗೆ ನಾನು ಕೊಡ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ವೇದಿಕೆ ಬಂದರೆ ಎಲ್ಲರೂ ಒಮ್ಮೆ ಕೈ ಮುಗಿಯೋದು. ಸೌಂಡ್ ಸಿಸ್ಟಮ್ನಲ್ಲಿ ಹೆಗಡೆ, ಅಶೋಕ್ ಹೆಗಡೆ ಇಲ್ಲಿ ಬಂದೆಮ್ಮ. ಅಶೋಕ್ ಹೆಗಡೆ ಕನ್ನಡಿಗರು, ಮುಂಬೈಲಿರುವಂತಹ ಓರ್ವ ಛಾಯಾಗ್ರಾಹಕರು, ನನ್ನ ಸ್ನೇಹಿತರು. ಅವ್ರ ತಂದೆ ನನ್ನ ಸ್ನೇಹಿತರು. ಬಹುಶಃ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮದ ಒಂದು ಜವಾಬ್ದಾರಿ ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿದ್ದೀರಿ. ನನಗೂ ಕೂಡ ಹೆದರಿಕೆ ಆಗ್ತಾ ಇತ್ತು. ಇಲ್ಲಿ ವೀಣಾಕ ಇದ್ದಾರೆ, ದಯವಿಟ್ಟು ಅವರಾಗ ನಮ್ಮ ಅತಿಥಿಯಾಗಿ ಭಾಗಿಸಿದ್ರು. ನಿಮಗೆ ನಮಸ್ಕಾರಗಳು. ಸೌಂಡ್ ಸಿಸ್ಟಮ್ನವರು ವೇದಿಕೆ ಬರುವವರು ಬರಬಹುದು. ಆಮೇಲೆ ದಯಾನಂದ್ ಶೆಟ್ಟಿಯವರು, ಬಾಂಬೆ ಬನ್ಸ್ ಅಸೋಸಿಯೇಷನ್ ಮ್ಯಾನೇಜರ್, ದಯವಿಟ್ಟು ವೇದಿಕೆ ಬಂದು ನಮ್ಮಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು. ಆಮೇಲೆ ನಮ್ಮ ಲೀಲಾಧರ್ ಶೆಟ್ಟಿಯವರು, ನಮಗೆ ಆಹಾರ ಡಿಪಾರ್ಟ್ಮೆಂಟ್ನವರು, ಲೀಲಾಧರ್ ಶೆಟ್ಟಿಯವರು ನಮ್ಮಿಂದ ಗೌರವ ಸ್ವೀಕರಿಸಬೇಕು. ಲೀಲಾಧರ್ ಶೆಟ್ಟಿಯವರು ದಯವಿಟ್ಟು ನಮ್ಮ ಫುಡ್ ಸೆಕ್ಷನ್, ಲೈಟಿಂಗ್ ಡಿಪಾರ್ಟ್ಮೆಂಟ್ನವರು. ಬಂಧುಗಳೇ, ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇಡೀ ನಮ್ಮ ಸಂಸ್ಥೆಯ ಓರ್ವ ಪ್ರತಿಭಾನ್ವಿತ ಅಥವಾ ನನ್ನ ಆಪ್ತರು ಅಷ್ಟೇ ಅಲ್ಲದೆ ಈ ಕನ್ನಡ ಕೈಂಕರ್ಯದಲ್ಲಿ ತನ್ನನ್ನು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡ ಓರ್ವ ಹಿರಿಯ ಪತ್ರಕರ್ತರು ದಯಾಸಾಗರ್ ಚೌಟ, ಸಂಸ್ಥೆಯ ಉಪಾಧ್ಯಕ್ಷರು. ನನ್ನ ಕೃತಿಗಳು ಅಚ್ಚಾಗುವ ಕಾಲದಲ್ಲಿ ಕೂಡ ನನಗೆ ಅತ್ಯಂತ ಸಹಕರಿಸಿದವರು. ನನ್ನ ಎಲ್ಲ ಕೃತಿಗಳು ಅಚ್ಚಾಗುವಾಗ ಅದರ ಹಿಂದೆ ನನಗೆ ಈ ನಲ್ಕಿದಾಯ ಸುಮಾರು 20 ವರ್ಷಗಳ ಹಿಂದೆ ಅದು ಪ್ರಕಟಣೆ ಆಗಲು ಕೂಡ ನನ್ನ ಎಲ್ಲ ಪುಸ್ತಕಗಳಿಗೆ ಕೂಡ ಅದನ್ನು ಮುನ್ನುಡಿ ಬರೆಯುವುದು ಅದಕ್ಕೆಲ್ಲ ಸಹಕರಿಸಿದವರು ನನ್ನ ಆತ್ಮೀಯರು. ಅವರಿಗೆ ಈ ಸಂದರ್ಭದಲ್ಲಿ, ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ಎಲ್ಲ ಮತ್ತೊಮ್ಮೆ ಕಲಾವಿದರು ಒಟ್ಟಾಗಿ ಈ ಮುಂಬೈಯಲ್ಲಿ ನಾವು ಕಂಡಂತಹ ಓರ್ವ ಹಿರಿಯ ಕನ್ನಡಿಗ ಡಾಕ್ಟರ್ ಸಂಜೀವ್ ಶೆಟ್ಟಿ ತೀರಿಕೊಂಡರು. ಲೆಕ್ಚರ್ ಆಗಿದ್ದರು, ಕವಿಯಾಗಿದ್ದರು, ನಮ್ಮೆಲ್ಲರ ಕಣ್ಮಣಿಯಾಗಿದ್ದರು. ಪ್ರತಿನಿಧಿಯಾಗಿ ಅಥವಾ ಸಂಪಾದಕರಾಗಿ ದುಡಿದವರು. ಅನೇಕ ವರ್ಷ ಅವರು ಅನಾರೋಗ್ಯದಿಂದವರು ಕಳೆದ ಕೆಲವು ವರ್ಷಗಳ ಹಿಂದೆ ತೀರಿಕೊಂಡರು. ಅವರ ಸ್ಮರಣೆಗಾಗಿ ಇವತ್ತಿನ ದಿವಸ ಈ ಒಂದು ಪ್ರಶಸ್ತಿಯನ್ನು ನಾವು ಅದಕ್ಕೆ ಯೋಗ್ಯರಾದಂತಹ ದಯಾಸಾಗರ್ ಚೌಟ್ರವರಿಗೆ ಮತ್ತೊಮ್ಮೆ ಅವರ ಕಲಾವಿದರ ಸಹಪಾಠಿಗಳ ನಡುಗೆ ನೀಡ್ತಾ ಇದ್ದೇವೆ. ಇದನ್ನು
ಇದನ್ನು ನಾನು ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಇದ್ದಾರೆ, ನಾನು ಕೊಡ್ತಾ ಇದ್ದೇನೆ. ಈ ಸಂದರ್ಭ ನಮಗೆ ಒಳ್ಳೆಯದಾಗಿ ಸಿಕ್ಕಿದೆ. ಸಮಯದ ನಾವು ಯಾವ ಚೌಕಟ್ಟಿನೊಳಗೆ ಇದ್ದೇವೆ ಮೀರಿ ಹೋಗಲಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಚೌಟರು ಸಮಾರೋಪದ ದೃಷ್ಟಿಯಲ್ಲಿ ಅಥವಾ ಸನ್ಮಾನಕ್ಕೆ ಉತ್ತರ ಹೇಳಿ ಅಲ್ಲ, ಇಡೀ ಒಂದು ಕಾರ್ಯಕ್ರಮದ ಒಟ್ಟಂದವನ್ನು ಹೆಚ್ಚಿಸುವ ರೀತಿಯಲ್ಲಿ ಸಮಾರೋಪ ರೀತಿಯಲ್ಲಿ ಎರಡು ಮಾತಾಡಬೇಕು ಹೇಳಿ ನಾಳೆ ಕೇಳಿಕೊಳ್ತಾ ಇದ್ದೀನಿ. ಕನ್ನಡದ ಬಂಧುಗಳೇ, ಬಹುಶಃ ಈ ಸಂದರ್ಭ ನನಗೂ ಕೂಡ ಸ್ಮರಣೀಯ ಅಂತ ಅನಿಸ್ತಾ ಇದೆ. ನಮ್ಮದೇ ತವರು ವೇದಿಕೆಯಲ್ಲಿ ಕಲಾ ಜಗತ್ತು ಅಂದರೆ ನಮಗೊಂದು ಮನೆ ಇದ್ದ ಹಾಗೆ. ಅದು ಕಲೆಯ ಮನೆಯೂ ಹೌದು, ನಮ್ಮ ಒಳಗಿನ ಬೌದ್ಧಿಕತೆಯ ಒಂದು ನೆಲೆಯೂ ಕೂಡ ಹೌದು. ಕಲೆ ಮತ್ತು ನೆಲೆ ಎರಡು ಒಂದಾದರೆ ಎಂಥ ಕಲಾ ಆಲಯ ಸೃಷ್ಟಿಯಾಗ್ತದೆ ಅನ್ನೋದಕ್ಕೆ ಕಲಾ ಜಗತ್ತು ಒಂದು ಅದ್ಭುತವಂತ ನಿದರ್ಶನ. 4 ದಶಕಗಳ ಕಲಾ ಬದುಕಿನಲ್ಲಿ ವಿಜಯಕುಮಾರ್ ಶೆಟ್ಟರು ಏನನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳೋದ್ರ ಬದಲು ಅವರು ಏನನ್ನು ಪಡ್ಕೊಳ್ಳಿಲ್ಲ ಅಂತ ಕೇಳುವಂಥದ್ದು ಬಹುಶಃ ಹೆಚ್ಚು ಅರ್ಥಪೂರ್ಣ ಅಂತ ನನಗನ್ನಿಸ್ತಾ ಇದೆ. ಈ ಕಲೆಯ ಬದುಕಿನಲ್ಲಿ ಅವರು ಬದುಕನ್ನು ಕಂಡುಕೊಂಡಿದ್ದಾರೆ, ಅವರ ಬದುಕಿನ ಔನ್ನತ್ಯವನ್ನು ಕಂಡುಕೊಂಡಿದ್ದಾರೆ, ಅವರ ಬೌದ್ಧಿಕತೆಯನ್ನು ವಿಸ್ತರಿಸಿಕೊಂಡಿದ್ದಾರೆ, ಪ್ರಪಂಚದಾದ್ಯಂತಕ್ಕೆ ತನ್ನನ್ನು ಬೆಳೆಸಿಕೊಂಡಿದ್ದಾರೆ. ಇದು ಬಹಳ ದೊಡ್ಡದು. ಮನುಷ್ಯನಿಗೆ 2 ಪ್ರಶ್ನೆಗಳಿರ್ತವೆ. ಒಂದು, ತಾನು ಹುಟ್ಟಿದ್ದು ಯಾಕೆ ಅಂತ ತಿಳ್ಕೊಳ್ಳುವಂಥದ್ದು, ಮತ್ತು ತಾನು ಹುಟ್ಟಿ ಮಾಡಿದ್ದು ಏನು ತಿಳ್ಕೊಳ್ಳುವಂಥದ್ದು. ಮೊದಲನೇ ಪ್ರಶ್ನೆಗೆ ನಮ್ಮದರ ಉತ್ತರ ಇರುವುದಿಲ್ಲ, 2ನೇ ಪ್ರಶ್ನೆಗೆ ಉತ್ತರ ನಾವು ಕಂಡುಕೊಳ್ಳಬೇಕು. ನಾನು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಬಹುಶಃ ವಿಜಯಕುಮಾರ್ ಶೆಟ್ಟರು ಸಾಧಿಸಿದಂಥ ಸಾಧನೆ, ಅವರು ಏರಿದ ಎತ್ತರ, ಅವರು ಬಿತ್ತಿದ ಕಲಾ ಬಿತ್ತರ, ಇದಕ್ಕಿಂತ ದೊಡ್ಡ ಉತ್ತರ ಇನ್ನು ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಒಬ್ಬ ಅದ್ಭುತ ಕನಸುಗಾರ ಅವರು. ನನ್ನ ಪ್ರಕಾರ ಮುಂಬೈಯಲ್ಲಿ ಇಷ್ಟು ದೊಡ್ಡ ಕನಸನ್ನು ಕಂಡವರು ಯಾರೂ ಇಲ್ಲ. ದೊಡ್ಡ ದೊಡ್ಡ ಸೌಧಗಳನ್ನು ನಿರ್ಮಿಸುವವರು, ಕಟ್ಟಡಗಳನ್ನು ಕಟ್ಟುವವರು, ನಗರವನ್ನು ಶೃಂಗರಿಸುವವರು, ಬೆಳೆಸುವವರು ಎಲ್ಲ ಇರ್ತಾರೆ. ಅದರ ಮಧ್ಯೆ ಒಬ್ಬ ಸಂಸ್ಕೃತಿಯ ಕಟ್ಟಡವನ್ನು ಕಟ್ಟತಕ್ಕಂಥ ಮನುಷ್ಯ ಬೇಕಾಗ್ತದೆ ನಮಗೆ. ಈ ಮಹಾನಗರದಲ್ಲಿ ಸಂಸ್ಕೃತಿಯ ಕಟ್ಟಡವನ್ನು ಕಟ್ಟುವಂತಹ, ಅದನ್ನು ಗಗನಚುಂಬಿಸುವಾಗ ಬೆಳೆಸುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿದವರು. ಆ ಮೂಲಕ ಕನ್ನಡದ ಎತ್ತರವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದವರು ಡಾಕ್ಟರ್ ತೋನ್ಸೆ ವಿಜಯಕುಮಾರ್ ಶೆಟ್ಟರು. ಈ ಹೊತ್ತು ಈ ರಾಜ್ಯೋತ್ಸವದ ಸಂಭ್ರಮ ಏನಿದೆ ಅದು ಇಡೀ ಕನ್ನಡಿಗರ ಸಂಭ್ರಮ. ಮುಂಬೈಯಲ್ಲಿ ಕನ್ನಡದ ನಾಡು, ಕನ್ನಡದ ನಡೆ, ಕನ್ನಡದ ನುಡಿ ಎಲ್ಲಿರ್ತದೋ ಅಲ್ಲಿ ಕನ್ನಡದ ನಡೆ ಇರ್ತದೆ. ನಡೆ ಬೇಕು ಅಂತ ಇದ್ದರೆ ಆದರೆ ನುಡಿ ಬೇಕು. ನಮಗೆ ನುಡಿಯೇ ಆಸರೆ, ನುಡಿಯೇ ಆಧಾರ. ಆ ನುಡಿಯ ಆಧಾರದ ಹೆಜ್ಜೆ ಗೆಜ್ಜೆಗಳ ಮೇಲೆ ನಾವು ನಾಡನ್ನು ಕಟ್ಟುತ್ತೇವೆ. ಅದಕ್ಕೆ ಕನ್ನಡ ನಾಡೇ ಬೇಕಂತ ಏನಿಲ್ಲ. ಕನ್ನಡ ಎಲ್ಲಿರ್ತದೋ ಅಲ್ಲೆಲ್ಲ ಕನ್ನಡದ ನಾಡಿರ್ತದೆ, ಅಲ್ಲೆಲ್ಲ ಕನ್ನಡದ ಮನಸ್ಸುಗಳಿರ್ತವೆ. ವಿಜಯಕುಮಾರ್ ಶೆಟ್ಟರು ಕಲೆಯ ದೊಡ್ಡ ಮಹಾಯಾನದ ಮೂಲಕ, ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ವಿಜಯಕುಮಾರ್ ಸಾಧಿಸಿದ ಸಾಧನೆಗೆ ಈ 4 ದಶಕಗಳೆಲ್ಲ ಬರುವ 400 ವರ್ಷಗಳು ಕೂಡ ಅವರನ್ನು ಸ್ಮರಣೆಗೆ ಇಟ್ಕೊಳ್ತವೆ ಅಂತ ನನಗೆ ಅನ್ನಿಸ್ತಾ ಇದೆ. ಕನ್ನಡದ ನಾಡಿಗೆ ಮುಂಬೈ ಎಷ್ಟು ಕಾಲ ಇರ್ತದೋ ಹೀಗೆ ಕನ್ನಡದ ಮನಸ್ಸಾಗಿ, ಕನ್ನಡದ ಒಂದು ನೆಲೆಯಾಗಿ ಅಷ್ಟೂ ಕಾಲ ವಿಜಯಕುಮಾರ್ ಶೆಟ್ಟರು ಅಜರಾಮರರಾಗಿರ್ತಾರೆ. ಅವರ ಕಲೆಯ ನೆಲೆ ಅಷ್ಟು ವಿಸ್ತಾರಕ್ಕೆ ಬೆಳೆದೆ ಅಂತ ಹೇಳ್ತಾ, ಈ ಇವತ್ತಿನ ಸಂಭ್ರಮ, ಬೆಳಗಿಂದ ಸಂಜೆವರೆಗೆ ನಡೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸುಮಾರು 4 ತಾಸುಗಳಲ್ಲಿ ಕೊಟ್ಟಿದ್ದೇವಲ್ಲ, ಇದರಲ್ಲಿ ಅವರ ಇಡೀ ರಂಗದ ಬದುಕಿನ ಪ್ರತಿಫಲನ ಇದೆ. ಒಬ್ಬ ನಟನಾಗಿ, ಒಬ್ಬ ನಾಟಕಕಾರನಾಗಿ, ಒಬ್ಬ ಲೇಖಕನಾಗಿ, ಅದಕ್ಕೆಲ್ಲಕ್ಕೂ ಮೀರಿ ಎಲ್ಲ ನಾಟಕಗಳಿಗೆ ಸ್ವತಃ ಗೀತಾಕಾರನಾಗಿ. ಇದು ಬಹಳ ಅಚ್ಚರಿ, ಅದ್ಭುತ. ಇದು ಎಲ್ಲ ಕಡೆ ಇಂಥ ಉದಾಹರಣೆಗಳು ನಮಗೆ ಸಿಕ್ಕುವುದಿಲ್ಲ. ಒಬ್ಬನೇ ವ್ಯಕ್ತಿ ನಟ, ಅದ್ಭುತ ನಟ, 60 ಪಾತ್ರಗಳನ್ನು 60 ವಿವಿಧ ಭಿನ್ನ ವೇಷಗಳಲ್ಲಿ, ಭಿನ್ನ ಕಾಸ್ಟ್ಯೂಮ್ಗಳಲ್ಲಿ, 60 ಪ್ರಸಂಗಗಳಲ್ಲಿ, ಪ್ರತಿ ನಾಟಕದ ಪ್ರಸಂಗ ಬೇರೆಯೇ, ಮತ್ತು 60 ರೀತಿ ಮೈದಾಳಿ ಒಂದೇ ದಿವಸ ರಂಗಯಾತ್ರೆಯನ್ನು, ಅದು ಕೂಡ 60ರ ವಯಸ್ಸಿನ ಆಚೆಗೆ ನಿಂತು. ಬಹುಶಃ ಇದು ಬರಿದೇ ಒಂದು ದಾಖಲೆಗೆ ಸಂಬಂಧಪಟ್ಟದ್ದಲ್ಲ, ಈ ಮನುಷ್ಯನ ಒಟ್ಟು DNA ಕೂಡ ಪರೀಕ್ಷೆ ಮಾಡಬೇಕನ್ನುವಲ್ಲಿವರೆಗೆ ನಮಗೆ ಔನ್ನತ್ಯವನ್ನು ತೋರಿಸುವಂತಹ, ಅದ್ಭುತವನ್ನು ತೋರಿಸುವಂತಹ, ನಾವೆಲ್ಲ ಆ ಪ್ರಸಂಗಕ್ಕೆ ಸಾಕ್ಷಿಗಳಾಗಿದ್ದವರು. ವಿಜಯಕುಮಾರ್ ಶೆಟ್ಟರೆ, ನಿಮಗೆ ನೀವೇ ಸಾಟಿ. ಈ ರಂಗಭೂಮಿ, ಕನ್ನಡದ ರಿಕ್ತ ರಂಗಭೂಮಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಕನ್ನಡದ ಮನಸ್ಸುಗಳು ನಿಮಗೆ ತಲೆ
ಅತ್ಯಂತ ವಿನಮ್ರವಾಗಿ ವಂದಿಸುತ್ತವೆ, ನಿಮ್ಮನ್ನು ನಮಿಸ್ತವೆ ಅಂತ ಹೇಳ್ತಾ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಯಾಕಂತಂದರೆ ವಿಜಯಕುಮಾರ್ ಶೆಟ್ಟರ ಬಗ್ಗೆ ಮಾತಾಡೋದಿದ್ರೆ 4 ಅಲ್ಲ 400 ತಾಸುಗಳು ಬೇಕಾಗಬಹುದು. ಅಂಥ ರೀತಿಯಲ್ಲಿ ಕನ್ನಡದ ನಾಡನ್ನು ನುಡಿಯನ್ನು ಈ ರಂಗದಲ್ಲಿ ಕಟ್ಟಿದವರವರು. ನಿಮಗೆ ನಮ್ಮ ಹಾರೈಕೆ ಇಡೀ ಬಳಗದ ಪರವಾಗಿ ಅದು ಒಂದೇ, ಹೇಗೆ 65ರ ಅಂಚಿನಲ್ಲಿಯೂ ಕೂಡ ಇನ್ನೂ ಯುವಕರಾಗಿ ಇದ್ದೀರೋ, ಬರುವ ಇನ್ನೂ ಒಂದು 35 ವರ್ಷ, ಹೆಚ್ಚೇನಿಲ್ಲ, ಬರೀ 35 ವರ್ಷ ನೀವು ಹೀಗೆ ಯುವಕರಾಗಿ ಇರಿ, ಅಷ್ಟಷ್ಟು ಕನ್ನಡದ ನಾಡು ನುಡಿ ಇಲ್ಲಿ ಬೆಳಗ್ತದೆ ಅಂತ ಹೇಳಿ ನಿಮ್ಮ ಆಶೀರ್ವಾದವನ್ನಷ್ಟೇ ಯಾಚಿಸ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕಲಾ ಜಗತ್ತಿನ ಸುಮನಸ್ಸುಗಳ ಪರವಾಗಿ ಈ ಪ್ರೀತಿಯನ್ನು ಅರ್ಪಿಸ್ತಾ ಇದ್ದೇನೆ.